ತಮಗೆಲ್ಲರಿಗೂ ಶುಭ ಸಂಜೆ. ವೇದಿಕೆಗೆ ಇವತ್ತಿನ ಮುಖ್ಯ ಭಾಷಣಗಾರರಾದಂತಹ ಎನ್ ಸೇತುರಾಮ್ ಸರ್ ಅವರನ್ನ ನಮ್ಮ ಅಧ್ಯಕ್ಷರಾದ ಡಾಕ್ಟರ್ ಮಂಜುನಾಥ್ ರೇವಣ್ಕರ್ ಸರ್ ಅವರು ಕರೆತರಬೇಕಾಗಿ ಕೇಳಿಕೊಳ್ತೇನೆ. ಅದೇ ರೀತಿ ಚೀಫ್ ಗೆಸ್ಟ್ ಆಫ್ ದ ಟುಡೇಸ್ ಈವ್ನಿಂಗ್ ಮಿಸ್ಟರ್ ರಾಜೇಶ್ ಶರ್ಮಾ, ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಬ್ಯಾಂಕ್ ಆಫ್ ಬರೋಡಾ, ಅವರನ್ನ ವೇದಿಕೆಗೆ ಕರಬೇಕು. ಅವರಿಗೆ ಸ್ವಲ್ಪ ಕನ್ನಡ ಬರೋದಿಲ್ಲ, ಆದ ಕಾರಣ ನಾನು ಇವತ್ತು ಸ್ವಲ್ಪ ಇಂಗ್ಲೀಷ್ ಮಾತಾಡ್ತೇನೆ, ಕ್ಷಮಿಸಿ. ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮದಲ್ಲಿ ಕನ್ನಡ ಜಾಸ್ತಿ ಮಾತಾಡಬೇಕು, ಅವರಿಗೆ ಅರ್ಥ ಆಗಲಿ ಅಂತ ನಾನು ಮಾತಾಡಿದ್ದೇನೆ, ಕ್ಷಮೆ ಇರಲಿ. ಅದೇ ರೀತಿ ಇವತ್ತಿನ ಇನ್ನೋರ್ವ ಅತಿಥಿ ಹವ್ಯಕ ಸಭಾ ಮಂಗಳೂರು ಇದರ ನಿಕಟಪೂರ್ವ ಅಧ್ಯಕ್ಷರಾದಂತಹ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಸರ್ ಅವರನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ನಮ್ಮ ಕಾರ್ಯದರ್ಶಿ ಜಿ ಅವರನ್ನ ವೇದಿಕೆಗೆ ಕರೆತರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ನಮ್ಮ ಕೋಶಾಧಿಕಾರಿ ಸುಬ್ರಾಯ ಭಟ್ ಅವರು ಸಹ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತೇನೆ. ಸಭಾ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೇವೆ. ಒಂದು 15 ನಿಮಿಷಗಳ ಕಾಲ ನಮ್ಮ ಸಭಾ ಕಾರ್ಯಕ್ರಮ ಇರುತ್ತದೆ. ಆಮೇಲೆ ಅವರ ವಿಚಾರ ಮಂಥನ ವಿಚಾರಗೋಷ್ಠಿ ನಡೆಯಲಿಕ್ಕಿದೆ. ಮೊದಲಾಗಿ ಕನ್ನಡ ಸಾಹಿತ್ಯ ಪರಿಷತ್ತು, ಹವ್ಯಕ ಸಭಾ ಮಂಗಳೂರು ಮತ್ತು ಚೂಂತಾರು ಸರೋಜಿನಿ ಭಟ್ ಪ್ರತಿಷ್ಠಾನ, ಈ 3 ಸಂಘಟನೆಗಳು ಒಟ್ಟು ಸೇರಿ ಈ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಎನ್ ಸೇತುರಾಮ್ ಸರ್ ಅವರು ನಿಮಗೆಲ್ಲರಿಗೂ ಪರಿಚಿತರು. ಮನೆಗಳಲ್ಲಿ ಒಬ್ಬ ಸೇತುರಾಮ್ ಇರ್ತಾರೆ ಅಂತೇಳಿ ಒಂದು ಮಾತಿದೆ. ಮಧ್ಯಮ ವರ್ಗದ ಮನೆಗಳಲ್ಲಿ ಆ ರೀತಿಯ ಒಂದು ವ್ಯಕ್ತಿತ್ವವನ್ನು ನಮ್ಮ ಮಧ್ಯಮ ವರ್ಗದ ಕುಟುಂಬಗಳಲ್ಲಿ ಹುಟ್ಟುಹಾಕಿದಂಥ ಮಹಾನುಭಾವ. ನಾವು ಅವರನ್ನು ಹೆಚ್ಚಿನವರು ನಾವು ಅವರನ್ನ ಟಿ ವಿನಲ್ಲಿ ನೋಡಿ ನಮ್ಮ ನಿಜ ಜೀವನದಲ್ಲಿ ಅವರ ಪ್ರಸ್ತುತಿಯನ್ನು ದಿನನಿತ್ಯ ಅನುಭವಿಸ್ತಾ ಇದ್ದೇವೆ. ಈ ಹಿನ್ನೆಲೆಯಲ್ಲಿ ಅವರನ್ನು ನಾವು ಕರಿಬೇಕು, ಅವರ ನಿಜವಾದ ರೂಪ ಏನು ಅದನ್ನು ಕೇಳಬೇಕು, ಅವರ ಜೊತೆ ಸಂವಾದ ಮಾಡಬೇಕು ಅನ್ನೋ ಒಂದು ವಿಶೇಷವಾದಂತಹ ಒಂದು ಹಂಬಲದಿಂದ ಬ್ಯಾಂಕ್ ಆಫ್ ಬರೋಡಾ ಅವರನ್ನ ವಿ ಅಪ್ರೋಚ್ಡ್ ಬ್ಯಾಂಕ್ ಆಫ್ ಬರೋಡಾ ಟು ಸ್ಪಾನ್ಸರ್ ದಿಸ್ ಪ್ರೋಗ್ರಾಮ್. ಸೊ ದೇ ಹ್ಯಾವ್ ಸ್ಪಾನ್ಸರ್ಡ್ ದಿಸ್ ಪ್ರೋಗ್ರಾಮ್. ಸೊ ವಿ ಅಪ್ರಿಷಿಯೇಟ್ ಯುವರ್ ಕೈಂಡ್ ಗೆಸ್ಟರ್ ಸರ್. ಕಾರ್ಯಕ್ರಮ ಆರಂಭವಾಗುವ ಮೊದಲು ಪ್ರಾರ್ಥನೆ. ನಮ್ಮ ಮಂಗಳೂರಿನ ಕೋಗಿಲೆ, ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಕಾರ್ಯಕ್ರಮಗಳ ಪ್ರಾರ್ಥನೆಯ ಆಧಿಪತ್ಯವನ್ನು ವಹಿಸುವಂತಹ ರತ್ನಾವತಿ ಬೈಕಾಡಿಯವರು ಈ ಪ್ರಾರ್ಥನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ತೇನೆ. ಇದೇ ನನ್ನ ಭಿನ್ನ ನಿನಗೆನ್ನ ತಾಯೇ, ಇದೇ ನನ್ನ ಭಿನ್ನ ನಿನಗೆನ್ನ ತಾಯೇ, ದಯಪಾಲಿಸಮ್ಮ ಜಗದಂಬೆ ಮಾಯೇ, ದಯಪಾಲಿಸಮ್ಮ ಜಗದಂಬೆ ಮಾಯೇ, ಇದೇ ನನ್ನ ಭಿನ್ನ ನಿನಗೆನ್ನ ತಾಯೇ, ಬಿರುಗಾಳಿ ಮಳೆಯೋಳು ಬಾಗಡವಾಗದೆ, ಮಾಗಿಯ ಚಳಿಯೋಳು ಘನ ಹಿಮವಾಗದೆ, ಬಿರುಗಾಳಿ ಮಳೆಯೋಳು ಬಾಗಡವಾಗದೆ, ಮಾಗಿಯ ಚಳಿಯೋಳು ಘನ ಹಿಮವಾಗದೆ, ಬಾಳಿನ ಹೊನಲು ಬ್ರಹ್ಮಾಂಬುದಿಗೆ, ಬಾಳಿನ ಹೊನಲು ಬ್ರಹ್ಮಾಂಬುದಿಗೆ, ನಿರಂತರವಾಗಿ ಹರಿಯಲಿ ಸದಾ, ಇದೇ ನನ್ನ ಭಿನ್ನ ನಿನಗೆನ್ನ ತಾಯೇ, ಬಾಳನು ಬೈಯದೆ ಎದೆಗುಂದಳದೆ, ಭೂಮಿಯು ನಿನ್ನ ಮಡಿಲೆಂದು ತಿಳಿದು, ಬಾಳನು ಬೈಯದೆ ಎದೆಗುಂದಳದೆ, ಭೂಮಿಯು ನಿನ್ನ ಮಡಿಲೆಂದು ತಿಳಿದು, ಮುದದಿಂದ ಬಾಳಿ ಮೃತ್ಯುವ ನಣಕಿಪ, ಮುದದಿಂದ ಬಾಳಿ ಮೃತ್ಯುವ ನಣಕಿಪ,
ಶಾಂತಿಯ ಬನವೆನಗಿರಲಿ ಸದಾ. ಇದೆ ನನ್ನ ಭಿನ್ನ ನಿನಗೆನ್ನ ತಾಯೇ, ಇದೆ ನನ್ನ ಭಿನ್ನ ನಿನಗೆನ್ನ ತಾಯೇ. ದಯ ಪಾಲಿಸಮ್ಮ ಜಗದಂಬೆ ಮಾಯೇ, ದಯ ಪಾಲಿಸಮ್ಮ ಜಗದಂಬೆ ಮಾಯೇ. ಇದೆ ನನ್ನ ಭಿನ್ನ ನಿನಗೆನ್ನ ತಾಯೇ. ಧನ್ಯವಾದಗಳು ರತ್ನಕ್ಕ. ಇದೀಗ ಈ ಒಂದು ಕಾರ್ಯಕ್ರಮವನ್ನು ಆರಂಭಿಸುವ ಮೊದಲು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಮಂಗಳೂರು ತಾಲೂಕು ಘಟಕದ ಕಾರ್ಯದರ್ಶಿಯವರಾದಂತಹ ಗಣೇಶ್ ಪ್ರಸಾದ್ ಜಿ ಅವರು ಎಲ್ಲರನ್ನ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ಸಿರಿಗನ್ನಡಂ ಗೆಲ್ಗೆ ಎಲ್ಲರಿಗೂ ಆತ್ಮೀಯ ಶುಭ ಸಂಜೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಮೂಲಕ ನಾವು ನೆಲ ಜಲ ಭಾಷೆಗಳ ಒಂದು ಅಭಿವೃದ್ಧಿಗಾಗಿ ನಿರಂತರವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಡೆಸಿಕೊಂಡು ಬರ್ತಾ ಇದ್ದೇವೆ. ಹಾಗೆ ಇಲ್ಲಿಯ ಸಂಸ್ಕೃತಿಗಳನ್ನು ಕೂಡ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಕೆಲಸ ಮಾಡ್ತಾ ಇದೆ. ಇಂದಿನ ಈ ವಿಚಾರಗೋಷ್ಠಿ ನಮಗೆ ಅತ್ಯಂತ ಮಹತ್ವಪೂರ್ಣವಾದ್ದು. ಯಾಕೆಂತ ಹೇಳಿದರೆ ಇಂದಿನ ವಿಚಾರಗೋಷ್ಠಿಯ ವಿಷಯ ಕೌಟುಂಬಿಕ ಮತ್ತು ಸಾಮಾಜಿಕ ಮೌಲ್ಯಗಳ ಅನಿವಾರ್ಯತೆ. ಇಂತಹ ಒಂದು ಒಳ್ಳೆಯ ಅರ್ಥಪೂರ್ಣ ಮಹತ್ವಪೂರ್ಣವಾದ ಒಂದು ವಿಚಾರಗೋಷ್ಠಿಯನ್ನು ನಡೆಸಲಿಕ್ಕೆ ಅತ್ಯಂತ ಸೂಕ್ತ ವ್ಯಕ್ತಿಯನ್ನು ಶ್ರೀ ಸೇತುರಾಮ್ರವರನ್ನು ನಾವು ಬಹಳ ಸಮಯದಿಂದ ನಿರೀಕ್ಷಿಸಿ ಈ ಕಾರ್ಯಕ್ರಮಕ್ಕೆ ಅವರ ಸಮಯವನ್ನು ಗೊತ್ತುಪಡಿಸಿಕೊಂಡು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ನಮಗೆ ರಾಮಾಯಣ ಗೊತ್ತು, ಅಲ್ಲಿಯ ಮಾಯಾ ಜಿಂಕೆ ಗೊತ್ತು, ಹಾಗೆ ಲಂಕೆಗೆ ಸೇತುವೆ ಕಟ್ಟಿದ್ದು ಕೂಡ ಗೊತ್ತು. ಹಾಗೆ ನಮಗೆಲ್ಲರಿಗೂ ಮಾಯಾಮೃಗ ಧಾರಾವಾಹಿ ಗೊತ್ತು. ಅದರ ಮೂಲಕವಾಗಿ ಹಾಗೂ ತಮ್ಮ ವಿಚಾರ ಮಾತಿನ ಮೂಲಕ ಜನರ ಮತ್ತು ತನ್ನ ನಡುವೆ ಸೇತು ಕಟ್ಟಿಕೊಂಡು ಬಂದವರು ಶ್ರೀ ಸೇತುರಾಮ್ರವರು. ಅವರನ್ನು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ನಾವು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಅವರಿಗೆ ನಮ್ಮ ಅಧ್ಯಕ್ಷರು ಕನ್ನಡದ ಶಾಲನ್ನು ಹೊದಿಸಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಈ ಧಾರಾವಾಹಿಯ ಮೂಲಕ ಹಾಗೂ ತನ್ನ ವಿಚಾರ ಹಾಗೂ ಮಾತಿನ ವೈಖರಿಯ ಮೂಲಕ ತನ್ನದೇ ಆದಂಥ ಅಭಿಮಾನಿ ವರ್ಗವನ್ನು ಸೃಷ್ಟಿಸಿಕೊಂಡವರು ಶ್ರೀ ಸೇತುರಾಮ್ರವರು. ಅವರಿಗೆ ಪ್ರೀತಿಯ ಸ್ವಾಗತ. ಹಾಗೆ ಇಂದಿನ ಈ ಕಾರ್ಯಕ್ರಮವನ್ನು ಆಯೋಜಿಸಲಿಕ್ಕೆ ನಾವು ಸಂಪನ್ಮೂಲ ಅತ್ಯಂತ ಮುಖ್ಯ. ಇದಕ್ಕಾಗಿ ನಾವು ಸಂಪರ್ಕಿಸಿದಾಗ ನಮಗೆ ಅತ್ಯಂತ ಕ್ಷಿಪ್ರವಾಗಿ ನಮಗೆ ಸ್ಪಂದಿಸಿ ಈ ಕಾರ್ಯಕ್ರಮಕ್ಕೆ ಸಹಯೋಗ ನೀಡಿದವರು ಬ್ಯಾಂಕ್ ಆಫ್ ಬರೋಡಾದವರು. ಬ್ಯಾಂಕ್ ಆಫ್ ಬರೋಡಾದಿಂದ ನಮ್ಮ ಪ್ರೀತಿಯ ಕರೆಗೆ ಹೋಗೊಟ್ಟು ಮುಖ್ಯ ಅತಿಥಿಯಾಗಿ ಇಂದು ನಮ್ಮ ಜೊತೆ ಅಲ್ಲಿನ DGM ಶ್ರೀ ರಾಜೇಶ್ ಶರ್ಮರವರು ನಮ್ಮ ಜೊತೆ ಇಂದು ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೆ. ಅವರಿಗೆ ಶಾಲು ಹೊದಿಸಿ ಅವರನ್ನು ಸ್ವಾಗತಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೆ. ಹಾಗೆ ಇನ್ನೋರ್ವ ಅತಿಥಿ ಹವ್ಯಕ ಸಭಾದ ಮಂಗಳೂರಿನ ನಿಕಟಪೂರ್ವ ಅಧ್ಯಕ್ಷರು ಶ್ರೀ ಡಾಕ್ಟರ್ ರಾಜೇಂದ್ರ ಪ್ರಸಾದ್ರವರು, ನಮ್ಮ ಅತ್ಯಂತ ಆಪ್ತರು. ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಅತ್ಯಂತ ಮುಖ್ಯವಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವವರು ನಮ್ಮವರೇ ಆದಂಥ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಂಗಳೂರು ಘಟಕದ ಅಧ್ಯಕ್ಷರಾದಂಥ ಡಾಕ್ಟರ್ ಮಂಜುನಾಥ್ ಎಸ್ ರೇವಣ್ಕರ್ ಅವರು. ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ಈ ಕಾರ್ಯಕ್ರಮದ ಮುಖ್ಯ ರೂವಾರಿ ನಮ್ಮ ಮಿತ್ರರಾದಂಥ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್. ಇದಕ್ಕೆ ಈ ಕಾರ್ಯಕ್ರಮವನ್ನು ಆಯೋಜಿಸುವಲ್ಲಿ ಮುಖ್ಯವಾಗಿ ಶ್ರೀ ಸೇತುರಾಮ್ರವರನ್ನು ಸಂಪರ್ಕಿಸಿ ಅವರ ಸಮಯವನ್ನು ಕೇಳಿಕೊಂಡು ಈ ಕಾರ್ಯಕ್ರಮವನ್ನು ಆಯೋಜಿಸುವಲ್ಲಿ ಹಾಗೆಯೇ ಸಂಪನ್ಮೂಲವನ್ನು ಕ್ರೋಢೀಕರಿಸುವಲ್ಲಿ ಪ್ರತಿಯೊಂದರಲ್ಲಿ ಕೂಡ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರರ ಪಾತ್ರ ಅತ್ಯಂತ ದೊಡ್ಡದು. ಅವರನ್ನು ಅದಕ್ಕಾಗಿ ಅಭಿನಂದಿಸಿ
ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಆಪತ್ ಬಾಂಧವ, ನಮ್ಮ ಮಿತ್ರ ಶ್ರೀ ಸುಬ್ರಾಯ ಭಟ್ರು ಸದಾ ನಮ್ಮ ಜೊತೆ ಪರಿಷತ್ತಿನ ಕಾರ್ಯದಲ್ಲಿ ಮತ್ತು ಎಲ್ಲ ಕಾರ್ಯಗಳಲ್ಲಿ ಸಹಯೋಗ ನೀಡುವರು. ಅವರನ್ನು ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೆ. ಹಾಗೆ ನೆರೆದಿರುವಂಥ ಸಭಿಕರು, ಗಣ್ಯಾತಿ ಗಣ್ಯರು ನಮ್ಮ ಜೊತೆ ಇದ್ದೀರಿ, ವಿದ್ವಜ್ಜನರಿದ್ದೀರಿ. ಇಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳಿದ್ದಾರೆ, ಹಾಗೆ ಹವ್ಯಕ ಸಭಾದ ಸದಸ್ಯರು, ಪದಾಧಿಕಾರಿಗಳು, ಚೂಂತಾರು ಸರೋಜಿನಿ ಭಟ್ ಪ್ರತಿಷ್ಠಾನದ ಪದಾಧಿಕಾರಿಗಳು, ಸದಸ್ಯರು, ಹಾಗೂ ಎಲ್ಲ ಸಾಹಿತ್ಯ ಆಸಕ್ತ ಬಂಧುಗಳು, ಪತ್ರಕರ್ತ ಮಾಧ್ಯಮದ ಮಿತ್ರರು, ಹಾಗೆ ಶ್ರೀ ಸೇತುರಾಮರವರ ಅಭಿಮಾನಿ ವರ್ಗದವರು. ಯಾಕಂದರೆ ಎಷ್ಟೋ ಜನ ಹೇಳಿದರು ಅವರ ಮಾತು ಕೇಳಲಿಕ್ಕೆ ಬಂದಿದ್ದೇವೆ ಅಂತೇಳಿ. ಅಂಥ ಜನರು ಎಲ್ಲ ಇಲ್ಲಿದ್ದೀರಿ. ಹಾಗೆ ಎಲ್ಲ ನೆರೆದಿರುವಂಥ ಎಲ್ಲ ಪ್ರೀತಿಯ ಎಲ್ಲ ಸಭಿಕರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಚಾರಗೋಷ್ಠಿಗೆ ಬಂದಂತಹ ಹಿರಿಯರಾದ ಶಿಕಾರಿಪುರ ಕೃಷ್ಣಮೂರ್ತಿ ಸರ್ ಅವರನ್ನ, ಡಾಕ್ಟರ್ SM ಶರ್ಮಾ ಅವರನ್ನ, ಮೇಡಮ್ ಡಾಕ್ಟರ್ ಲತಾ ಶರ್ಮಾ ಅವರನ್ನ, ಅದೇ ರೀತಿ ಡಾಕ್ಟರ್ ಸತೀಶ್ ರಾವ್ ಸರ್ ಅವರನ್ನ, ಅದೇ ರೀತಿ ಡೆಕ್ಕನ್ ಹೆರಾಲ್ಡ್ ಪತ್ರಿಕೆಯ ಹರ್ಷ ಅವರನ್ನ, ಹಾಗೆ ಬಂದಂಥ ಎಲ್ಲ ಅಕ್ಕ ತಂಗಿಯರನ್ನ, ಅಣ್ಣ ತಮ್ಮಂದರನ್ನ, ರೋಟರಿ ಕ್ಲಬ್ ಅಧ್ಯಕ್ಷರಾದಂತಹ ನಮ್ಮ ಸ್ನೇಹಿತರು ಬಂದಿದ್ದಾರೆ, ಭಾಸ್ಕರ್ ರೈ ಅವರನ್ನ, ಹಾಗೆ ಪ್ರತಿಯೊಬ್ಬರನ್ನ ಸಹ ಎಲ್ಲರನ್ನ ಹೆಸರು ಹೇಳಿ ನಾನು ಸ್ವಾಗತಿಸುವುದಿಲ್ಲ. ಬಂದ ಎಲ್ಲ ಗಣ್ಯಾತಿ ಗಣ್ಯರು, ಎಲ್ಲ ಅಭಿಮಾನಿಗಳನ್ನು ಅತ್ಯಂತ ಪ್ರೀತಿಯಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ. ಈಗ ಸಾಂಪ್ರದಾಯಿಕವಾಗಿ ಯಾವುದೇ ಕಾರ್ಯಕ್ರಮವನ್ನು ಆರಂಭಿಸುವ ಮೊದಲು ದೀಪ ಬೆಳಗಿಸುವ ಒಂದು ಕಾರ್ಯಕ್ರಮ ಇದೆ. ಎಲ್ಲ ಗಣ್ಯರು, ಅತಿಥಿಗಳು ಬಂದು ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ಚಾಲನೆ ನೀಡಬೇಕಾಗಿ ಕೇಳಿಕೊಳ್ತೇನೆ. ದೀಪ ಬೆಳಗಿದ ಎಲ್ಲ ಗಣ್ಯಾತಿ ಗಣ್ಯರಿಗೆ ಶುಭಾಶಯಗಳು. ನಮ್ಮ ಮುಖ್ಯ ವಿಚಾರಗೋಷ್ಠಿಯ ಮೊದಲು ಮುಖ್ಯ ಅತಿಥಿಗಳಾದಂತಹ ಶ್ರೀ ರಾಜೇಶ್ ಶರ್ಮಾ, ಡೆಪ್ಯೂಟಿ ಜನರಲ್ ಮ್ಯಾನೇಜರ್, ಬ್ಯಾಂಕ್ ಆಫ್ ಬರೋಡಾ ಅವರು ನಮ್ಮನ್ನು ಉದ್ದೇಶಿಸಿ ಎರಡು ಮಾತನಾಡಬೇಕಾಗಿ ಕೇಳಿಕೊಳ್ತೇನೆ. ಸರ್, ಪ್ಲೀಸ್ ಅಡ್ರೆಸ್ ದ ಗ್ಯಾದರಿಂಗ್. ಇಟ್ ಈಸ್ ಯುವರ್ ಟೈಮ್, ಸರ್. ಎಲ್ಲರಿಗೂ ನಮಸ್ಕಾರ. So, today's chief guest, Sri Sethuramji, Dr. Murli sir, and other dignitaries on the dais and members of Karnataka Sahitya Parishad. A very good evening to all of you. I am very happy to be part of this evening with all of you, as I could understand that this Karnataka Sahitya Parishad has been doing wonderful work in organizing Sahitya related sammelans, literature related festivals, get together, Kavi Sammelan, and launching of various books written by local people. And I think in every taluka you have presence. Definitely such kind of platform is very much required
to see that whatever talent we have in each taluka, they come up and show their talent, because it is said that साहित्य जो होता है वो समाज का आईना होता है. जो भी समाज में चल रहा है उसको साहित्य के माध्यम से जो लेखक है वो समाज के सामने रखता है, और विचारों के आदान प्रदान से ज्ञान और बुद्धिमत्ता का विकास होता है. तो निश्चित तौर पे जो ये मैंगलोर कला साहित्य परिषद, कर्नाटका साहित्य परिषद का जो मैंगलोर डिवीज़न है, ये भी अपना कार्य बखूबी निभा रहे हैं, और जितने भी कार्यकर्तागण इसमें जुड़े हुए हैं मैं उनको शुभकामनाएं देता हूँ. आई विश देम ऑल द बेस्ट फॉर ऑल देयर एंडेवर्स विच दे आर डूइंग, एंड वी आर हैप्पी दैट वी आर विथ यू. We are sponsoring this program. It's a small gesture from our side, but definitely wherever culture related things are there, literature, we are there to support the events. I will not take much of the time, and once again wish you all the best to Karnataka Sahitya Parishad and all the members. Thank you. ಥ್ಯಾಂಕ್ ಯು ಸರ್. ಇದೀಗ ನಾವೆಲ್ಲ ಅತ್ಯಂತ ಕಾತರದಿಂದ ಕಾಯ್ತಿರುವ ಕ್ಷಣ. ನಮ್ಮೆಲ್ಲರ ಹಿರಿಯರು, ಮಾರ್ಗದರ್ಶಕರು ಹಾಗೂ ಒಬ್ಬ ಒಳ್ಳೆ ಭಾಷಣಕಾರರು, ನಟರು ಆದಂತಹ ಎಸ್.ಎನ್. ಸೇತುರಾಮ್ ಅವರು ನಿಮ್ಮನ್ನು ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ. ಅವರ ಪರಿಚಯ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಅವರೀಗ ಎಲ್ಲರಿಗೂ ಪರಿಚಯ, ಮನೆಗಳಲ್ಲಿ ಪರಿಚಿತರಾದಂಥ ಒಂದು ಹೆಸರು ಟಿ.ಎನ್. ಸೀತಾರಾಮ್ ಮತ್ತು ಎಸ್.ಎನ್. ಸೇತುರಾಮ್. ಅದೊಂದು ಮಾಯಾಮೃಗ ಧಾರಾವಾಹಿ ಬರ್ತಾ ಇರುವಾಗ ಟಿ.ಎನ್. ಸೀತಾರಾಮ್ ಮತ್ತು ಎಸ್.ಎನ್. ಸೇತುರಾಮ್ ಆ ಕಾಂಬಿನೇಷನ್ ಎಷ್ಟು ವಿಚಿತ್ರವಾದ ಪವಾಡ ಸೃಷ್ಟಿಸಿತು ಅಂದರೆ, ಮನೆಗಳಲ್ಲಿ ಮಧ್ಯಮ ವರ್ಗದ ಕುಟುಂಬದ ದೈನಂದಿನ ಘಟನೆಗಳನ್ನು ಅತ್ಯಂತ ಯಥಾವತ್ತಾಗಿ ಧಾರಾವಾಹಿ ಅಂದರೆ ನಿಜ ಜೀವನ ಅನ್ನುವ ರೀತಿಯಲ್ಲಿ ಅದನ್ನು ಪ್ರತಿಬಿಂಬಿಸಿದಂತಹ ಒಂದು ಧಾರಾವಾಹಿ. ನಾನು ನೋಡ್ತಾ ಇದ್ದೆ. ನಾನು ಆವಾಗ ದಾವಣಗೆರೆಯಲ್ಲಿ PG ಮಾಡ್ತಾ ಇದ್ದೆ. 4:15 ಬರ್ತಾ ಇತ್ತು. 4 ಗಂಟೆಗೆ ಕಾಲೇಜ್ ಮುಗಿಸಿ ಒಂದು ಟೀ ಕುಡಿದು ಬೆಣ್ಣೆ ದೋಸೆ ದಾವಣಗೆರೆನಲ್ಲಿ ಫೇಮಸ್ ತಿಂದು ರೂಮಿಗೆ ಬರ್ತಾ ಇದ್ದೆ 4:15. ಎಲ್ಲಿದ್ದರೂ ಸಹ ಸರ್ಜರಿ ಇದ್ದರೆ ಹಲ್ಲು ಕೀಳೋದನ್ನು ನಿಲ್ಲಿಸಿ 4:15 ಓಡ್ಕೊಂಡು ಬರ್ತಾ ಇದೆ. 4:15 5 ಗಂಟೆ. ಅಂತಹ ಯುವಕರಲ್ಲಿಯೂ ಸಹ, ಸಣ್ಣ ಮಕ್ಕಳಲ್ಲಿಯೂ ಸಹ ಆಸಕ್ತಿ ಹುಟ್ಟಿಸುವಂಥ, ಬರೀ ಮಹಿಳೆಯರು ಧಾರಾವಾಹಿ ನೋಡುವುದು ಅಂತಲ್ಲ, ನಮ್ಮಂಥವರಲ್ಲಿಯೂ ಸಹ ಒಂದು ಆಸಕ್ತಿ ಹುಟ್ಟಿಸಿದಂಥ ಒಂದು ಧಾರಾವಾಹಿ. ಅಂತಹ ಧಾರಾವಾಹಿಯಿಂದ ವಿಶೇಷವಾದಂಥ ಅಭಿಮಾನ ಬಳಗಗಳನ್ನು ಸೃಷ್ಟಿಸಿಕೊಂಡಂತಹ ಎಸ್.ಎನ್. ಸೇತುರಾಮ್ ಅವರ ಪರಿಚಯ ಮಾಡುವುದು ಅಷ್ಟು ಸುಲಭದ ಕೆಲಸ ಅಲ್ಲ. ಶಂಕಂ ನಾರಾಯಣಸ್ವಾಮಿ ಸೇತುರಾಮ್ ಅವರ ಪೂರ್ತಿ ಹೆಸರು. ಹಾಸನ ಜಿಲ್ಲೆಯ ಹಾಸನ ಬೇಲೂರು ರಸ್ತೆಯ ಶಂಕಂ ಅನ್ನೋ ಊರಿನಲ್ಲಿ ಜನಿಸಿದರು. ಮೊನ್ನೆ ಅವರಿಗೆ ಅವರ 73ನೇ ಹುಟ್ಟುಹಬ್ಬವನ್ನು ಆಚರಿಸಿದರು. 73 ವರ್ಷದ ಚಿರ ಯುವಕರು. ಅವರ ದೇಹಕ್ಕೆ ವಯಸ್ಸಾಗಿದೆ, ಮನಸ್ಸಿಗೆ ವಯಸ್ಸಾಗಿರಲಿಲ್ಲ. ಅವರ ಮಾತಾಡುವಾಗ ನನ್ನಂಥವರಿಗೆ ಸಹ ಒಂದು ಜೀವನೋತ್ಸಾಹ ಹೆಚ್ಚುತ್ತದೆ. ನಾನು ಅವರನ್ನ ಮುಖದ ಭೇಟಿಯಾಗಿದ್ದು ಬೆಂಗಳೂರಿನಲ್ಲಿ ಒಂದು ಕಾರ್ಯಕ್ರಮದಲ್ಲಿ. ಅಲ್ಲಿ ನಾನು ನಿರ್ಧರಿಸಿದ್ದೆ ನೀವು ಬರಬೇಕು ಅಂತೇಳಿ. ಆಗ ಅವರು ಒಂದು ಮಾತು ಹೇಳಿದರು, ಮಂಗಳೂರಿಗೆ ಬಂದು ಮಾತನಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ ಅಂಥೇಳಿ. ಮಂಗಳೂರಿನ ಈ ಜನರನ್ನು ಉದ್ದೇಶಿಸಿ ಮಾತಾಡೋದು ಬಹಳ ಕಷ್ಟದ ಕೆಲಸ ಅಂತೇಳಿ. ಭಾಷಣಕಾರ ಅವತ್ತು ಗುಂಡೂರಾವ್ನ ಕರೆಸಿದಾಗ ಅದು ಹೇಳಿದರು, ಮಂಗಳೂರಿನ ಜನ ನಕ್ಕರೆ ಅದು ನಮಗೆ ಸರ್ಟಿಫಿಕೇಟ್ ಸಿಕ್ಕಾಗೆ ಅಂತ. ಅವರು ಸಾಹಿತ್ಯ ಪರಿಷತ್ನಿಂದ ಕಳೆದ ವರ್ಷ ಬಂದು ಮಂಗಳೂರು ಜನರನ್ನು ನಗಿಸಿ ಹೋಗಿದ್ದಾರೆ. ಈಗ ಇವ್ರು ಏನು ಮಾಡ್ತಾರೋ ಗೊತ್ತಿಲ್ಲ, ಅಳಿಸಿ ಹೋಗ್ತಾರೋ ನಗಿಸಿ ಹೋಗ್ತಾರೋ ಗೊತ್ತಿಲ್ಲ. ಅಳುವುದರ ಬಗ್ಗೆನೂ ಅವರ ಹತ್ರ ವಿಶೇಷವಾದಂತಹ ಸಿದ್ಧಾಂತಗಳು ಇದೆ. ಅವರು ನಟನೆ ಮಾಡಿದ್ದಾರೆ, ನಿರ್ದೇಶನ ಮಾಡಿದ್ದಾರೆ, ನಾಟಕ ಬರೆದಿದ್ದಾರೆ, ಭಾಷಣಗಳನ್ನು ಮಾಡಿದ್ದಾರೆ. ಒಳ್ಳೆಯ ಜನರ ಹೃದಯವನ್ನು ನಾಟುವ ರೀತಿಯಲ್ಲಿ ಮಾತನಾಡ್ತಾರೆ. ಅವ್ರ ಜೊತೆ ನೀವು 10 ನಿಮಿಷ ಕೂತ್ರೆ ಸಾಕು, ನೀವು ಧನಾತ್ಮಕ ಚಿಂತನೆಯನ್ನು ಮಾಡಲಿಕ್ಕೆ ಶುರು ಮಾಡ್ತೀರಾ. ಜೀವನದ ದೃಷ್ಟಿಕೋನವನ್ನೇ ನಾವು ಬದಲಿಸಿಕೊಳ್ಳುವ ರೀತಿಯಲ್ಲಿ. ನಾನು ಇವತ್ತು ಕೇವಲ ಅರ್ಧ ಗಂಟೆ ಅವರ ಜೊತೆ ನಾನು ಮಾತಾಡಿದ್ದು. ನಮಗೊಂದು ರೀತಿಯ ಉತ್ಸಾಹವನ್ನು ತುಂಬಿಸ್ತಾರೆ. ಇಂತಹ
SN ಸೇತುರಾಮ್ ಸರ್ ಅವರು ಇವತ್ತು ನಮ್ಮನ್ನು ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ. ಅವರು ವೃತ್ತಿಯಿಂದ ಇನ್ಕಮ್ ಟ್ಯಾಕ್ಸ್ ಆಫೀಸರ್, ಡೆಪ್ಯೂಟಿ ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್ ಆಗಿ ಬೆಂಗಳೂರಿನಲ್ಲಿ 54ನೇ ವರ್ಷಕ್ಕೆ VRS ತಗೊಂಡ್ರು. ಯಾಕೆಂತ ಹೇಳಿದರೆ ಆ ವೃತ್ತಿಯ ಏಕತಾನತೆ ಅವರಿಗೆ ಕಷ್ಟ ಆಗ್ಲಿಕ್ಕೆ ಆಯಿತು. ಅವರು ವೃತ್ತಿಯನ್ನು ಯಾವಾಗ ಎಂಜಾಯ್ ಮಾಡೋದಿಲ್ಲ, ಖುಷಿ ಪಡೋದಿಲ್ಲ ಅಂದಾಗ ಅದನ್ನು ಬಿಟ್ಟು ಅವರ ಪ್ರವೃತ್ತಿಗಳನ್ನು ಬೆಳೆಸಿಕೊಂಡು ಬಹುಶಃ ಅವರು VRS ತೆಗೆದುಕೊಂಡ ಕಾರಣ ನಮಗೆ ಸಮಾಜಕ್ಕೆ ಒಂದು ಒಳ್ಳೆಯ ಒಂದು ಸಾಹಿತ್ಯಕ್ಕೆ ಒಂದು ವಿಶೇಷವಾದಂಥ ಕೊಡುಗೆ ನೀಡಲಿಕ್ಕೆ ಕಾರಣ ಆಯಿತು. ಇವತ್ತಿಗೂ ಸಹ 73ರ ಇಳಿ ವಯಸ್ಸಿನಲ್ಲೂ ಸಹ ತುಂಬ ಜೀವನೋತ್ಸಾಹದಿಂದ ನಮ್ಮ ಜೊತೆ ಓಡಾಡಿಕೊಂಡು ನಮ್ಮನ್ನು ಹುರಿದುಂಬಿಸ್ತಾ ಇದ್ದಾರೆ. ಅವರ ಅತಿ ಹೆಚ್ಚು ಪ್ರಖ್ಯಾತಿಯನ್ನು ಪಡೆದಂತಹ ಸೀರಿಯಲ್ ಮಾಯಾಮೃಗ ನಾವೆಲ್ಲ ನೋಡಿದ್ದೇವೆ. ಅದು ಅವರಲ್ಲಿ ನಟನಾಗಿ ಮಾಡಿದ್ದು. ಅದನಂತರ ನಟ ನಿರ್ದೇಶಕನಾಗಿ ಮಂಥನ, ದಿಬ್ಬಣ, ಅನಾವರಣ, ಯುಗಾಂತರ ಈ 4 ಧಾರಾವಾಹಿಗಳನ್ನು ಅವರು ಮಾಡಿರುತ್ತಾರೆ. ಒಂದು ಸಿನಿಮಾವನ್ನು ಮಾಡಿದ್ದಾರೆ, 1-2 ಮಾಡಿರಬೇಕು ಅಲ್ಲ ಸರ್? ಹಾಂ, ಮತದಾನ. ಮತ್ತು ನಾಟಕಗಳು ಇತ್ತೀಚೆಗೆ ಅವರು ತುಂಬ ನಾಟಕಗಳನ್ನು ಬರೆದಿದ್ದಾರೆ. ಅತೀತ, ಥಳಿ, ನಿಮಿತ್ತ, ದಹನ, ನಾವಲ್ಲ, ಹಲವಾರು ನಾಟಕಗಳನ್ನು ಬರೆದಿದ್ದಾರೆ. ಅವರಿಗೆ ನಾನು ವಿಕಿಪೀಡಿಯಾದಲ್ಲಿ ನೋಡಿದೆ, ಸಿಕ್ಕಿದ್ದು 1 ಅವಾರ್ಡ್ ಮಾತ್ರ, ಮಾಸ್ತಿ ಅವಾರ್ಡ್. ಬಹುಶಃ ಇವತ್ತು ರಾಜ್ಯೋತ್ಸವ ಅವಾರ್ಡ್ ಕೊಟ್ಟಿದ್ರೆ ಬಹುಶಃ ರಾಜ್ಯೋತ್ಸವ ಅವಾರ್ಡಿನ ಘನತೆ ಜಾಸ್ತಿ ಆಗ್ತಿತ್ತು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಮುಂದಿನ ದಿನಗಳಲ್ಲಿ ಅವರು ಮಾಡಿದ ಕೆಲಸಕ್ಕೆ ಇನ್ನಷ್ಟು ಅವಾರ್ಡ್ ಅವರಿಗೆ ಸಿಗಲಿ ಅಂತ ನಾನು ಮನದಾಳದಿಂದ ಹಾರೈಸ್ತೇನೆ. ಅವರು ಯುವ ಜನರನ್ನು ಆಕರ್ಷಿಸುವ ನಿಟ್ಟಿನಲ್ಲಿ ಇನ್ಸ್ಟಾಗ್ರಾಮ್ನಲ್ಲೂ ಸಹ ಇದ್ದಾರೆ, ಸೇತು_ ಮಾತು ಅಂತೇಳಿ. ಹೌದಲ್ಲ ಸರ್? ಹಾಂ, ಸೇತು _ ಮಾತು ಅಂತೇಳಿ. ನಾನು ಅದನ್ನು ನೋಡಿದೆ ಕುತೂಹಲದಿಂದ. ಹಲವಾರು ಅವರ ದೈನಂದಿನ ನಮ್ಮ ಜೀವನದ ಅವರ ಅನುಭವಗಳನ್ನು ಅವರು ಮಾತಿನ ರೂಪದಲ್ಲಿ ಒಂದೊಂದು ಪಂಚ್ ಲೈನ್ ಮುಖಾಂತರ ಕೊಟ್ಟಿದ್ದಾರೆ. ಬಹಳ ಖುಷಿಯಾಗ್ತದೆ ನೋಡಿದರೆ. 1-2 ಅವರ ಈ ಪಂಚ್ ಲೈನ್ಗಳನ್ನು ನಾನು ಹೇಳ್ತೇನೆ. ಹಿಡಿಯುವ ದಾರಿ ಮುಖ್ಯ, ತಲುಪುವ ಗಮ್ಯ ಅಲ್ಲ ಅಂತೇಳಿ. ನಾವು ಯಾವ ದಾರಿಯಲ್ಲಿ ಹೋಗ್ತೇವೆ ಅದು ಜಾಸ್ತಿ ಇಂಪಾರ್ಟೆಂಟ್ ಆಗ್ತದೆ, ಹೋಗುವ ಗಮ್ಯ ಅಲ್ಲ ಅಂತೇಳಿ. ಇನ್ನೊಂದು ಬಹುಶಃ ಈ ಮಾತು ಹೇಳಿದರೆ ಸ್ವಲ್ಪ ಕಾಂಟ್ರವರ್ಸಿ ಕ್ರಿಯೇಟ್ ಆಗ್ಬೋದು, ಆದರೆ ಇಬ್ಬರನ್ನು ಸೇರಿಸ್ಕೊಂಡು ಹೇಳಿದ್ದಾರೆ. ಎಲ್ಲ ಗಂಡಸರು ಅಪೂರ್ಣರೇ, ಎಲ್ಲ ಹೆಂಗಸರು ಅತೃಪ್ತರೇ ಅಂತೇಳಿ. ಈ ವಿಷಯವನ್ನು ಆಮೇಲೆ ಚರ್ಚೆ ಮಾಡುವ. ಅವರ ಹತ್ರ ಕೇಳಿ ಅವರು ಹೇಳ್ತಾರೆ, ಎಲ್ಲ ಗಂಡಸರು ಅಪೂರ್ಣರೇ. ಅದು ಹೆಂಡತಿಯನ್ನು ಕೇಳಿದರೆ ಹೇಳೇ ಹೇಳ್ತಾರೆ, ನನ್ನ ಗಂಡ ಸರಿ ಇಲ್ಲ ಅಂತೇಳಿ, ಯಾವುದೋ ಒಂದಿಲ್ಲ ಅಂತೇಳಿ. ಅದೇ ಎಲ್ಲ ಹೆಂಗಸರು ಅತೃಪ್ತರೇ. ಹೆಂಗಸರನ್ನ ತೃಪ್ತಿಪಡಿಸಲಿಕ್ಕೆ ಬ್ರಹ್ಮನ್ ಯಾರಿಗೂ ಆಗಲಿಲ್ಲ. ಬ್ರಹ್ಮ ಅಂತ ಹೇಳಬಾರ್ದು, ಬ್ರಹ್ಮನಿಗೆ ಹೇಳ್ತಿಲ್ಲ. ಇದು ಅವರ ನಾನು ಇನ್ಸ್ಟಾದಲ್ಲಿ ನಾನು ನೋಡಿದಂಥ ಮಾತು. ಅವರ ಇನ್ನಷ್ಟು ಪಂಚಲೈನ್ಗಳಿದೆ, ನಾನು ಬರೆದಿದ್ದೇನೆ, ನಾನು ಹೇಳುವುದಿಲ್ಲ. ಯಾಕೆಂದರೆ ಅದು ನಾನು ಹೇಳಿದರೆ ಸರಿಯಾಗೋದಿಲ್ಲ, ಅವರ ಬಾಯಿಂದಲೇ ಕೇಳಬೇಕು. ಯಾಕೆಂತ ಹೇಳಿದರೆ ಆ ಒಂದು ಸ್ಪಾಂಟೇನಿಯಸ್ ಆಗಿ ಬರಬೇಕು. ಸೊ ಹೆಚ್ಚು ಸಮಯವನ್ನು ನಾನು ತೆಗೆದುಕೊಳ್ಳೋದಿಲ್ಲ, ವೇದಿಕೆಯನ್ನು ಅವರಿಗಾಗಿ ಬಿಟ್ಟು ಕೊಡ್ತಾ ಇದ್ದೇನೆ. ಒಂದು ಎಚ್ಚರಿಕೆಯ ಮಾತಿನೊಂದಿಗೆ ನಾನು ನಿಮಗೆ ವೇದಿಕೆ ಬಿಟ್ಟು ಕೊಡ್ತಾ ಇದ್ದೇನೆ. ಸಂಸ್ಕೃತ ವಿದ್ವಾಂಸರಿದ್ದಾರೆ, ವೈದ್ಯರಿದ್ದಾರೆ, ವಕೀಲರಿದ್ದಾರೆ, ಪತ್ರಕರ್ತರಿದ್ದಾರೆ, ಮನೆ ವಾರ್ತೆಯರಿದ್ದಾರೆ, ದಂತ ವೈದ್ಯರು ಇದ್ದಾರೆ. ಸೊ ನಿಮಗೆ ಒಂದು ರೀತಿಯ ವಿಶೇಷವಾದಂಥ ಮಂಗಳೂರಿನ ಕ್ರೀಮ್ ಕ್ರೌಡ್ ಇವತ್ತು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಬಹಳ ಎಚ್ಚರಿಕೆಯಿಂದ ಮಾತಾಡಿ ಅಂತ ಎಚ್ಚರಿಸುತ್ತಾ ವೇದಿಕೆಯನ್ನು ನಿಮಗಾಗಿ ಬಿಟ್ಟು ಕೊಡ್ತಾ ಇದ್ದೇನೆ ಸರ್. ಎಲ್ಲ ಗಂಡಸರು ಅಪೂರ್ಣರೇ, ಎಲ್ಲ ಹೆಂಗಸರು ಅತೃಪ್ತರೇ. ಹೆಂಗಸರನ್ನ ಕೇಳಿ ನೋಡಬೇಕು, ಗಂಡಸರು ಪೂರ್ಣರ ಅಂತ. ಅವರೆಲ್ಲರೂ ಹೇಳ್ತಾರೆ ಎಲ್ಲ ಅಪೂರ್ಣರು ಅಂತ. ಅದೇ ಗಂಡಸರನ್ನ ಕೇಳಿ ನೋಡಿ, ಇಲ್ಲಪ್ಪ ಏನಾದರೂ ಸಾಲದೇನೆ ಇನ್ನೊಂದೇನೋ ಇರ್ತದೆ. ಹಾಗಾಗಿ ಹೆಂಗಸರು ಅತೃಪ್ತರೇ. ಇದು ಜನರಲ್ ಸ್ಟೇಟ್ಮೆಂಟ್ ಅಲ್ಲ. ಗಂಡಸಿನ ಬಗ್ಗೆ ಹೆಣ್ಣಿನ ಒಪಿನಿಯನ್ನು, ಹೆಣ್ಣಿನ ಬಗ್ಗೆ ಗಂಡಸಿನ ಒಪಿನಿಯನ್ನು. ಇದು ಜನರಲ್ ಆಗಿ ಒಂದು ಸ್ಟೇಟ್ಮೆಂಟ್ ಅಂತ ಆಗೋದಿಲ್ಲ. ಇವರು ಅವರ ಬಗ್ಗೆ ಅಂದುಕೊಳ್ಳೋದದು, ಅವರು ಇವರ ಬಗ್ಗೆ ಅಂದುಕೊಳ್ಳೋದದು. ಮತ್ತು ಇಬ್ಬರು ಅದನ್ನು ಒಪ್ಪಿಕೊಂಡು ನೆಮ್ಮದಿಯಾಗಿ ಇದ್ದು ಬಿಡ್ತಾರೆ. ನನಗೆಲ್ಲ ಆಗೋದು ಇಷ್ಟೇ, ಮಿಕ್ಕಿದ್ದು ಬಿಡು, ಏನು ಮಾಡೋಕ್ಕಾಗತ್ತೆ ಅಂತ. ಅಫ್ಕೋರ್ಸ್ ನಮ್ಮ ಮನೆಯಲ್ಲೂ ನನ್ನ ಹೆಂಡತಿಯನ್ನು ಕೇಳಿದ್ರೆ ನಿಮ್ಮ ಯಜಮಾನ್ರು ಹೇಗೆ ಅಂದರೆ, ಅಯ್ಯೋ ಬಿಡಿ, ಬರೋದೇ ಆ ಉತ್ತರ. ಯಾಕೆಂತಂದರೆ ಸಾಧನೆಗಳು ಪ್ರಪಂಚ ಏನೇನೋ ಹೇಳಬಹುದು, ಆದರೆ ಸ್ವಂತಕ್ಕಿದ್ದವ್ರಿಗೆ ಏನಾಗಿರುತ್ತೆ ಗೊತ್ತಿರುತ್ತೆ, ಏನು ವ್ಯವಸ್ಥೆ ಹೇಗಿದ್ದಾರೆ ಅನ್ನೋದು ಜೊತೆಲಿದ್ದವ್ರಿಗೂ ಗೊತ್ತಾಗ್ತದಲ್ವಾ. ನಾವು ಪ್ರಪಂಚಕ್ಕೆ ಅತ್ಯುತ್ತಮವಾದದ್ದನ್ನು ಪ್ರದರ್ಶಿಸ್ತೇವೆ. ಹಲ್ಲು ಚೆನ್ನಾಗಿದ್ದಾಗ ನಗ್ತೇನೆ,
ಈಗ ಒಂದು 6 ತಿಂಗಳಿಂದ ಈ ಕಡೆ ಹಲ್ಲು ಬಿದ್ದೋಗಿತ್ತು, ಆಗ ನನ್ನ ನಗುವೇ ಕಮ್ಮಿ ಆಗಿತ್ತು. ಫೋಟೋ ಹಿಡಿದಾಗ ನಗಿ ಅನ್ನೋರು, ನಾನು ಎಲ್ಲಿ ನಗುತ್ತಾನೆ ಇರಲಿಲ್ಲ. ಹಾಗಾಗಿ ಈ ಡೆಂಚರ್ ಒಂದು ಹಾಕಿಸ್ಕೋಬೇಕಾಗಿ ಬಂತು. ಯಾಕಂದ್ರೆ ನಗದೇ ಇದೆ ಜನ ಬಿಡಲ್ಲ, ನಕ್ರೆ ಹಲ್ಲು ಹಂಗಿರುತ್ತೆ ಅಂತ ನನಗೆ ಅನ್ನಿಸ್ತಾ ಇರುತ್ತೆ, ನನಗೆ ಕಾಣಿಸ್ತಾ ಇರಲ್ಲ, ಅವರು ನನಗೆ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಏನಾಗುತ್ತೆ, ನಾವು ಅತ್ಯುತ್ತಮವಾದದ್ದನ್ನು ಪ್ರಪಂಚಕ್ಕೆ ಪ್ರದರ್ಶಿಸ್ತೇವೆ, ಮನೆಯಲ್ಲಿ ನಾವೇನಿದ್ದೇವೆ ಹಾಗಿರ್ತೇವೆ. ಹಾಗಾಗಿ ಏನಾಗತ್ತೆ, ಪ್ರಪಂಚ ನಮ್ಮ ಬಗ್ಗೆ ಅಂದುಕೊಳ್ಳೋದು ಬೇರೆ, ಮನೆಯವರು ಅಂದುಕೊಳ್ಳೋದು ಬೇರೆ. ಎರಡರಲ್ಲಿ ಯಾವುದು ಸತ್ಯ ಅನ್ನೋದಕ್ಕೆ ಬೇಡ, ಎಷ್ಟೋ ಸಲ ಎರಡೂ ಸುಳ್ಳಿರಬಹುದು, ಆದರೆ ಬದುಕು ನಡೆದದ್ದೇ ಹಾಗೆ. ಇವತ್ತು ನನಗೆ ಹೇಳಿದ್ದೆವರು ಸಾಮಾಜಿಕ ಮತ್ತು ಕೌಟುಂಬಿಕ ಮೌಲ್ಯಗಳ ಪ್ರಶ್ನೆ. 30 ವರ್ಷ ಆದಾಯ ತೆರಿಗೆ ಇಲಾಖೆ, ನಾನು ಸೇರಿದ್ದು ಆದಾಯ ತೆರಿಗೆ ಇನ್ಸ್ಪೆಕ್ಟರ್ ಆಗಿ. ರಿಟೈರ್ ಆದಾಗ ಡೆಪ್ಟಿ ಕಮಿಷನರ್ ಹುದ್ದೆಯಲ್ಲಿದ್ದೆ. ಆದಾಯ ತೆರಿಗೆಯಲ್ಲಿ 30 ವರ್ಷ ಕಳೆದಂತಹ ಮನುಷ್ಯ ಮೌಲ್ಯ ಬಗ್ಗೆ ಮಾತಾಡೋದು ಅನ್ನೋದು ಇದೆಯಲ್ಲ, ಇದಕ್ಕಿಂತ ದೊಡ್ಡ ಅಪಮೌಲ್ಯ ಇನ್ನೊಂದು ಇರಲಿಕ್ಕಿಲ್ಲ ಅಂತ ಕಾಣುತ್ತದೆ. ಯಾಕಂದರೆ ಆದಾಯ ತೆರಿಗೆಗೂ ಮೌಲ್ಯ, ಅವ್ರಿಗಿರೋದು ಎಲ್ಲದರ ಬಗ್ಗೆ ಒಂದು ಮೌಲ್ಯ ಮಾಪನವೇ. ಆದರೆ ಆ ಪ್ರಾಮಾಣಿಕತೆ ಅನ್ನುವಂತಹ ಒಂದು ಮೌಲ್ಯ ಇದೆಯಾ ಇಲ್ಲವಾ ಅನ್ನೋದು ಇದೆಯಲ್ಲ, ಅದು ಖಂಡಿತ ಹೇಳ್ತೀನಿ. ಇಷ್ಟು ವರ್ಷ ಸರ್ವಿಸ್ ಮಾಡಿದ್ದೀನಿ, 30 ವರ್ಷ ತೆರಿಗೆ ಇಲಾಖೆಯಲ್ಲಿ ಸರ್ವಿಸ್ ಮಾಡಿದೆ. ಆಚೆ ಬಂದು ಒಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ಜೊತೆ ಅಸೋಸಿಯೇಟ್ ಆಗಿ ಮತ್ತೆ 19 ವರ್ಷ ಕಳೆದಿದ್ದೀನಿ. ಉದ್ದಕ್ಕೂ ಆವತ್ತಿನಿಂದ ಇವತ್ತಿನವರೆಗೂ ಅದು ಕುಸಿತ ಇರೋದನ್ನು ನೋಡಿದ್ದೀನಿ ಹೊರತು ಅದರ ಸೂಚ್ಯಂಕ ಮೇಲೆ ಹೋದದನ್ನು ನಾನು ಕಂಡಿಲ್ಲ. ಅಫ್ಕೋರ್ಸ್ ಈ ಮೌಲ್ಯಗಳ ವಿಷಯ ಬಂದಾಗ ಯಾಕೆ ಇರುತ್ತೆ, ಯಾಕೆ ಇರಲ್ಲ, ಯಾಕೆ ಕಳೆದು ಹೋಗುತ್ತೆ ಅಂದಾಗ ನಾನು ಇಲಾಖೆ ಸೇರಿದಾಗ ಆಗ್ತಿದ್ದಂತಹ ಒಂದು ಸಣ್ಣ ಸನ್ನಿವೇಶ ಹೇಳ್ತೇನೆ. ಪ್ರಾಯಶಃ ಮೌಲ್ಯಗಳು ಹೇಗೆ ಕುಸಿಯುತ್ತವೆ ಅನ್ನೋದು ಅರ್ಥ ಆಗುತ್ತೆ. ನಾನು ಇಲಾಖೆ ಸೇರಿದ 76ನೇ ಇಸ್ವಿ. 76ನೇ ಇಸ್ವಿನಲ್ಲಿ ಆದಾಯ ತೆರಿಗೆ ಇಲಾಖೆಯಲ್ಲಿ ಪ್ರಾಮಾಣಿಕರು ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿದ್ದರು. ಹಾಗಾಗಿ ನಾವು ಇನ್ಸ್ಪೆಕ್ಟರ್ಗಳೆಲ್ಲ, ಇನ್ಸ್ಪೆಕ್ಟರ್ ಸ್ಟಾಫ್ ಎಲ್ಲ ಕೂರೋದು ದೊಡ್ಡ ಹಾಲಲ್ಲಿ ಒಟ್ಟಿಗೆ ಕೂರೋದು. ಆಫೀಸರ್ಗಳು ಮಾತ್ರ ಚೇಂಬರಲ್ಲಿ ಇರ್ತಿದ್ರು, ಅವರಿಗೆ ಪ್ರೈವಸಿ. ಇಲ್ಲಿ ಸ್ಟಾಫ್ ಮತ್ತು ಇನ್ಸ್ಪೆಕ್ಟರಲ್ಲಿ ಕೆಲವರು ಅಪ್ರಾಮಾಣಿಕರಿದ್ದರು. ಹಾಗಿದ್ದರೆ ಏನಾಗೋದು, ಅಪ್ರಾಮಾಣಿಕರು ಅಲ್ಲಿ ಕೂತು ವ್ಯವಹಾರ ಮಾಡೋದಕ್ಕಾಗಲ್ಲ. ಎಲ್ಲಿ ಹಾಲಲ್ಲಿ ಕೂತು ವ್ಯವಹಾರ ಮಾಡೋಕ್ಕಾಗಲ್ಲ, ಯಾಕಂದರೆ ಎಲ್ಲರೂ ನೋಡ್ತಾರೆ. ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಅದು ಸರಿನಾ ತಪ್ಪ ಅನ್ನೋದು ನಮಗೆ ಗೊತ್ತಿದೆ. ಯಾವಾಗ ನಮಗೆ ಒಂದನ್ನು ಗುಟ್ಟಾಗಿ ಮಾಡಬೇಕು, ಮರೆಯಲ್ಲಿ ಮಾಡಬೇಕು ಅಂತ ಅನ್ನಿಸ್ತದೋ ಇದು ಪ್ರದರ್ಶನ ಯೋಗ್ಯ ಅಲ್ಲ ಅನ್ನೋದು ಗೊತ್ತಿದೆ ಅಲ್ವ ನಮಗೆ. ಬಾಗಿಲು ಹಾಕೋ ಅಂತೀವಿ, ಯಾಕೆ? ಇಲ್ಲಿ ಬಾಗಿಲು ಹಾಕಬೇಕು ಅನ್ನೋ ಕಾರಣಕ್ಕಷ್ಟೇ, ಅಂದರೆ ಪ್ರದರ್ಶನ ಯೋಗ್ಯ ಅಲ್ಲ ಅನ್ನೋ ಪ್ರಶ್ನೆ. ಹಾಗಾಗಿ ಅವಾಗ ಏನಾಗೋದು, ಚಾರ್ಟರ್ಡ್ ಅಕೌಂಟೆಂಟ್ಸು ಸಾಮಾನ್ಯವಾಗಿ ನಮ್ಮ ಆಫೀಸಿಗೆ ಬರುವಂತಹ ಮಿಡಲ್ ಮನ್, ಯಾರೋ ಅಸಸಿಗಳೇ, ತೆರಿಗೆದಾರನೇ ಬರೋಲ್ಲ, ಚಾರ್ಟರ್ಡ್ ಅಕೌಂಟೆಂಟ್ಸ್ ಬರ್ತಾರೆ. ಈ ಕೋರ್ಟಿಗೆ ಅಡ್ವೊಕೇಟ್ಗಳು ಬಂದ ಹಾಗೆ ಇಲ್ಲಿ ಚಾರ್ಟರ್ಡ್ ಅಕೌಂಟೆಂಟ್ಸು ಅಥವಾ ಇನ್ಕಮ್ ಟ್ಯಾಕ್ಸ್ ಪ್ರಾಕ್ಟೀಷನರ್ಸ್ ಬರ್ತಾರೆ. ಆ ಕಾಲದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಿದ್ದು ಸಾಮಾನ್ಯವಾಗಿ 100ರಲ್ಲಿ 99.99% ಗಂಡಸರೇ. ಹಾಗಿದ್ರೆ ಏನಾಯಿತು, ನಾನು ಒಬ್ಬ ಇನ್ಸ್ಪೆಕ್ಟರ್ ಆಗಿದ್ದೀನಿ, ಹಣ ತಗೋಬೇಕು, ಅವರೊಟ್ಟಿಗೆ ಆಚೆಗೆ ಹೋಗ್ತಿದ್ದೆ. ಎಲ್ಲಿ ಹೋಗ್ತೀರಿ ಹಣ ತಗೊಳ್ಳೋಕ್ಕೆ? ಒಂದು ಟಾಯ್ಲೆಟ್ಟು ಇಲ್ಲ ಕ್ಯಾಂಟೀನು. ಟಾಯ್ಲೆಟ್ಟು ಮರೆ ಅಂತ. ಆದರೆ ಇಲ್ಲಿ ಕೂತ ಅಷ್ಟು ಜನಕ್ಕೆ ಗೊತ್ತಿದೆ ಟಾಯ್ಲೆಟ್ಗೆ ಹೋದದ್ದು ಹಣ ತಗೊಳ್ಳಿಕ್ಕೆ ಅಂತ ಅಲ್ಲ. ಅವನೊಟ್ಟಿಗೆ ಎದ್ದು ಹೋದ ಅಂದರೆ ಗೊತ್ತಲ್ವಾ, ಹಣ ತಗೊಳ್ಳಿಕ್ಕೆ ಹೋಗ. ಹಾಗಿದ್ದು ಅದು ಮರೆಯನ್ನು ಲೆಕ್ಕ. ಅದರ ಬಗ್ಗೆ ನಾವು ಯಾರೂ ಮಾತಾಡೋದಿಲ್ಲ, ಆದ್ರಿಂದ ಅಪರಾಧ ನಡೆದಿಲ್ಲ ಅನ್ನೋ ಒಂದು ಭ್ರಮೆ. ಅಲ್ಲಿಗೆ ನಿಮ್ಮ ಮೌಲ್ಯಗಳು ಎಲ್ಲಿಯೋ ಒಂದು ಕಡೆ ಈ ಭ್ರಮೆಯಲ್ಲಿ ಕೂತಿದೆ. ಅವರು ಕ್ಯಾಂಟೀನ್ಗೆ ಹೋಗೋರು, ಇಲ್ಲ ಟಾಯ್ಲೆಟ್ಗೆ ಹೋಗೋರು. ಟಾಯ್ಲೆಟ್ ಅಂದ್ಕೊಳ್ಳೆ ಮೇಲ್ ಟಾಯ್ಲೆಟ್ಗೆ ಹೋಗೋದಲ್ವಾ, ಗಂಡಸರು ಇಬ್ಬರು ಹೋಗೋದು. ಈ ಹೆಣ್ಣು ಮಕ್ಕಳಿಗೆ ಸಮಸ್ಯೆ ಆಗೋದು. ಗಂಡು ಚಾರ್ಟರ್ಡ್ ಅಕೌಂಟೆಂಟ್ ಹಾಲಲ್ಲಿ ಕೂತು ಹಣ ತಗೊಂಡ್ರೆ ಅಪರಿಚಿತ ಗಂಡಸಿನ ಹತ್ರ ಹಣ ತಗೋಬೋದ ನಾವು ಹೆಂಗಸರು? ಮತ್ತೆ ಮೌಲ್ಯದ ಪ್ರಶ್ನೆ. ಜೊತೆಗೆ ಹೋಗಿ ತಗೋಣ ಅಂದರೆ ಮರೆ ಎಲ್ಲಿ ಹೋಗೋದು? ಯಾವ ಟಾಯ್ಲೆಟ್ಗೆ ಹೋಗ್ತೀರಿ? ಗಂಡಸರ ಟಾಯ್ಲೆಟ್ಗೆ ನೀವು ಹೋಗೋ ಹಂಗಿಲ್ಲ, ಹೆಂಗಸರ ಟಾಯ್ಲೆಟ್ಗೆ ಅವ ಬರೋ ಹಂಗಿಲ್ಲ. ಮತ್ತೆ ಜೊತೆಯಲ್ಲಿ ಕ್ಯಾಂಟೀನ್ನಲ್ಲಿ ನಿಂತು ಕಾಫಿ ಕುಡಿದ್ರೆ ಗಾಸಿಪ್ ಆಗ್ತದೆ. ಹಾಗಾಗಿ ಹೆಣ್ಣು ಮಕ್ಕಳು ಸಾಮಾನ್ಯವಾಗಿ ಪ್ರಾಮಾಣಿಕರಾಗಿ ಉಳ್ಕೊಂಡಿದ್ರು. ಅವಕಾಶಗಳು ಅಷ್ಟೇ, ಅಂದರೆ ಅದಕ್ಕೆ ಬೇಕಾದಂತಹ ಮರೆ ಇರಲಿಲ್ಲ. ಆದರೆ ನಿಧಾನವಾಗಿ ಏನಾಯಿತು ಅಂತಂದರೆ, ಆಫೀಸಲ್ಲಿ ಲಂಚ ತಗೊಳ್ಳೋದು ಸ್ವಾಭಾವಿಕವಾಗ್ತಾ ಬಂತು. ಎಲ್ರಿಗೂ ಗೊತ್ತಿದೆ, ಅದನ್ಯಾಕೆ ಮರೆ ಮಾಡೋದು? ಯಾವಾಗಿದು ಸ್ವಾಭಾವಿಕ ಆಗ್ತಾ ಬಂತು, ಹೆಣ್ಣು ಮಕ್ಕಳು ತಗೊಳಕ್ಕೆ ಶುರು ಮಾಡಿದ್ರು. ಯಾಕಂದರೆ ಟೇಬಲ್ ಹತ್ರನೇ ತಗೋಬೋದು ನೋಡಿ. ಎದ್ದು ಹೋಗುವ, ಅದ್ಯಾವುದೋ ಜಾಗಕ್ಕೆ ಹೋಗುವ ಸಂಕೋಚ ಇಲ್ಲದಲೇ ಇದರಿಂದ ಹೆಣ್ಣು ಮಕ್ಕಳು ತಗೊಳಕ್ಕೆ ಶುರು ಮಾಡಿದ್ರು.
ಯಾವಾಗ ಹೆಣ್ಣು ಮಕ್ಕಳು ಕೂಡ ಲಂಚ ತಗೊಳ್ಳೋಕ್ಕೆ ಶುರು ಮಾಡಿದರೋ ಅದು ಸಾಮೂಹಿಕ ಆಯಿತು. ಅಲ್ಲಿಗೆ ಎಲ್ಲೋ ಒಂದು ಕಡೆ ಕೆಲವು ಮೌಲ್ಯಗಳು ಅವಕಾಶವಿಲ್ಲದ್ದಕ್ಕೆ ಉಳ್ಕೊಂಡಿರ್ತವೆ. ಮೌಲ್ಯಗಳು ಅವಕಾಶವಾದರೆ ಮೌಲ್ಯಗಳು ಕರಗುತ್ತವೆ. ಇದು ಡಿಟೀರಿಯರೇಷನ್. ಮನುಷ್ಯನ ಮನಸ್ಥಿತಿ ಮೌಲ್ಯಗಳನ್ನು ಅಪ್ಪಿಕೊಂಡು ಬದುಕಿದ್ದಲ್ಲ. ಪ್ರಕೃತಿ ನಮ್ಮನ್ನು ಹೇಗೆ ಸೃಷ್ಟಿಸಿದೆ ಹಾಗೆಯೇ ಇರ್ತವೆ. ಮೌಲ್ಯಗಳು ನಾವು ರೂಢಿಸಿಕೊಂಡಂತಹ ಗುಣ. ಬಟ್ ಆಫ್ ಕೋರ್ಸ್ ನಾನು ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಆದ ನಂತರ ಮಾಡಿದ ಮೊದಲ ಕೆಲಸ ಏನು ಅಂದರೆ ನನ್ನ ರೂಮಿಗೆ ಡೋರ್ ಕ್ಲೋಸರ್ನು ತೆಗೆದು ಹಾಕಿದೆ. ನಮ್ಮೆಲ್ಲ ಚೇಂಬರ್ಗೂ ಡೋರ್ ಒಳಗಡೆ ಒಂದು ಕ್ಲೋಸರ್, ಅದು ತಾನಾಗಿ ಆಟೋಮೆಟಿಕ್ಕಾಗಿ ಕ್ಲೋಸ್ ಆಗುತ್ತೆ ಭಾಗ ತಗೊಂಡು ಒಳಗೆ ಹೋದರೆ. ನಾನು ಮೊದಲು ಮಾಡಿದ್ದು ಅದು ಡೋರ್ ಕ್ಲೋಸರ್ ತೆಗೆದದ್ದು. 10 ವರ್ಷ 13 ವರ್ಷ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಆಗಿದ್ದೆ. ಒಂದು 3-4 ವರ್ಷ ಅಸಿಸ್ಟೆಂಟ್ ಕಮಿಷನರು, ನಂತರದ 3 ವರ್ಷ ಡೆಪ್ಟಿ ಕಮಿಷನರು, 20 ವರ್ಷ ಈ ಹುದ್ದೆಗಳಲ್ಲಿದ್ದೆ. ಯಾವಾಗಲೂ ನನ್ನ ಡೋರ್ಗೆ ಡೋರ್ ಕ್ಲೋಸರ್ ಹಾಕ್ತಿರ್ಲಿಲ್ಲ. ಆದರೆ ಚಾರ್ಟರ್ಡ್ ಅಕೌಂಟೆಂಟ್ಗಳು ಬಂದಾಗ ಬಹಳ ಬೇಸರ ಮಾಡ್ಕೊಳ್ಳೋರು, ಸರ್ ನೀವೀಗ ಭಾಗ ತೆಗೆದಿಟ್ಟಿರ್ತೀರಿ, ನಾವು ಡಿಸ್ಕಸ್ ಮಾಡೋದು ಹೊರಗೆಲ್ಲ ಕೇಳುತ್ತೆ ಅಂತ. ನಾನು ಅದಕ್ಕೆ ಹೇಳಿದ್ದು, ಏನನ್ನು ನಾನು ಡಿಸ್ಕಸ್ ಮಾಡಬೇಕು ಅನ್ನೋದಕ್ಕೆ ಒಂದು ಮಿತಿ ಬೇಕಲ್ಲ ನನಗೆ. ಕೆಲಸಕ್ಕೆ ಬಾರದನ್ನು ನಾನು ಡಿಸ್ಕಸ್ ಮಾಡಬಾರ್ದು ಅಂತಂದರೆ ಬಯಲಲ್ಲಿ ಮಾಡಬೇಕು. ಅದನ್ನು ಮರೆಯಲ್ಲಿ ಮಾಡಿದರೆ ಬೇಡದ್ದೆಲ್ಲ ಡಿಸ್ಕಸ್ ಮಾಡ್ತೇನಲ್ವ. ಹಾಗಾಗಿ ಪ್ರಪಂಚಕ್ಕೆ ಗೊತ್ತಾಗಲಿ ಬೇಡದ್ದನ್ನೇನು ನಾನು ಆಫೀಸಲ್ಲಿ ಮಾಡಲ್ಲ, ಈ ಕಾರಣಕ್ಕೆ ಬಾಗಿಲು ತೆಗೆದಿಡ್ತೇನೆ ಅಂತ. ಅದಕ್ಕೆ ಅವರನ್ನವರು, ನೀವು ಕೇಳೋ ಪ್ರಶ್ನೆಗಳಿಗೆ ನಮಗೆ ಉತ್ತರ ಕೊಡೋಕ್ಕಾಗದೇ ಇದ್ದಾಗ ನಮಗೆ ನಾಚಿಕೆ ಆಗುತ್ತೆ ಸರ್, ಹೊರಗಿನವರು ನಮ್ಮ ಬಗ್ಗೆ ಏನಂದ್ಕೋತಾರೆ ಅಂತ. ಅಲ್ಲಿಗೆ ನಮ್ಮ ಎಲ್ಲ ಮೌಲ್ಯಗಳು ನಿಂತದ್ದು ಜನ ಏನಂದ್ಕೋತಾರೆ ಅನ್ನೋದ್ರ ಮೇಲೆಯೇ ಹೊರತು ಒಳಗಿನಿಂದ ನಮಗೆ ಹಾಗಿರಲಿಕ್ಕೆ ಬೇಕಾ ಬೇಡವಾ ಅನ್ನೋದಿದೆಯಲ್ಲ, ಇದು ಪ್ರಶ್ನೆ. ಕಾಣದೆ ಮರೆಯಲ್ಲಿ ಮಾಡಿದರೆ ಸಮಸ್ಯೆ ಇಲ್ಲ, ಕಾಣುವ ಹಾಗೆ ಮಾಡಿದರೆ ಮಾತ್ರ ಕಳ್ಳತನ. ಅಂದರೆ ಪ್ರಪಂಚಕ್ಕೆ ಗೊತ್ತಾದರೆ ಮಾತ್ರ ಅಪ್ರಾಮಾಣಿಕರು, ಒಳಗೆ ನಾನು ಅಪ್ರಾಮಾಣಿಕ ಆದರೆ ಪರವಾಗಿಲ್ಲ ಅನ್ನುವ ಭಾವದಲ್ಲಿ ಮುಕ್ಕಾಲು ಮುರುವಾಸಿ ಬದುಕೋದ್ರಿಂದ ನಮ್ಮ ಮೌಲ್ಯಗಳು ಏನಿದ್ರು ಅಲ್ಲಿಗೆ ಬಂದು ಕುಸಿದಿದೆ. ಅಂದರೆ ಪ್ರತಿಯೊಬ್ಬರು ಒಬ್ಬರನ್ನೊಬ್ಬರು ನಂಬೋದಿಲ್ಲ, ಆದರೆ ನಂಬುವ ತರಹ ನಟಿಸ್ತೇವೆ ಎಂದು ಪ್ರಶ್ನೆ. ಮೌಲ್ಯಗಳ ವಿಷಯ ಬಂದಾಗ ಇದೊಂದು ಸಣ್ಣದೊಂದು ಉದಾಹರಣೆ ಕೊಟ್ಟೆ. ಎರಡನೇದು ಬಹಳ ವೈಯಕ್ತಿಕ ಅಂತ ನಿಮಗನ್ನಿಸ್ಬೋದು. ನಮ್ಮ ತಂದೆಗೆ 82 ವಯಸ್ಸಾಗಿತ್ತು. ಅವರು ಒಬ್ಬರೇ ಇದ್ದರು, ನಮ್ಮ ತಾಯಿ ತೀರಿ ಹೋಗಿದ್ರು, ನಂದೇ ಒಬ್ಬರೇ ಇದ್ದರು. ತಂದೆ ಏನು ಅಂತಂದರೆ, ಮಕ್ಕಳು ಏನೂ ಅವಶ್ಯಕತೆ ಇಲ್ಲ, ನನ್ನ ಪಾಡಿಗೆ ನಾನು ಇರ್ತೀನಿ. ಮೌಲ್ಯಗಳೇನು ಇರಲಿಲ್ಲ ಅಂತಲ್ಲ, ಸಾಂಸಾರಿಕ ಮೌಲ್ಯ ಏನು, ಎಲ್ಲರೂ ಒಟ್ಟಿಗೆ ಇರಬಹುದಪ್ಪ. ತಂದೆ ಹೇಳಿದ್ದೇನು, ನಾನು ಇಂಡಿಪೆಂಡೆಂಟ್ ಆಗಿರ್ತೀನಿ, ನನಗೆ ಯಾರ ಆಸರೆಯೂ ಬೇಡ, ಹಾಗಾಗಿ ಒಬ್ಬನೇ ಇರ್ತೀನಿ. ಹಾಗೆ ಒಬ್ಬರೇ ಇದ್ದರು. ಪ್ರಪಂಚವೆಲ್ಲ ನಮ್ಮನ್ನು ಪ್ರಶ್ನೆ ಕೇಳ್ತಾನೆ, ಯಾಕೆ ನಿಮ್ಮಪ್ಪ ಒಬ್ಬರೇ ಇದ್ದಾರೆ? ಇಲ್ಲ ಅವ್ರಿಗದು ಇಷ್ಟ, ಹಾಗಾಗಿ ಒಬ್ಬರೇ ಇದ್ದಾರೆ. ಅವ್ರಿಗಿಷ್ಟ ಆದರೆ ಮಕ್ಕಳು ನೀವು ಸುಮ್ಮನಿದ್ದು ಬಿಡೋದಾ? ಬಲವಂತವಾಗಿ ಕರ್ಕೊಂಡ್ಬರೋದು. 70-80 ವರ್ಷ ವಯಸ್ಸಿನವರನ್ನು ಬಲವಂತವಾಗಿ ಹೇಗೆ ಕರ್ಕೊಂಡು ಬರ್ತೀರಿ ನೀವು? ಇದೊಂದು ಪ್ರಶ್ನೆ. ಆದರೆ ಎಲ್ಲೋ ಒಂದು ಕಡೆ ಇದೊಂದು ಸಣ್ಣ ಮೌಲ್ಯ, ನಮಗೆ ಅವಶ್ಯಕತೆ ಇರಲಿ ಬಿಡಲಿ, ನಮ್ಮವರೊಟ್ಟಿಗೆ ನಾವು ಬದುಕಬೇಕು ಅನ್ನೋದಿದೆಯಲ್ಲ, ಅದೊಂದನ್ನು ನಾವು ರೂಢಿಸ್ಕೋಬೇಕಾಗ್ತದೆ. ಇದು ಗೊತ್ತಾದದ್ದು ಯಾವಾಗ ಅಂತಂದರೆ, ಯಾವಾಗಲೂ ಒಮ್ಮೆ ಹುಷಾರು ತಪ್ಪಿತು, ಕಾಲಲ್ಲಿ ಏನೋ ಸಮಸ್ಯೆ ಆಯಿತು. ಹಾಗಾಗಿ ಅದೇನಾಗುತ್ತೆ, ನಮಗೆ ವಿಷಯ ಗೊತ್ತಾದದ್ದು 2 ದಿನ ಆದಮೇಲೆ. ಮೊಬೈಲ್ ಫೋನ್ ಇದೆ, ದಿನ ಫೋನ್ ಮಾಡಿ ಯಾರೂ ಮಾತಾಡೋದಿಲ್ಲ, ಅವರು ಫೋನ್ ಮಾಡಿ ಹೇಳಬೇಕು. ಅವ್ರಿಗೆ ಎಲ್ಲಿಯೋ ಒಂದು ಕಡೆ ಇವತ್ತೆಲ್ಲ ನಾಳೆ ವಾಸಿ ಆಗ್ತದೆ ಅಂತ ತಲೆಯಲ್ಲಿ ಏನು ಹೇಳೋದೇನು ಅಂತ. ಕೊನೆಯಲ್ಲಿ ಯಾರೋ ಅವರಿವರು ಹೇಳಿ ನಮಗೆ ಗೊತ್ತಾಗಬೇಕು. ಗೊತ್ತಾಗಿ ಆಯಿತು, ಆಸ್ಪತ್ರೆಗೆ ಅಡ್ಮಿಟ್ ಮಾಡಾಯಿತು, ಕಾಲದೇನೋ ಆಪರೇಷನ್ ಅಂತ ಮಾಡಿದ್ರು, ಆಯಿತು, ವಾಸಿ ಆಯಿತು, ಗಾಯ ವಾಸಿ ಆಯಿತು. ಅವರಿಗೆ ನಡೆದಾಡಬೇಕು. ಅವರು ಡಾಕ್ಟ್ರ್ ಹೇಳ್ತಾರೆ ಮನುಷ್ಯ ಫಿಟ್ ಇದ್ದಾರೆ ಅಂತ, ಏನು ಸಮಸ್ಯೆ ಇಲ್ಲ ಅಂತ. ಆದರೆ ಇವರು ನಡೆಯೋದಕ್ಕೆ ಆಗಲ್ಲ ಅಂತಾರೆ. ಸರಿ, ಫಿಸಿಯೋಥೆರಪಿಸ್ಟ್ ಬಂದರು. ಅವರು 1-2 ಸಾರಿ ನಡೆಸ್ತಾರೆ, 3ನೇ ಸಾರಿ ಕೂರಿಸ್ತಾರೆ. ಅವರು ಬರ್ತಾನೆ ಇದ್ದಾರೆ ಫಿಸಿಯೋಥೆರಪಿಸ್ಟು, 15 ದಿನ ಬಂದರು. ಆದರೆ ಅವರು ಬಂದಾಗ ಅವ್ರ ಒಟ್ಟಿಗೆ ನಡೀತಾರೆ, ಆಮೇಲೆ ನಡೆಯಲ್ಲ. ನಿಧಾನವಾಗಿ ಗೊತ್ತಾದದ್ದೇನು ಅಂದರೆ, ಅವರಿಗೆ ಇಷ್ಟು ದಿನ ಒಬ್ಬನೇ ಇದ್ದೀನಿ, ಈಗ ಹೋದರೆ ಯಾರದ್ದಾದರೂ ಮನೆಗೆ ಹೋಗಬೇಕು, ಅದು ಹೋದರೆ ಪರವಾಗಿಲ್ವಾ, ಬದಲಿಗೆ ಆಸ್ಪತ್ರೆಯಲ್ಲಿ ಎದ್ದು ಬಿಡೋದಾ? ಬೇಸಿಕಲಿ ಏನಾಯ್ತು ಅಂತಂದರೆ, ಮಕ್ಕಳು ಬೇಡ ಅಂತ ದೂರ ಕೂತ ಮೇಲೆ, ಬೇಡ ಅಂದರೆ ಹಾಗೆ ಬೇಡ ಅಲ್ಲ, ನಾನು ಸ್ವತಂತ್ರವಾಗಿ ಬದುಕಿದ್ದೇನೆ ಅಂತ ಇದೊಂದು ಅಹಂಕಾರವನ್ನು ನಾವು ರೂಢಿಸ್ಕೊಂಡ ನಂತರ ನಾನು ಆಸ್ಪತ್ರೆಯಲ್ಲೇ ಕಾಲ ಕಳಿಬೇಕು, ಸಂಕೋಚ ಆಗಲ್ಲ. ಮಕ್ಕಳ ಮನೆಗೆ ಹೋದರೆ ಇವ್ರ ಮನೆಗೆ ಹೋಗೋದ, ಅವ್ರ ಮನೆಗೆ ಹೋಗೋದ. ಈ 3 ಜನ ಮಕ್ಕಳು ಹಠ ಕಟ್ಟಿ ನೀನು ಬರಲ್ಲ ಅಂತ ಒಬ್ಬನೇ ಕೂತಿದ್ದೆ, ನಮ್ಮ ಮನೆಗೆ ಬರಬೇಡ, ಯಾರು ಮನೆಗೆ ಸೇರಿಸಲ್ಲ ಅಂದರೆ ಸೋತ ಲೆಕ್ಕ ಬರ್ತದೆ.
ಎಲ್ಲಿಯೋ ಒಂದು ಕಡೆ ನಾವು ಸಾಂಸಾರಿಕ ವಿಷಯಗಳಲ್ಲಿ ಒಬ್ಬರನ್ನೊಬ್ಬರು ಆಸರಿಯಾಗಿದ್ದೇವೆ ಅನ್ನೋದನ್ನು ಸ್ಪಷ್ಟವಾಗಿ ತಲೆಯಲ್ಲಿಟ್ಕೊಂಡು ಅಲ್ಲಿ ಅಹಂಕಾರಗಳನ್ನು ನಾವು ತೋರಿಸದೆ ಬದುಕಿ ಬಿಟ್ಟರೆ ಪ್ರಾಯಶಃ ಈ ಸಂಕೋಚಗಳು ಬರಲಿಕ್ಕಿಲ್ಲ. ಒಬ್ಬ ಸೈಕಿಯಾಟ್ರಿಸ್ಟ್ ನಮಗೆ ಅವಶ್ಯಕತೆ ಆಗಲಿಕ್ಕಿಲ್ಲ. ನನ್ನ ದೃಷ್ಟಿಯಲ್ಲಿ ಏನಾಯಿತು, ಬ್ಯಾಡದ ಫಿಸಿಯೋಥೆರಪಿಗೆ 15 ದಿನ ಪೇಮೆಂಟ್ ಮಾಡಬೇಕು ಅಲ್ವಾ? ಎಲ್ಲೋ ಒಂದು ಕಡೆ ಸಣ್ಣದಾಗಿ ಅನ್ನಿಸ್ತದೆ. ಮತ್ತು ಇದು ಸೈಕಲಾಜಿಕಲ್ ಪ್ರಾಬ್ಲಮ್ ಅಂತ ನಮಗೆ ಅವರ ಅಪ್ಪ ನಾವು ಮಕ್ಕಳು ಅದನ್ನು ಹೊರಗಿಂದ ಒಬ್ಬರು ಸೈಕಿಯಾಟ್ರಿಸ್ಟ್ ಬಂದು ಹೇಳಬೇಕಾಗಿ ಬಂತು. ಈ ಸಣ್ಣ 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 ನೆಂಟಸ್ತಿಗೆಗಳನ್ನು ನಾವು ಬಿಡ್ತಾ ಬಂದದ್ದರಿಂದ ಒಂಟಿ ಆಗ್ತೇವೆ. ಮೊದಲಿಗೆ ಬೇಕು ಅಂತ ಒಂಟಿ ಆಗ್ತೇವೆ, ನಂತರ ಅನಿವಾರ್ಯವಾಗಿ ಒಂಟಿ ಆಗ್ತೇವೆ, ಕೊನೆಗೆ ಹೋಗೋ ಸಮಯ ಬಂದಾಗ ನಮಗೆ ನಮ್ಮವರೇ ಬೇಕಾಗ್ತದೆ. ಎಲ್ಲೋ ಸಾಯ್ಲಿಕ್ಕಾಗಲ್ಲ, ಎಲ್ಲಿ ಬೇಕಾದರೂ ಬದುಕಬಹುದು. ಎಲ್ಲಿಯೋ ಸಾಯ್ತೀನಿ ಅನ್ನೋದಿದೆಯಲ್ಲ, ಅದು ಬಹಳ ಕಷ್ಟ. ಸಾಯ್ಬೇಕಾದ್ರೆ ಯಾರಾದರೂ ಪರಿಚಯದವರಿದ್ದಾರ ಅಂತ ಕಣ್ಣು ಹುಡುಕ್ತದಂತೆ. ಅಪರಿಚಿತ ಜಾಗದಲ್ಲಿ ಬದುಕ್ತೀವಿ. ಯಾಕೆ ಗೊತ್ತಾ? ಕಳ್ತನ ಮಾಡಿ ಅಪರಿಚಿತ ಜಾಗದಲ್ಲಿ ಬದುಕೋದು ಸುಲಭ. ನಮ್ಮ ಇಲಾಖೆಯಲ್ಲಿ ನಾನು ಹೇಳ್ತಿದ್ದೆ, ಬಹಳ ಜನ ಆಫೀಸರ್ಗಳು ನನಗೆ ಹೋಮ್ ಟೌನ್ಗೆ ಹಾಕಬೇಡಿ ಅಂತ. ಯಾಕೆಂದ್ರೆ ಎಲ್ಲರೂ ಪರಿಚಯ. ನನ್ನ ಮೇಷ್ಟ್ರಿದ್ದಾರೆ, ನಮ್ಮ ಸೋದರ ಮಾವ ಇದ್ದಾರೆ, ಅವರ ನೆಂಟ ಇದ್ದಾರೆ. ಯಾರ ಹತ್ರ ಕಾಸು ತಗೋತೀರಿ? ಯಾರ ಹತ್ರ ತಗೊಂಡ್ರೆ ಗೊತ್ತಾಗತ್ತೆ. ಹಾಗಾಗಿ ನಿಮಗೆ ಅಪರಿಚಿತ ಜಾಗದಲ್ಲಿ ಅಪ್ರಾಮಾಣಿಕರಾಗೋದು ಸುಲಭ, ಪರಿಚಿತ ಜಾಗದಲ್ಲಿ ಅಪ್ರಾಮಾಣಿಕರಾಗೋದು ಕಷ್ಟ ಆಗ್ತದೆ. ಯಾಕಂದ್ರೆ ಎಲ್ಲರೂ ನಮ್ಮ ಬಗ್ಗೆ ಅವ್ರು ಏನು ತಿಳ್ಕೊಂಡಾರು? ನಮ್ಮೆಲ್ಲರಿಗೂ ನಾವು ಕಳ್ಳತನ ಮಾಡಬೇಕು, ಆದರೆ ನಮ್ಮನ್ನು ಕಳ್ಳ ಅಂತ ಯಾರು ಅಂದ್ಕೋಬಾರ್ದು. ಇದೊಂಥರ ಅದ್ಭುತವಾದ ಪರಿಸ್ಥಿತಿ. ಇದು ಚೆನ್ನಾಗಿದೆ. ಇದು ನಾನು ಹೇಳ್ತೀನಿ, ಬಹಳಷ್ಟು ವಿಷಯಗಳಿದೆಯಲ್ಲ. ಇವಾಗ ಯಾರ ಹೆಸರು ಹೇಳ್ತೀನಿ ಕೇಳಿ. ಇಲ್ಲೇ ಬಹಳ ಜನ ಡಾಕ್ಟರ್ಸ್ ಇದ್ದಾರೆ, ಸೈಕಿಯಾಟ್ರಿಸ್ಟ್ ಒಬ್ಬರು ಬಂದಿದ್ದಾರೆ ಅಂತಂದ್ರು. ಈ ಗುಂಪಿಗೆ ಮಾತಾಡೋದು ಬಹಳ ಕಷ್ಟ. ಆದರೂ ಕೂಡ ಕೆಲವು ನನಗನ್ನಿಸಿದ್ದು, ನನ್ನ ಅನುಭವದ್ದು ಅಥವಾ ನನ್ನ ಓದಿನ ಹರವಿನ ಕೆಲವು ಮಾತುಗಳನ್ನು ಆಡಿಬಿಡ್ತೇನೆ. ಒಂದು ಸಮಾಜ ಅಂತ ಯಾಕೆ ಕಟ್ಟಿಕೊಂಡ್ರು ಅಂತ ಹೇಳಿ, ಅದೊಂದು ಕಮಿಟ್ಮೆಂಟ್ ಅಷ್ಟೇ. ಆ ಥರದ್ದು ಇದೆಯಾ? ಆ ಥರದ್ದು ಏನೂ ಇಲ್ಲ. ಅದಕ್ಕೊಂದು ಚೌಕಟ್ಟಿಲ್ಲ, ಕಟ್ಟುಪಾಡಿಲ್ಲ, ಎಂಥದ್ದು ಇಲ್ಲ. ಇದು ನಮ್ಮ ಕಮಿಟ್ಮೆಂಟ್ ಅಷ್ಟೇ. ನಮಗೆ ಬೇಕು ಅಂತ ಅಂದ್ಕೊಂಡ್ವಿ ಅಂದರೆ ಈ ಗುಂಪಿನಲ್ಲಿ ನಮ್ಮನ್ನು ನಾವು ನಂಬಬಹುದು ಅಂತ. ಬೇರೆ ಗುಂಪಿನ ಜೊತೆ ಸ್ವಲ್ಪ ಅನುಮಾನ ಇರುತ್ತೆ. ಈ ಗುಂಪು ನಮ್ಮದೇ, ನಮ್ಮನ್ನು ನಾವು ನಂಬಬಹುದು. ಅಲ್ಲಿಗೇನು, ನಮ್ಮವರಿಗೆ ನಾವು ಮೋಸ ಮಾಡಬಾರದು. ಎಲ್ಲೋ ಒಂದು ಕಮಿಟ್ಮೆಂಟ್ ಅಲ್ವಾ? ಇದು ಅವಶ್ಯಕತೆಗಾಗಿ ಬಂದಂತಹ ಮೌಲ್ಯಗಳೇ ಹೊರತು ಪ್ರಕೃತಿ ದತ್ತವಾಗಿ ನಮಗೆ ಮೌಲ್ಯಗಳು ಬಂದದ್ದಲ್ಲ. ಆದರೆ ಪ್ರಕೃತಿಯಲ್ಲಿ ಇದಕ್ಕೆ ಉದಾಹರಣೆಗಳಿಲ್ವ ಅಂದರೆ ಬಹಳಷ್ಟಿದೆ. ಇತ್ತೀಚೆಗೆ ಯಾವುದೋ ಒಂದು ಮೆಡಿಕಲ್ ಸೈನ್ಸಿಗೆ ಸಂಬಂಧಪಟ್ಟ ಪುಸ್ತಕ ಓದ್ತಿದ್ದೆ. ಅದು ಮೆಡಿಕಲ್ ಸೈನ್ಸ್ಗಿಂತ ಜಾಸ್ತಿ ಅದ್ಭುತವಾದ ಲಿಟ್ರೇಚರು. ಸಿದ್ಧಾರ್ಥ್ ಮುಖರ್ಜಿ ಅಂತ ಹೇಳಿ ಒಬ್ಬರು ಆಂಕಾಲಜಿಸ್ಟ್ ಇದ್ದಾರೆ. ಅವರು ಬಹಳ ಫೇಮಸ್ ಆಂಕಾಲಜಿಸ್ಟ್ ಅಂತ, ಅಮೆರಿಕಾದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಒರಿಜಿನಲಿ ಫ್ರಮ್ ಕಲ್ಕಟಾ. ಅವರೊಂದು ಪುಸ್ತಕ ಇದೆ, ಸಾಂಗ್ ಆಫ್ ದ ಸೆಲ್ ಅಂತ ಒಂದು ಬರೆದಿದ್ದಾರೆ. ಅದು ಬಹಳ ಪ್ರೀತಿಯಿಂದ. ಅದ್ರ ಜೊತೆಗೆ ಅವ್ರು ಇನ್ನೊಂದು ಬರೆದಿದ್ದಾರೆ, ಜೀನ್ಸ್ ಅಂತ ಒಂದಿದೆ, ಕ್ಯಾನ್ಸರ್ ದ ಎಂಪರರ್ ಆಫ್ ಮೆಡಿಸನ್ ಅಂತ ಒಂದು ಪುಸ್ತಕ ಇದೆ. ಈ ಮೂರು ಅವರ ಮುಖ್ಯವಾದ ಪುಸ್ತಕಗಳು. ಅದರಲ್ಲಿ ಸಾಂಗ್ ಆಫ್ ದ ಸೆಲ್ ಮೊದಲು ನಾನು ಯಾರೋ ಕೊಟ್ಟಾಗ, ನಾನು ಯಾರೋ ವೈದ್ಯರು ಬರೆದಂಥದ್ದು, ಬಹಳ ಟೆಕ್ನಿಕಲ್ ವಿಷಯಗಳಿರುತ್ತೆ. ಇದರಲ್ಲಿ ನಾನು ಏನು ಓದಿ ತಿಳ್ಕೋಬೇಕು ಅಂತ ಹೇಳಿ ಸ್ವಲ್ಪ ಅಸಡ್ಡೆಯಿಂದ ಕಂಡದ್ದಿದೆ. ನಂತರ ಅವರು ಬರೆದಂತಹ ಪ್ರಿಫೇಸ್ ಒಂದು ಓದಿದೆ, ಯಾವತ್ತೋ ಕೂತಾಗ 3 ಪೇಜು. ಆ ಪ್ರಿಫೇಸ್ ಓದಿದ ನಂತರ ಪುಸ್ತಕ ಓದಿ ಮುಗಿಸೋವರೆಗೂ ಕೆಳಗಿಳಕ್ಕಾಗಲಿಲ್ಲ. ಪುಸ್ತಕ ಬಂದಾಗಲೆಲ್ಲ ತಿರುವು ಹಾಕಿದೆ. ನನಗೆ ಆ್ಯಕ್ಚುಲ್ ಆಗಿ ಅವರು ಫೇಮಸ್ ಆಂಕಾಲಜಿಸ್ಟ್ ಅನ್ನೋದಕ್ಕಿಂತ ಫೇಮಸ್ ರೈಟರ್ ಅನ್ನೋದ್ರ ಬಗ್ಗೆನೇ ನನಗೆ ಅಭಿಮಾನ ಬಂತು ಅವರ ಬಗ್ಗೆ. ಅದರಲ್ಲಿ ಕೆಲವು ಅದ್ಭುತವಾದ ವಿಷಯಗಳನ್ನು ಹೇಳಿದರು, ಸ್ಟೇಟ್ಮೆಂಟ್ಗಳನ್ನು ಹೇಳಿದರು. ಭಾಳ ಇಂಟ್ರೆಸ್ಟಿಂಗ್ ಅನಿಸಿದೆ. ಅವ್ರು ಅಂತಾರೆ, ಜೀವಗಳು ಶುರು ಆದದ್ದು ಯಾವಾಗ ಅಂತ. ಅವರಂತಾರೆ, ಐ ಡೋಂಟ್ ನೋ ವೆನ್ ದ ಫಸ್ಟ್ ಸೆಲ್ ಡಿಸೈಡೆಡ್ ಟು ಡಿವೈಡ್ ಇಟ್ ಸೆಲ್ಫ್ ಅಂದರು. ಈ ಮೊದಲ ಸೆಲ್ ತಾನು ಎರಡಾಗಬೇಕು ಅಂತ ಯಾವಾಗ ಅಂದುಕೊಂಡು ಆಯಿತೋ ಅವತ್ತಿನಿಂದ ಶುರುವಾಯಿತು. ಅಲ್ಲಿವರೆಗೂ ಜೀವಿಗಳು ಅನ್ನೋದೇ ಇರಲಿಲ್ಲ. ಅದು ಯಾಕೆ ಡಿಸೈಡ್ ಆಯಿತು, ಏನು ಡಿಸೈಡ್ ಆಯಿತು, ಅದು ಬೇರೆ ಅಂತಾರೆ. ನೆಕ್ಸ್ಟ್ ಇನ್ನೊಂದು ಹೇಳ್ತಾರೆ, ಸಾಂಗ್ ಆಫ್ ದ ಸೆಲ್ ಅನ್ನು ಹೆಸರಿಟ್ಟದಕ್ಕೊಂದು ಹೇಳ್ತಾರೆ, ದೇಹದಲ್ಲಿ ಎಷ್ಟು ಸೆಲ್ಗಳಿವೆ ಅಂತ. ಅದೇನೋ ಲಕ್ಷ ಕೋಟಿಗಳಲ್ಲಿ ಹೇಳ್ತಾರೆ, ಉದ್ದ ನಂಬರ್ಗಳು ಹೇಳ್ತಾರೆ. ಅವುಗಳ ಮಧ್ಯೆ ಒಂದು ಕೋಆರ್ಡಿನೇಷನ್ ಇದೆಯಂತೆ. ಅದೇನು ಅಂದರೆ, ಪ್ರತಿಯೊಂದು ಸೆಲ್ಗೂ ಅದರದ್ದೇ ಆದ ಒಂದು ಗುರುತಿದೆ, ಜೊತೆಗೆ ಅದು ಮಿಕ್ಕ ಸೆಲ್ಲುಗಳ ಜೊತೆ ಒಂದು ಕೋಆರ್ಡಿನೇಷನ್ ಇಟ್ಕೊಂಡಿದೆಯಂತೆ. ಅಂದರೆ ಮಿಕ್ಕ ಸೆಲ್ಲುಗಳ ಜೊತೆ ಯಾವ ತರಹ ನೆಂಟಸ್ತಿಕೆ ಬೇಕೋ ಅದು ಇಟ್ಕೊಳ್ಳುತ್ತೆ. ಹಾಗೆಯೇ ಪ್ರತಿಯೊಂದು ಸೆಲ್ಗೆ ಅದರದ್ದೇ ಆದ ಸ್ವಂತ ಅಸ್ತಿತ್ವನೂ ಇದೆ. ಅಫ್ಕೋರ್ಸ್ ಅಲ್ಲಿ ಅವರು ಕೆಲವು ಪ್ರಜ್ಞೆಗಳಾಗ್ತವೆ.
ಈ ಮನುಷ್ಯನ ಮೂಗು ಇಷ್ಟೇ ಇರಬೇಕು ಅಂತ ಯಾರು ಡಿಸೈಡ್ ಮಾಡಿದ್ರು ಅಂತ. ಸೆಲ್ ಮಲ್ಟಿಪ್ಲೈ ಆಗ್ತಾ 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 ಅದು ಇಷ್ಟ ಆಗಬೇಕು ಅಂತ ಇರೋದು, ಅದಕ್ಕಿಂತ ಜಾಸ್ತಿ ದೊಡ್ಡ ಆಗಲ್ಲ. ನನಗೆ ಈ ವಯಸ್ಸಿಗೆ ಬಿಳಿ ಕೂದಲಾಗಬೇಕಂದ್ರೆ ಆ ವಯಸ್ಸಿಗೆ ಬಿಳಿ ಕೂದಲಾಗ್ತದೆ, ಸೆಲ್ಗಳು ಬದುಕೋದೇ ಹಾಗೆ ಅಂತ. ಅಂದರೆ ಇದನ್ನ ನೋಡಿ, ನಮ್ಮಲ್ಲಿ ಮದುವೆಗಳಲ್ಲಿ ತೋರಿಸ್ತಾರೆ, ಎಲ್ಲಿ ಅರುಂಧತಿ ನಕ್ಷತ್ರವನ್ನು ನೋಡು ಅಂತಾರೆ. ಅಫ್ಕೋರ್ಸ್ ಎಷ್ಟು ಜನಕ್ಕೆ ತೋರಿಸಿದಾರೋ ನಿಮ್ಮಗಳ ಕಾಲದ ಗೊತ್ತಿಲ್ಲ ನನಗೆ, ಎಲ್ಲ ನನ್ನ ಸಮಕಾಲೀನರೇ ಇದ್ದಾರೆ. ಹಾಗಾಗಿ ಅರುಂಧತಿ ನಕ್ಷತ್ರವನ್ನು ಬಹಳಷ್ಟು ಜನ ತೋರಿಸಿದ್ದಾರೋ. ಹಗಲಲ್ಲಿ ತೋರಿಸಿರೋದ್ರಿಂದ ನಕ್ಷತ್ರ ಕಂಡಿರ್ಲಿಕ್ಕಿಲ್ಲ. ನಾವು ಮದುವೆಯ ಬಗ್ಗೆಯೇ ತಲೆ ತುಂಬ ನಕ್ಷತ್ರ ತುಂಬಿಕೊಂಡಿದ್ದಾಗ ಬೇರೆ ನಕ್ಷತ್ರಗಳು ಕಂಡಿರಲ್ಲ. ಮದುವೆ ಆದ ನಂತರ ಎನಿವೆ ವಿ ಸ್ಟಾರ್ಟ್ ಸೀಯಿಂಗ್ ಸ್ಟಾರ್ಸ್, ಅದು ನಕ್ಷತ್ರ ನೋಡೋದೆ. ಇಂಗ್ಲೀಷ್ನಲ್ಲಿ ಹೇಳಿದ್ರೆ ಬೇರೆ ಅರ್ಥ ಆಗ್ತದೆ ಅಷ್ಟೇ. ಕನ್ನಡದಲ್ಲಿ ನಕ್ಷತ್ರ ನೋಡೋದು ಕನಸು ಕಾಣೋದು, ಇಂಗ್ಲೀಷಲ್ಲಿ ಸೀಯಿಂಗ್ ಸ್ಟಾರ್ಸ್ ಅಂದರೆ ಅದರ ಪ್ರತಿವಿರುದ್ಧವಾದ್ದು. ಅದೊಂದು ಚಂದ ಇದೆ. ನಮ್ಮ ಕಾನ್ಸ್ಟಲೇಷನ್ನಲ್ಲಿ 2 ನಕ್ಷತ್ರಗಳ ಗುಚ್ಛ ಬಹಳಷ್ಟಿದೆಯಂತೆ. 2 ನಕ್ಷತ್ರಗಳ ಗುಚ್ಛ ಬಹಳಷ್ಟಿದೆ. ಆದರೆ ಈ ಅರುಂಧತಿ ಮತ್ತು ಎಲ್ಲ 2 ನಕ್ಷತ್ರಗಳ ಗುಚ್ಛಗಳಲ್ಲಿ ಒಂದು ನಕ್ಷತ್ರ ಸ್ಟ್ಯಾಟಿಕ್ ಅಂತೆ, ಅಂದರೆ ನಿಂತಿರುತ್ತೆ, ಸ್ಥಿರ. ಇನ್ನೊಂದು ನಕ್ಷತ್ರ ಅದರ ಸುತ್ತುತ್ತಾ ಇರುತ್ತಂತೆ. ಈ ಅರುಂಧತಿ ವಸಿಷ್ಠ ನಕ್ಷತ್ರ ಬಂದಾಗ ಮಾತ್ರ 2 ನಕ್ಷತ್ರಗಳು ಅದರ ಪರಿಧಿಯಲ್ಲಿ ಸುತ್ತಾ ಇರುತ್ತೆ, 2 ಸ್ಥಿರ ಅಲ್ಲ ಅಂತ. ಹಾಗಾಗಿ ಈ 2 ನಕ್ಷತ್ರಗಳು ತಮ್ಮ ಸ್ವಂತ ಅಸ್ತಿತ್ವವನ್ನು ಕಳೆದುಕೊಳ್ಳೋದಿಲ್ಲ. ಹಾಗೆಯೇ ಒಂದರೊಟ್ಟಿಗಿನ ಸಂಬಂಧವನ್ನು ಇನ್ನೊಂದು ಬಿಟ್ಟುಕೊಡುವುದಿಲ್ಲ. ಪ್ರಾಯಶಃ ನಮ್ಮ ಸಾಂಸ್ಕಾರಿಕ ಜೀವನಕ್ಕೆ ಇದು ಮುಖ್ಯವಾದ ಅಂಶ ಅಂತ. ಬಂದ ಗಂಡು ಹೆಣ್ಣು ಇಬ್ಬರು ಅವರವರ ಸ್ವಂತ ವ್ಯಕ್ತಿತ್ವವನ್ನು ಕಳೆದುಕೊಳ್ಳದೆ ಹಾಗೆಯೇ ಒಬ್ಬರು ಇನ್ನೊಬ್ಬರಿಗೆ ಪೂರಕರಾಗಿ ಬದುಕ್ತಾ ಹೋಗೋದಿದೆಯಲ್ಲ, ಪ್ರಾಯಶಃ ಅದನ್ನು ನಾವು ಸಾಂಸಾರಿಕ ಮೌಲ್ಯ ಅಂತ ಕಳೆದ್ವಿ. ಮಿಕ್ಕಿದ್ದೆಲ್ಲ ನಂತರದ್ದು. ಈಗ ಇಂಗ್ಲೀಷ್ನಲ್ಲಿ ಬೇರೆ ಮಾಡ್ತಾರೆ. ಏನು ಟೂರ್ ಹೊರಟ್ರಿ, ಮೈ ವೈಫ್ ನೀಡ್ಸ್ ಸಮ್ ಸ್ಪೇಸ್. ಆ್ಯಕ್ಚುಲಾಗಿ ನಾವು ಟೂರ್ ಬರೋದು ಐ ನೀಡ್ ಸಮ್ ಸ್ಪೇಸ್ ಅಂತ. ಆದರೆ ನಾವು ಸಾಮಾನ್ಯ ಹೇಳೋದು ಮೈ ವೈಫ್ ನೀಡ್ಸ್ ಸಮ್ ಸ್ಪೇಸ್ ಅಂತ. ಅದು ಅಹಂಕಾರದ ಪರಮಾವಧಿ. ವೈಫ್ ನೆವರ್ ನೀಡ್ಸ್ ಎ ಸ್ಪೇಸ್, ಶಿ ಆಲ್ವೇಸ್ ಹ್ಯಾಸ್ ಎ ಸ್ಪೇಸ್ ವೇರ್ ದ ಹಸ್ಬೆಂಡ್ ಕ್ಯಾನ್ ವಾಕ್ ಇನ್ ಅಂಡ್ ವಾಕ್ ಔಟ್. ಇಫ್ ಶಿ ಡಸ್ ನಾಟ್ ವಾಂಟ್ ಟು ಬಾದರ್, ಶಿ ವೋಂಟ್ ಬಾದರ್. ಲೆಟ್ ಅಸ್ ಬಿ ಕ್ಲಿಯರ್ ಅಬೌಟ್ ದಿಸ್. If your wife decides not to bother about an husband, she can manage not to bother about him, even if you sit in front of her for hours. ಅಲ್ವಾ? ನಿಮ್ಮ ಇರವೇ ಇಲ್ಲದ ಹಾಗೆ ಅವರಿಗೆ ಬರ್ತದೆ. ಆದರೆ ಗಂಡಸರಿಗೆ ಅವರ ಇರವೇ ಇಲ್ಲದೆ ಬದುಕೋದಕ್ಕೆ ಸಾಧ್ಯ ಆಗತ್ತಾ ಅಂದರೆ ಕಣ್ಮರೆ ಆಗಲೇಬೇಕೇ ಹೊರತು ಎದುರಿಗಿದ್ದಾಗ ಇಲ್ಲ ಅಂದ್ಕೊಂಡು ಬದುಕಲಿಕ್ಕೆ ಇವ್ರಿಗೆ ಸಾಧ್ಯವೇ ಆಗಿಲ್ಲ. ಇದು ಗಂಡಸಾಗಿ ನನ್ನ ಎಕ್ಸ್ಪೀರಿಯನ್ಸು. ನಿಮ್ಮದು ಬೇರೆ ಇದ್ದರೆ ಅದ್ಭುತ, ಹಾಗೆ ಇಟ್ಕೊಳ್ಳಿ. ಆದರೆ ಹೀಗೆ ಇದ್ದರೆ ದಯವಿಟ್ಟು ಇದೆಲ್ಲ ಯಾಕೆ ಭಾಷಣದಲ್ಲಿ ನೀನು ಹೇಳ್ತೀಯ ಅಂತ ಹೇಳಬೇಡಿ. ನಾನು ಹೇಳ್ತಾ ಇರೋದು ಇದರಲ್ಲಿ ಇದೊಂದು ಗುಣಗಳಷ್ಟೇ. ಅಲ್ಲಿಗೆ ಅರುಂಧತಿ ವಸಿಷ್ಠ ನಕ್ಷತ್ರ ಹೇಳೋದು ಒಂದು ಮೌಲ್ಯದ ಪ್ರಶ್ನೆ. ಸಾಂಗ್ ಆಫ್ ದ ಸೆಲ್ಸ್ ಅಲ್ಲಿ ಹೇಳೋದು ಒಂದು ಮೌಲ್ಯದ ಪ್ರಶ್ನೆ. ಏನು ಅಂತಂದರೆ ಇಟ್ಸ್ ಎ ಕಾನ್ಸೆಪ್ಟ್ ಆಫ್ ಕೋಆರ್ಡಿನೇಷನ್ ಬಿಟ್ವೀನ್ ದ ಸೆಲ್ಸ್. ವೆನೆವರ್ ದಟ್ ಲಯ ಮಿಸ್ ಆದರೂ ರೋಗ ಬಂತು ಅಂತ ಅವರೊಂದು ಹೇಳ್ತಾರೆ. ಯಾರೋ ಒಬ್ಬ ಸಸ್ಯಶಾಸ್ತ್ರಜ್ಞ ಒಂದು ಕಾಡಿನೊಳಕ್ಕೆ ಹೋದನಂತೆ. ಯಾರೋ ಟ್ರೈಬಲ್ನ ಕರ್ಕೊಂಡು ಹೋದನಂತೆ. ಆ ಟ್ರೈಬಲ್ ಅದೇ ಕಾಡಿನವನು. ಆ ಟ್ರೈಬಲ್ ಅವನಿಗೆ ಪ್ರತಿಯೊಂದು ಸಸ್ಯವನ್ನು ಹೇಳ್ದ, ಅದರ ಗುರುತನ್ನು ಹೇಳ್ದ, ಅದರ ಔಷಧೀಯ ಗುಣಗಳನ್ನು ಹೇಳ್ದ, ಎಲ್ಲವನ್ನೂ ಹೇಳ್ತಾ ಹೋದ. ಈ ಸಸ್ಯಶಾಸ್ತ್ರಜ್ಞನಿಗೆ ಬಹಳ ಸಂತೋಷ ಆಯ್ತಂತೆ. ಅವನಿಗೆ ಹೇಳದ್ನಂತೆ, ನೀನು ಎಷ್ಟು ತಿಳ್ಕೊಂಡಿದ್ಯಾ, ನೀನು ನಿನ್ನಂತಹ ಅದ್ಭುತವಾದ ಬುದ್ಧಿವಂತ ಇಲ್ಲವೇ ಇಲ್ಲ. ನಾವು ಸುಮ್ಮನೆ ಹೆಸರುಗಳು ತಿಳ್ಕೊಂಡಿದ್ದೀವಿ ಅಷ್ಟೇ, ಎಲ್ಲದರ ಗುಣ ನಿನಗೆ ಗೊತ್ತಿದೆ ಅಂತ. ಅದಕ್ಕೆ ಅವನನ್ನಂತೆ, ನೋ ಐ ಆಮ್ ನಾಟ್ ಆಸ್ ಗುಡ್ ಆಸ್ ಮೈ ಗ್ರ್ಯಾಂಡ್ ಫಾದರ್ ಅನ್ನಂತೆ. ಅದಕ್ಕೆ ಇವನು ಕೇಳಿದ್ನಂತೆ, ವಾಟ್ ಎಲ್ಸ್ ಯುವರ್ ಗ್ರ್ಯಾಂಡ್ ಫಾದರ್ ನ್ಯೂ ಅಂತ. ಅದಕ್ಕೆ ಅವನನ್ನಂತೆ, ಹಿ ನ್ಯೂ ದ ಸಾಂಗ್ ಆಫ್ ದಿಸ್ ಫಾರೆಸ್ಟ್ ಅಂತ. ಅಂದರೆ ಈ ಕಾಡಿಗೆ ಒಂದು ಹಾಡಿದೆ. ಆ ಹಾಡು ಅವನಿಗೆ ಕೇಳಿಸೋದು. ಒಳಗೆ ಬಂದರೆ ಅವನ ಕಿವಿಯಲ್ಲಿ ಬಂದ ಶಬ್ದದ ಮೇಲೆ ಅಲ್ಲಿ ಏನೋ ಆಯಿತು ಅಂತಿದ್ದ. ಅಂದರೆ ಎಲೆ ಪರ ಅಂದರೆ ಇವನು ಯಾವ ಎಲೆ ಅಂತ ಗುರುತು ಹಿಡಿತಾನೆ ಅಂತ. ಆ ಲೆಕ್ಕದಲ್ಲಿ ಈ ಸಿದ್ಧಾರ್ಥ ಮುಖರ್ಜಿ ಬರೀತಾರೆ, ಇಟ್ಸ್ ಎ ಸಾಂಗ್ ಆಫ್ ದ ಸೆಲ್ ಅಂತ. ಅಂದರೆ ದೇಹದ ಸೆಲ್ಗಳಿಗೆ, ನಮ್ಮ ದೇಹವನ್ನು ಜೀವಂತವಾಗಿಟ್ಟುವಂತಿರುವ ಈ ಅಂಗಾಂಗಗಳನ್ನು ಜೀವಂತವಾಗಿಟ್ಟಿರುವ, ಬೆಳೆಸುವ ಅಥವಾ ಬೆಳೆಯೋದನ್ನು ನಿಲ್ಲಿಸುವ ಈ ಸೆಲ್ಗಳಿಗೆ ಅದರದ್ದೇ ಆದ ಒಂದು ಲಯ ಇದೆ, ಅದರದ್ದೇ ಒಂದು ರಾಗ ಇದೆ, ಅದರದ್ದೇ ಆದ ಮ್ಯೂಸಿಕ್ ಇದೆ. ಪ್ರಾಯಶಃ ಓಲ್ಡ್ ಟೈಮರ್ಸ್ ಡಾಕ್ಟರ್ಸ್ ಹತ್ರ ಹೋದರೆ ಅವರು ನಾಡಿ ಹಿಡಿದೇ ಹೇಳಿಬಿಡೋರು.
ಯಾವುದೋ ಸರಿ ಇಲ್ಲ ಅಂತ. ಅಫ್ಕೋರ್ಸ್ ಈಗ ಬಿಡಿ, ಈಗ ಮೆಷಿನ್ ಒಳಗಡೆ ಹೋಗ್ದಾಗ ಗೊತ್ತಾಗಲ್ಲ. ಯಾಕಂದರೆ ಪೇಷಂಟ್ಗೂ ಗೊತ್ತಿರಬೇಕು ಅವ್ನಿಗೇನು ರೋಗ ಇದೆ ಅಂತ. ಫಸ್ಟ್ ದ ಪೇಷಂಟ್ ಶುಡ್ ನೋ ವಾಟ್ ಈಸ್ ಸಫರಿಂಗ್ ಫ್ರಮ್, ದೆನ್ ಓನ್ಲಿ ದ ಡಾಕ್ಟರ್ ವಿಲ್ ಕನ್ಫರ್ಮ್ ಇಟ್ ಅಲ್ವಾ. ಈಗ ಸ್ವಲ್ಪ ಬೇರೆ ಆಗಿದೆ. ನನಗೆ ಪರಿಚಯದವರು ಒಬ್ಬರು ಇದ್ದಾರೆ, ಶಿವಾನಂದ ಕುಬ್ಸದ್ ಅಂತ, ಮುಧೋಳದಲ್ಲಿದ್ದಾರೆ. ಅವರು ಸರ್ಜನ್ನು, ಭಾಳ ಸೀನಿಯರ್ ಸರ್ಜನ್ನು. ನಾನು ಅವ್ರಿಗೆ ಕೇಳಿದೆ, ಅವರ ನನಗಂದರು, ಸಾರ್ ಅವ್ರು ನಡ್ಕೊಂಡು ಬರ್ತಾ ಇದ್ದಾಗಲೇ ನನಗೆ ಗೊತ್ತು ಸರ್ ಇದು ಅಪೆಂಡಿಸೈಟಿಸ್ ಅಂತ. ಆದರೆ ಏನು ಮಾಡಲಿ, ಆಪ್ರೇಷನ್ ಅಂದರೆ ಅವ್ನು ಇನ್ನೊಬ್ಬ ಡಾಕ್ಟ್ರ್ ಹತ್ರ ಹೋಗ್ತಾನೆ ಸರ್. ಅದ್ರ ಬಂದು ನಾನು ಟೆಸ್ಟ್ ಮಾಡಿಸ್ಕೊಂಬ ಅಂದರೆ ಮಾಡಿಸ್ಕೊಂಡು ಬಂದ ಮೇಲೆ ಅಪೆಂಡಿಸೈಟಿಸ್ ಅಂದರೆ ಒಪ್ಕೋತಾನೆ ಸರ್. ಏನು ಮಾಡ್ತೀರಾ ಹೇಳಿ ಅಂತ. ಅಂದರೆ ನಾವು ಹೇಳೋದೇನು ಅಂತಂದರೆ, ನಾವು ಅಲ್ಲಿ ನಂಬಿಕೆಗಳನ್ನು ಬಿಟ್ವಿ, ಹಾಗಾಗಿ ಇಲ್ಲಿ ಯಾವುದೋ ಮೆಷಿನನ್ನು ನಂಬುತ್ತೀವಿ. ಮನುಷ್ಯನನ್ನು ನಂಬೋದು ಬಿಟ್ಟರೆ ಕಂಪ್ಯೂಟರ್ನ ನಂಬಬೇಕಾಗತ್ತೆ, ಮೆಷಿನನ್ನು ನಂಬಬೇಕಾಗತ್ತೆ. ಯಾರೋ ಮೆಷಿನಿಗೆ ಇನ್ಯಾರು ಪ್ರೋಗ್ರಾಮ್ ಮಾಡಿರ್ತಾರೆ ಹೇಳಿ? ಮೆಷಿನಿಗೆ ಮತ್ತೆ ಪ್ರೋಗ್ರಾಮ್ ಮಾಡೋದು ಮನುಷ್ಯರೇ. ಅಫ್ಕೋರ್ಸ್ ಈ ವಿಷಯ ಹೇಳಿದಾಗ ನಾನೊಂದು ಹೇಳ್ತೇನೆ, ನನಗೆ ಸಣ್ಣ ಅನುಮಾನ ಬಂದದ್ದು ಈ ಮೌಲ್ಯಗಳ ಬಗ್ಗೆ ಮಾತಾಡಿದಾಗ. ಬೆಂಗಳೂರಿನಲ್ಲಿ ಫೋರ್ಟಿಸ್ ಹಾಸ್ಪಿಟ್ಲ್ ಬನ್ನರ್ಘಟ್ಟ ರೋಡಿಗೆ ಹೋಗಿದ್ದೆ. ಯಾವುದೋ MRI ಮಾಡಿಸ್ಬೇಕಿತ್ತು, ಇಲ್ಲೇನೋ ಸಮಸ್ಯೆ ಆಗಿತ್ತು ಅಂತ ಹೋಗಿದ್ದೆ. ಏನು ಸಮಸ್ಯೆ ಅಂತದೇನು ಆಗಲಿಲ್ಲ, ಹೋಗಿದ್ದೆ, ಸ್ವಲ್ಪ ಪ್ರಾಬ್ಲಮ್ ಇತ್ತು. ಆದರೆ ಆದದ್ದೇನು ಅಂದರೆ ಅವತ್ತು ಕೆಲಸ ಆಗಲಿಲ್ಲ. ಅವರು ಟೆಕ್ನಿಷಿಯನ್ ಹೇಳಿದ್ರು, ನೆಕ್ಸ್ಟ್ ಡೇ ಮಾರ್ನಿಂಗು 8 ಗಂಟೆಗೆ ಬಂದುಬಿಡಿ ಸರ್ ಮಾಡ್ಬೋಣ ಅಂತ. ಭಾಳ ಪರಿಚಯದ ಜನ ಅವರು, ನಾನೆಲ್ಲೋ TV ಸೀರಿಯಲ್ಲೆಲ್ಲ ನೋಡಿದ್ರು, ಹಾಗೆ ಹೀಗೆ ಆಯಿತು. ಬೆಳಗ್ಗೆ 8 ಗಂಟೆಗೆ ಹೋದೆ, ನಾನು ನನ್ನ ತಂಗಿ ಇಬ್ಬರು ಹೋದ್ವಿ. ಆಯಿತು, ಅಲ್ಲಿ ಹಾಕಿದ್ರು ಮೆಷಿನ್ ಒಳಗಡೆ. ಆಯಿತು, ಒಳಗೆ ಮಲಗಿದ್ದಾಗ ಅದೊಂದು 15-20 ನಿಮಿಷ 30 ನಿಮಿಷದ ಕ್ರಿಯೆ. ಈ 30 ನಿಮಿಷ ತಲೆ ಸುಮ್ಮನಿರೋದಿಲ್ಲ ಅಲ್ವಾ. ಈ ಟೆಕ್ನಿಷಿಯನ್ ಇನ್ನೊಂದು ರೂಮ್ಗೆ ಹೋಗಿ ಕೊಡ್ತಾರೆ, ಅವ್ರೇನೋ ಮಾನಿಟರ್ಸ್ ನೋಡಬೇಕು ಅಂತ ಕಾಣುತ್ತೆ, ಅದೇನಿದೆ ಗೊತ್ತಿಲ್ಲ. ಆದರೆ ನನ್ನ ತಲೆ ಯೋಚನೆ ಮಾಡೋದು ತುಂಬೋದೇನು, ಒಂದು 5 ನಿಮಿಷ ನಾನು ಕಾಯಿಲೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಅದಾದ ಮೇಲೆ ನಿಧಾನವಾಗಿ ನನಗೆ ಅನುಭವ ಬಂತು. ಈ ಕೈ ಹೀಗೆ ಇಟ್ಕೊಂಡಿದ್ದೀನಿ, ಮಿಷಿನ್ ಒಳಗಡೆ ಹೋಗಿದ್ದೀನಿ, ನಾನಾಗಿ ಎದ್ದು ಬರೋಕ್ಕಾಗಲ್ಲ, ತಲೆಗೆ ಬಂತು. ಆಗ ನನ್ನ ತಲೆಗೆ ಬಂದಿದ್ದೇನು ಅಂದರೆ, ಕೈ ಕಾಲುಗಳೆಲ್ಲ ಕಟ್ಟಿ ಒಂದು 2 ನಿಮಿಷ ಹೀಗೆ ಮಲಗಿಸಿ, ಕಟ್ಟಿದ್ರೆ ಬಲವಂತವಾಗಿ ಏನು ಕಟ್ಟಿಲ್ಲ, ನಾನೇ ಒಪ್ಕೊಂಡಿರೋದು, ಬೆಲ್ಟು ಗಿಲ್ಟು ಹಾಕಿದ್ದಾರೆ ಅಷ್ಟೇನೆ. ಇದೇ ನನಗೆ ಕಷ್ಟ ಆದರೆ ನಿಜಕ್ಕೂ ಕಳ್ಕೊಂಡ್ರೆ ಇನ್ನೆಷ್ಟು ಇರಬಹುದು ಕಷ್ಟ ಅಂತ. ಅದರ ನೆಕ್ಸ್ಟ್ ಬಂದದ್ದು ಏನು ಗೊತ್ತಾ, ಅಲ್ಲ ಟೆಕ್ನಿಷಿಯನ್ ಒಬ್ಬರೇ ಬಂದು ಅಲ್ಲಿ ಕೂತ್ಬಿಟ್ರಲ್ಲ, ಆ ಮನುಷ್ಯನಿಗೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ್ರೆ ಈ ಮೆಷಿನ್ನಲ್ಲಿ ನಾನು ಎಷ್ಟೊತ್ತು ಮಲಗಬೇಕು ಅಂತ. ಅರ್ಥ ಆಯ್ತಾ ನಿಮಗೆ ನಾನು ಹೇಳ್ತಾ ಇರೋದು? ಅಲ್ಲಿ ಹೋದದ್ದು ನನ್ನ ಚಿಕಿತ್ಸೆಗೆ, ಆದರೆ ನನ್ನ ತಲೆಗೆ ಅವನು ಹಾರ್ಟ್ ಅಟ್ಯಾಕ್ ಆಗಿ ಸಾಯೋದು ತಲೆಗೆ ಬರ್ತಾ ಇದೆ. ಅವ ಆರೋಗ್ಯವಾಗಿದ್ದಾನೆ, ಆದರೆ ನನಗೆ ಭಯ ಬಂದದ್ದು ಸಹಜ ಅಲ್ವಾ. ಆಮೇಲೆ ಆಚೆಗೆ ಬಂದು ಅವ್ರಿಗೆ ಹೇಳಿದೆ, ಸಾರ್ ಸ್ವಲ್ಪ ಪ್ರೋಟೋಕಾಲ್ ನೀವು ಮ್ಯಾನೇಜ್ ಮಾಡಬೇಕು ಸಾರ್ ಅಂತ. ಏನು ಸಾರ್ ಪ್ರೋಟೋಕಾಲ್ ಅಂದರು, ದಯವಿಟ್ಟು ಇಬ್ಬರು ಇರಿ ಎಂದೆ. ಅಲ್ಲ ನಿಮಗಿದು ಅಲ್ಲ, ನಾನು ಹೇಳ್ತೀನಿ ಕೇಳಿ, ನಮ್ಮ ವ್ಯವಸ್ಥೆಯಲ್ಲಿ ಎಷ್ಟೋ ಪ್ರೋಟೋಕಾಲ್ಗಳು ಮಾಡಿರ್ತಾರೆ. ಮಿನಿಮಮ್ ಇಬ್ಬರು ಇರಬೇಕು, ಈ ಥರದ್ದು ಯಾಕೆ ಮಾಡಿದಾರೆ ನಮಗೆ ಗೊತ್ತಿರಲ್ಲ. ಯಾಕೆ ಒಬ್ಬರಿಗೆ ಎಲ್ಲ ಗೊತ್ತಿರ್ಬೇಕಾದ್ರೆ ಇಬ್ಬರು ಯಾಕೆ ಅಂತ ಅಲ್ವಾ. ಅದೇನೋ ಲೆಕ್ಕ ಹೇಳ್ತಾರೆ. ನನಗೆ ಯಾರೋ ಒಬ್ರು ಹೇಳಿದ್ರು, ಹೊರಕ್ಕೆ 4 ಜನ ಯಾಕೆ ಬೇಕು, ಇಬ್ಬರೇ ಹೊತ್ಕೊಂಡು ಹೋಗ್ಬೋದಲ್ಲ ವೆಯ್ಟ್ ಕಮ್ಮಿ ಇದ್ರೆ ಅಂತ. ನಾನಂದೆ ಇಲ್ಲ, ಹೆಗಲು ಬದಲಿಸ್ಕೊಳ್ಳೋಕೆ ಇನ್ನಿಬ್ರು ಬೇಕಾಗತ್ತೆ ಅಂತ. ಯಾಕಂದ್ರೆ ಹೊರಬೇಕಾದ್ರೆ ಭಾರ ಆಗಲ್ಲ ಅಂತ ಯಾರು ಗೊತ್ತಿದೆ ಅಲ್ವಾ. ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಅಂದರೆ ಇದೊಂದು ಸಣ್ಣ ವಿಷಯ ನಾನು ಹೇಳ್ತಾ ಇರೋದು. ಇದು ಯಾಕೆ ಅನುಮಾನ ಬಂತು ಹೇಳಿ? ಎಲ್ಲೋ ಒಂದು ಕಡೆ ಒಂದು ಪ್ರೋಟೋಕಾಲ್ ಮಿಸ್ಸಿಂಗು. ಎರಡನೇದು, ನನ್ನ ತಲೆಯಲ್ಲಿ ಇದೇನೋ MRI ಅಂತ ಮಾಡಿ ಏನೋ ಬರೆದು ಬಿಡ್ತಾರೆ, ಇದು ಪರ್ಮನೆಂಟಾಗಿ ನನ್ನ ಸೆಟ್ಲ್ ಮಾಡಿಸ್ಬಿಡ್ತಾರೆ ಅಂದರೆ ಅಲ್ಲಿಯ ಮೌಲ್ಯಗಳ ಬಗ್ಗೆ ನನಗೆ ಅನುಮಾನ. ಆ ಮೌಲ್ಯಗಳ ಬಗ್ಗೆ ನನಗೆ ಅನುಮಾನನೇ ಅಲ್ಲದೆ ನಂಬಿಕೆಯಿಂದ ಇದ್ದಿದ್ರೆ ಬದುಕು ಸುಲಭ ಆಗಿರೋದು. ಕೊನೆಗೆ ನಾನು ನನ್ನ ತಂಗಿ ಆಚೆಗೆ ಬಂದ್ವಿ. ಅಲ್ಲೇ ಒಂದು ಬೋರ್ಡ್ ಇದೆ ಫೋರ್ಟಿಸ್ನಲ್ಲಿ ಸಾರ್, ಹೊರಗಡೆ ಬನ್ನರ್ಘಟ್ಟ ಫೋರ್ಟಿಸಲ್ಲಿ. ಏನು ಗೊತ್ತಾ ಒಂದು ಬೋರ್ಡು, ಪಾರ್ಕಿಂಗ್ ಲಾಟ್ ಅವೈಲಬಲ್ ಆನ್ ಮಂತ್ಲಿ ರೆಂಟ್ ಅಂತ. ಅಂದರೆ ನೀವು ಮಂತ್ಲಿ ರೆಂಟ್, ನೀವು ಪಾರ್ಕಿಂಗ್ ಲಾಟ್ ಅವೈಲಬಲ್ ಅಂತಂದರೆ ನೀವು ತಿಂಗಳಗಟ್ಟಲೆ ಇಲ್ಲಿ ಬರಬೇಕಾಗತ್ತೆ ಅಂತ ನನಗೆ ಹೇಳ್ತಾ ಇದ್ದೀರಾ ಅಂತ. ಇದು ಯಾಕೆ ನೀವು ಹಂಗೆ ಅರ್ಥ ಮಾಡ್ಕೋಬೇಕು? ಅಕಸ್ಮಾತ್ ನಿಮಗೆ ಪಾರ್ಕಿಂಗ್ ಲಾಟ್ ಮಂತ್ಲಿ ಅವೈಲಬಲ್ ಫಾರ್ ರೆಂಟ್ ಅಂದರೆ ಅಕಸ್ಮಾತ್ ನಿಮಗೆ ತಿಂಗಳಗಟ್ಟಲೆ ಬರಬೇಕಾದ್ರೆ ಅರ್ಥ ಮಾಡ್ಕೋಬೋದಲ್ವಾ. ಹಾಗೆ ನನಗೆ ಅನ್ನಿಸ್ಲಿಲ್ಲ. ನನಗನ್ಸಿದ್ದೇನು ಹೇಳಿ, ಓಹೋ ಇಲ್ಲಿ ಮಿನಿಮಮ್ ಮಂತ್ಲಿ ರೆಂಟು, ಪಾರ್ಕಿಂಗ್ ಲಾಟ್ ಖಾಲಿ ಇದ್ದರೆ ನನ್ನ ಅಡ್ಮಿಟ್ ಮಾಡ್ಕೊಂಬಿಡ್ತಾರೆ. ಇಲ್ಲಿ ಬಂದದ್ದು ಇಷ್ಟೇ, ಎಲ್ಲೋ ಒಂದು ಕಡೆ ಮೌಲ್ಯಗಳ ಬಗ್ಗೆ ಅನುಮಾನ ಬಂದರೆ ದುರಂತಗಳು ಹೆಚ್ಚು. ಹಾಗಾಗಿ ಇದು, ಆದರೆ ಈ ಮೌಲ್ಯದ ಅನುಮಾನ ಯಾಕೆ ಬಂತ ಹೇಳಿ? 30 ವರ್ಷ ಆದಾಯ ತೆರಿಗೆ ಇಲಾಖೆಯಲ್ಲಿ ಕೆಲಸ ಮಾಡಿದೆ. ನಂಬಬಾರದು ಅನ್ನೋದನ್ನೇ ನಾನು ಕಲ್ತಿದ್ದು. ಏನನ್ನು ನಂಬಬಾರದು ಅಂತ ಕಲ್ತವನು ನೇರ ಎದುರಿಗೆ ಕಂಡು ಬಹಳ ನೇರವಾಗಿದ್ರೂ ಕೂಡ ನಂಬಿಕೆ ಬರೋದಿಲ್ಲ.
ಅಲ್ವಾ? ಮೌಲ್ಯಗಳನ್ನು ಅಲ್ಲಿ ಕಲ್ತದ್ದು ನಂಬಬಾರದು ಅಂತ ಬಂದ ಮೇಲೆ ಹೀಗಾಗಿ ಕೊಡ್ತದೆ. ಹಾಗಾಗಿ ಎಲ್ಲೋ ಒಂದು ಕಡೆ ನೆಮ್ಮದಿಯಾಗಿ ಬದುಕಬೇಕು ಅಂದರೆ ಸಾಮಾಜಿಕವಾಗಿ ಇರಲಿ ಅಥವಾ ಕೌಟುಂಬಿಕವಾಗಿ ಇರಲಿ ಕೆಲವು ಮೌಲ್ಯಗಳ ಅವಶ್ಯಕತೆ ಇದೆ. ನಾವು ಮೌಲ್ಯ ಅಂದರೆ ಬಹಳ ದೊಡ್ಡದೇನು ಅಂತ ಅಂದ್ಕೊಂಡ್ಬಿಡ್ತೀವಿ. ಮೌಲ್ಯ ಇಸ್ ಎ ಕಾನ್ಸೆಪ್ಟ್ ಆಫ್ ಫೇತ್. ಅಂದ್ರೇನು? ನಾನು ನಿಮ್ಮನ್ನು ನಂಬುತ್ತೇನೆ, ಆ ನಂಬಿಕೆ ನೀವು ಕಳ್ಕೋಬಾರ್ದು. ಹಾಗೆ ನೀವು ನನ್ನನ್ನು ನಂಬುತ್ತೀರಿ, ಆ ನಂಬಿಕೆಯನ್ನು ನಾನು ಕಳ್ಕೋಬಾರ್ದು. ಪರಸ್ಪರ ಮ್ಯೂಚುವಲ್ ಫೇತ್ ಅನ್ನೋದೇ ನಂಬಿಕೆ. ನಿನ್ನೆ ಕೂಡ ಹೇಳ್ತಾ ಇದ್ದೆ, ನನಗೆ ಈಗ ಸ್ಟೇಜ್ಗೆ ಹತ್ತಿಗೆ ಬರಬೇಕಾದ್ರೆ ಒಂದು ನಮಸ್ಕಾರ ಮಾಡಿ ಸ್ಟೇಜ್ಗೆ ಹತ್ತೀನಿ. ಯಾರೋ ನನ್ನ ಕೇಳಿದ್ರು, ಅದೇನದು ನಮಸ್ಕಾರ ಮಾಡಿ ಹತ್ತೀಯಾ ಅಂತ. ನಾನಂದೆ ಇದೊಂದು ಫೇತು. ಯಾವತ್ತು ನಮಸ್ಕಾರ ಮಾಡಿ ಹತ್ತಿದ್ದೀನಿ ಅವತ್ತೆಲ್ಲ ನನಗೆ ಒಂದು ಪದ ಮರೆಯೋದಿಲ್ಲ. ಯಾವತ್ತು ನಮಸ್ಕಾರ ಮಾಡಿಲ್ಲ ಅವತ್ತಿನ ದಿವಸ ನಾಟಕದಲ್ಲಿ 2 ಲೈನೇ ಮರ್ತೋಗ್ತದೆ. ಇದೊಂದು ನನ್ನ ನಂಬಿಕೆ. ಯಾಕೆ ಹಿಂಗಾಯ್ತು ಗೊತ್ತಿಲ್ಲ. ಎಕ್ಸಾಮಿನೇಷನ್ಗೆ ಅದೇ ಶರ್ಟೆ ಅದೇ ಬಣ್ಣದ್ದೇ ಹಾಕೊಂಡು ಹೋಗಬೇಕು. ಅದು ಹಾಕೊಂಡು ಹೋದಾಗ ಕರೆಕ್ಟಾಗಿ ಬರೆದಿದ್ದೀನಿ, ಹಾಕೊಂಡಿದ್ದೆ. ತೋಳದಿಲ್ಲ, ವಾಶ್ ಮಾಡಿಲ್ಲ ಅಂದ್ರೂ ಅದನ್ನೇ ನೇತಾಕೊಂಡು ಹೋಗೋ ಪರಿಸ್ಥಿತಿ. ಅಂದರೆ ಇಟ್ಸ್ ಎ ಕ್ವಶನ್ ಆಫ್ ಫೇತ್ ಅಷ್ಟೇ. ಅದಕ್ಕೆ ಎಲ್ಲೋ ಒಂದು ಕಡೆ ಬದುಕಿಗೆ, ನೆಮ್ಮದಿಯಾಗಿ ಬದುಕಿಗೆ ಅದೊಂದು ಕಾನ್ಫಿಡೆನ್ಸ್ ಕೊಡ್ತದೆ. ಆ ಕಾನ್ಫಿಡೆನ್ಸಿಗೆ ಫೇತ್ ಬೇಕು. ಫೇತ್ ಅಂದರೆ ಅಫ್ಕೋರ್ಸ್ ನೆನ್ನೆ ಅದನ್ನೇ ಇನ್ನೊಂದು ಭಾಷಣದಲ್ಲಿ ಹೇಳಿದೆ. ಯಾರೋ ನನ್ನ ಕೇಳಿದ್ರು, ಫೇತ್ಗೂ ಬ್ಲೈಂಡ್ ಫೇತ್ಗೂ ಡಿಫರೆನ್ಸ್ ಏನಿದೆ ಅಂತ. ನನ್ನ ನಾಯಿ ನನ್ನನ್ನು ಕಚ್ಚೋದಿಲ್ಲ, ಫೇತು. ನನ್ನ ನಾಯಿ ನಿಮ್ಮನ್ನು ಕಚ್ಚೋದಿಲ್ಲ, ಬ್ಲೈಂಡ್ ಫೇತು ಅಲ್ವಾ? ಇಂಡಿಯಾದಲ್ಲಿ ನಾನು 3 ದಿನದಿಂದ ಮನೆಯಲ್ಲಿಲ್ಲ. ನನ್ನ ಎಲ್ಲ ಆಸ್ತಿ ಮನೆಯಲ್ಲಿದೆ. ಸ್ವಲ್ಪ ಕ್ಯಾಶು ಇಟ್ಟಿದ್ದೀನಿ, ಜ್ಯುವೆಲರಿ ಎಲ್ಲ ನನ್ನ ಹೆಂಡತಿ ಹತ್ರನೇ ಇದೆ, ಬ್ಯಾಂಕು ಜಾಯಿಂಟ್ ಅಕೌಂಟು. ಇಂಡಿಯಾದಲ್ಲಿ ನನ್ನ ಹೆಂಡತಿ ನನ್ನನ್ನು 3 ದಿನ ಹೋಗಲಿಲ್ಲ ಅಂತ ಬಿಟ್ಟು ಹೋಗೋದಿಲ್ಲ ಅನ್ನೋದು ಫೇತು. ಅಮೇರಿಕಾದಲ್ಲಿ ಬ್ಲೈಂಡ್ ಫೇತು. ಸರಿ, ಅಲ್ಲಿಗೆ ಯಾವುದು ಫೇತು ಯಾವುದು ಅಲ್ಲ ಅನ್ನೋದು ಕೂಡ ನಾವು ಬದುಕಿದ ಸನ್ನಿವೇಶ, ಕಲ್ಚರು, ಪರಿಸರ ಅದರ ಮೇಲೆ ಡಿಪೆಂಡ್ ಆಗ್ತದೆ. ಯಾವುದು ನಂಬಿಕೆಗೆ ಯೋಗ್ಯ, ಯಾವುದು ನಂಬಿಕೆಗೆ ಯೋಗ್ಯ ಅಲ್ಲ, ಇಂಥದ್ದು ನಂಬಬಹುದು, ಇಂಥದ್ದು ನಂಬಬಾರದು ಅನ್ನೋದು ಅದರ ಮೇಲೆ ಡಿಪೆಂಡ್ ಆಗುತ್ತಲ್ವಾ? ಬೇಸಿಕಲಿ ಅಲ್ಲಿಗೆ ಏನಾಗುತ್ತೆ, ಫೇತು, ಬ್ಲೈಂಡ್ ಫೇತು ಅಥವಾ ಮೌಲ್ಯಗಳು ಈ ಭಾಗಗಳು ಬಂದಾಗ ಇದು ನನ್ನ ವೈಯಕ್ತಿಕವಾದ್ದು ಮಾತ್ರವಲ್ಲ, ಅದಕ್ಕೆ ಪ್ರತಿಕ್ರಿಯೆಯಾಗಿ ನಿಮ್ಮಿಂದ ಏನು ಬರ್ತದೆ ಅದು ಕೂಡ ಬರಬೇಕಲ್ವಾ? ಅಲ್ಲಿಗೆ ಮೌಲ್ಯಗಳು, ಸಾಂಸಾರಿಕ ಮೌಲ್ಯಗಳು ಉಳಿಬೇಕು ಅಂತಂದ್ರೆ ಏನಾಗುತ್ತೆ, ನಾನು ನಂಬುತ್ತೇನೆ, ನೀವು ನಂಬಿಕೆಗೆ ಅರ್ಹರಾಗಿರಬೇಕು, ಹಾಗೆಯೇ ನೀವು ನನ್ನ ನಂಬುತ್ತೀರಿ, ನಾನು ನಂಬಿಕೆಗೆ ಅರ್ಹರಾಗಿರಬೇಕು. ಹಾಗೆ ಸಾಮಾಜಿಕ ಮೌಲ್ಯಗಳೇನು? ಇದು ಒಂದು ಕಾನೂನಿದೆ, ಇದನ್ನು ಮೀರಿ ಯಾರು ನಡೆಯೋದೇ ಇಲ್ಲ. ಪ್ರಾಯಶಃ ಈ ಭಾಗದಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಬಹಳ ಸಣ್ಣ ವಿಷಯ ಹೇಳಬೇಕಾದ್ರೆ 85ನೇ ಇಸ್ವಿ 85ನೇ ಇಸ್ವಿ ನನ್ನ ಮಂಗಳೂರಿಗೆ ಪೋಸ್ಟ್ ಮಾಡಿದ್ರು. ಕರ್ನಾಟಕದಲ್ಲಿ ಮಂಗಳೂರು, ಗೋವಾ 2 ಕರ್ನಾಟಕಕ್ಕೆ ಸೇರಿದಂಥದ್ದು. ಇನ್ಸ್ಪೆಕ್ಟರ್ ಕ್ಯಾಡ್ರಿಗೆ ಇಲ್ಲಿ ಪೋಸ್ಟ್ ಮಾಡೋರು. ಮಂಗಳೂರು ಪೋಸ್ಟಿಂಗ್ನ ಪನಿಷ್ಮೆಂಟ್ ಪೋಸ್ಟಿಂಗ್ ಅಂತ ಕರೆಯೋರು ನಮ್ಮ ಇಲಾಖೆಯಲ್ಲಿ. ಮಂಗಳೂರಿಗೆ ಹಾಕೋದು ಅಂದರೆ ಪನಿಷ್ಮೆಂಟ್ ಪೋಸ್ಟಿಂಗ್ ಅಂತ. ಹಾಗಾಗಿ ಇಲ್ಲಿ ರೂಲ್ಸ್ ಏನಿತ್ತು ಅಂತಂದ್ರೆ, ಅಸೋಸಿಯೇಷನ್ ಡಿಪಾರ್ಟ್ಮೆಂಟ್ ಜೊತೆ ಜಗಳ ಆಡಿ ಮಂಗಳೂರಿಗೆ ಹಾಕಿದರೆ 1 ವರ್ಷ ಅಂತ ಟೆನ್ಯೂರು, ಎಕ್ಸಾಕ್ಟ್ 1 ಇಯರ್. ಅಂದರೆ ಎಲ್ಲರೂ ಈ ಸರ್ವಿಸ್ ಮಾಡಲೇಬೇಕು ಏನು, ಆದರೆ 1 ವರ್ಷ ಮಾಡಿದ್ರೆ ಸಾಕು, ನೀವು ಕೇಳಿದ ಜಾಗಕ್ಕೆ ಕೊಡ್ತೇವೆ ಅಂತ. ಅದಕ್ಕೆ ಇಲಾಖೆಯಲ್ಲಿ ಕೊಡ್ತಾ ಇದ್ದ ಕಾರಣ ಏನು ಗೊತ್ತಾ? ಮಂಗಳೂರಲ್ಲಿ ಸೆಕೆ ಜಾಸ್ತಿ, ಮಳೆ ಜಾಸ್ತಿ, ನಮಗೆ ಅಡ್ಜಸ್ಟ್ ಆಗೋದಿಲ್ಲ. ಹಾಗಾಗಿ ಮಂಗಳೂರು ಪನಿಷ್ಮೆಂಟ್ ಪೋಸ್ಟ್ ಅನ್ನೋದು ಪೇಪರಲ್ಲಿ ಬರೆದಂತಹ ಕಾರಣ. ಅದರ ಸತ್ಯವಾದ ಕಾರಣ ಏನು ಗೊತ್ತಾ? ಮಂಗಳೂರಲ್ಲಿ 85-86 ಪಾಸ್ನಲ್ಲಿ ನಾನು ಬಂದಾಗ ಯಾವ ಚಾರ್ಟರ್ಡ್ ಅಕೌಂಟೆಂಟು ಲಂಚ ಕೊಡ್ತಿರ್ಲಿಲ್ಲ. ಅರ್ಥವಾಯ್ತಾ? ಯಾವ ಚಾರ್ಟರ್ಡ್ ಅಕೌಂಟೆಂಟು ಲಂಚ ಕೊಡ್ತಿರ್ಲಿಲ್ಲ. ಯಾರೋ ಒಬ್ಬರು ಆಫೀಸರು 10 ರೂಪಾಯಿ ಎಕ್ಸ್ಟ್ರಾ ಡಿಮಾಂಡ್ ಅಂತ ಕಳಿಸಿದ್ದಕ್ಕೆ, ಇನ್ಕಮ್ ಟ್ಯಾಕ್ಸ್ನಲ್ಲಿ ಅಸೆಸ್ಮೆಂಟ್ ಬೇಕು ಅಂತ ತಪ್ಪಾಗಿ ಮಾಡಿ 10 ರೂಪಾಯಿ ಕಳಿಸಿದ್ದಕ್ಕೆ ಇಲ್ಲಿದ್ದ ಒಬ್ಬರು ಚಾರ್ಟರ್ಡ್ ಅಕೌಂಟೆಂಟು ಸುಪ್ರೀಂ ಕೋರ್ಟ್ವರೆಗೂ ಹೋಗಿ ಕೂತಿದ್ರು ಅದಕ್ಕೆ. ಅಂದರೆ ನಾನು ಹೇಳ್ತಾ ಇರೋದು, ಎಲ್ಲೋ ಒಂದು ಕಡೆ ಈ ವ್ಯಾಲ್ಯೂ ಬೇಸ್ ಅನ್ನೋದಿತ್ತಲ್ಲ, ಅದು ಬಹಳ ಅದ್ಭುತವಾಗಿ ಗಟ್ಟಿಯಾಗಿ ಇದ್ದಂತಹ ಜಾಗ. ಜನ ಜಗಳ ಆಡ್ತಾರೆ ಅನ್ನೋರು, ಅದು ಜಗಳ ಅಲ್ಲ, ಜನ ನೇರ ಮಾತಾಡ್ತಾರೆ. ನಮ್ಮ ಡಿಪಾರ್ಟ್ಮೆಂಟಲ್ಲೂ ನಾನು ಜಗಳ ಆಡ್ತೀನಿ ಅಂದ್ರೆ ಯಾರ ಹತ್ರ ಜಗಳ ಆಡಿದ ನೆನಪಿಲ್ಲ, ಆದರೆ ಯಾರನ್ನಾದ್ರೂ ಕೇಳಿ ಡೋಂಟ್ ಫೈಟ್ ವಿತ್ ದಟ್ ಫೆಲೋ ಅಂತ. ವೈ ಯು ಡೋಂಟ್ ವಾಂಟ್ ಟು ಫೈಟ್ ವಿತ್ ಹಿಮ್? ಫಾರ್ ಒನ್ ಸಿಂಪಲ್ ರೀಸನ್, ದಟ್ ಹಿ ನೋಸ್ ವಾಟ್ ಹಿ ಈಸ್ ಡೂಯಿಂಗ್ ಅಂಡ್ ಹಿ ಈಸ್ ನಾಟ್ ಡೂಯಿಂಗ್ ದ ರಾಂಗ್ ಥಿಂಗ್. ದೇರ್ಫೋರ್ ಯು ಕಾಂಟ್ ಫೈಟ್ ವಿತ್ ಹಿಮ್. ಇಟ್ ಇಸ್ ಆಸ್ ಸಿಂಪಲ್ ಆಸ್ ದಟ್. ಪ್ರಾಯಶಃ ಅದಕ್ಕೋಸ್ಕರ ಇದನ್ನು ಪನಿಷ್ಮೆಂಟ್ ಪೋಸ್ಟಿಂಗ್ ಅಂದರು. ಆದರೆ ನಮ್ಮವರು ಬಿಡಿ, ಭಾಳ ಗಟ್ಟಿ ಇಲಾಖೆಯವರು. ನಂತರ ಬಂದರು ಒಂದು 3-4 ಜನ ಕ್ಯಾರೆಕ್ಟರು. 4 ವರ್ಷದಲ್ಲಿ ಯಾವ ಲೆವೆಲ್ಗೆ ಪಳಗಿಸಿದ್ರು ಅಂತಂದರೆ,
ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಸಂಪೂರ್ಣ ಪಳಗಿಸಿ, ಅದು ಪನಿಷ್ಮೆಂಟ್ ಪೋಸ್ಟ್ ಅಲ್ಲ ಸಾರ್, ನನಗೆ ಯಾಕೆ ಕೊಡಲ್ಲ ಮಗಳು, ಅರ್ಥವಾಯ್ತಾ? ಬಹಳ ಸಿಂಪಲ್ ಆದ ವಿಷಯ ಹೇಳ್ತೀನಿ. ಪಳಗಿಸೋದು ಕಷ್ಟವಾ ಸುಲಭವಾ? ಅಸಸಿಗೆ ಖರ್ಚು ಮಾಡೋದು ಕಷ್ಟ. ಯಾವಾಗ ಪಳಗಿಸೋಕ್ಕಾಗತ್ತೆ ಹೇಳಿ? ಯಾವಾಗ ಪಳಗಿಸ್ಬೋದು? ಮಧ್ಯವರ್ತಿ ಒಬ್ಬರು ಬರ್ತಾರಲ್ವಾ, ನಾನು ನೀವು ಹಂಚಿಕೊಳ್ಳೋಣ ಅಂದರೆ ಪಳಗಿಸೋದು ಸುಲಭ. ಯಾಕಂದರೆ ಮಧ್ಯವರ್ತಿ ಇರೋದು ನಿಮ್ಮ ಚಾರ್ಟರ್ಡ್ ಅಕೌಂಟೆಂಟು, ಅವನ ಜೊತೆ ನಾನು ಶಾಮೀಲು ಹೋಗಿ ಇಬ್ಬರೂ ಸೇರಿ ನಿಮ್ಮನ್ನು ಸುಲಿಗೆಗೆ ನಿಂತಾಗ ನಿಮ್ಮನ್ನು ಪಳಗಿಸೋದು ಬಹಳ ಸುಲಭ ಅಲ್ವಾ? ಇವರು ಮಾಡಿದ್ದಷ್ಟೇ. ಬೆಂಗಳೂರಿಂದ ಬಂದವರು ಏನು ಮಾಡಿದ್ರು, ಮಧ್ಯವರ್ತಿಗಳಿಗೆ ಏನು ಸರ್ ನೀವು ಹಂಚ್ಕೊಳ್ಳೋಣ ಸರ್ ಇಬ್ಬರೂ ಅಲ್ವಾ? ಹೇಗೂ ನಡೀತಾ ಇದೆ. ಸರ್ಕಾರ ಕಟ್ಟೋ ಬದಲು ನಾವಿಬ್ರು ಹಂಚ್ಕೋಬೋದಲ್ವಾ? ಅವನಿಗೆ ಯಾಕೆ ಉಳಿಸ್ತೀರಿ? ಮುಗಿದೋಯ್ತು ಅಲ್ಲಿಗೆ ಅಷ್ಟೇ. ಅಲ್ಲಿಗೇನು, ಯಾವುದೋ ಒಂದನ್ನು ನೀವು ಕರಪ್ಟ್ ಮಾಡಬೇಕಾದ್ರೆ ಅದೇ ಮನೆಯೊಳಗಿನ ಅವರ ಕಡೆಯದೇ ಒಂದನ್ನು ನಮ್ಮ ಪರ ಲಾಭ ತೋರಿಸಿ ತಿರುಗಿಸ್ಕೊಂಡ್ರೆ ಯಾವ ಸಿಸ್ಟಮ್ನ ಬೇಕಾದರೂ ಕರಪ್ಟ್ ಮಾಡಬಹುದು. ಪ್ರಾಯಶಃ ಕರಪ್ಷನ್ ಶುರು ಆದದ್ದು ಹಾಗೆ. ಅಂದರೆ ಒಂದು ಕಾಲದಲ್ಲಿ ನಾವು ಮೌಲ್ಯಗಳು ಇದ್ದಂತಹ ಜಾಗವನ್ನು ಪನಿಷ್ಮೆಂಟ್ ಪೋಸ್ಟ್ ಅಂತ ಕರಿತಾ ಇದ್ರು. ನಿಧಾನವಾಗಿ ಆ ಮೌಲ್ಯಗಳು ಕರಗಿ ಹೋಯ್ತು. ಯಾವಾಗ ಅಂದರೆ ಇಲಾಖೆಯೊಟ್ಟಿಗೆ ನಿಮ್ಮವನೇ ಒಬ್ಬ ಶಾಮೀಲಾದರೆ, ಅಂದರೆ ಮನೆಯಲ್ಲಿ ಗಂಡನೇ ಕಳ್ಳತನಕ್ಕೆ ನಿಂತರೆ ಮನೆ ಉಳಿತದ ಅಂತಂದರೆ ಖಂಡಿತ ಉಳಿಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಅಲ್ಲಿಗೆಲ್ಲ ಒಂದು ಕಡೆ ಮೌಲ್ಯಗಳ ಅವಶ್ಯಕತೆ ಬರುತ್ತೆ. ಯಾರು ಡಿಫೈನ್ ಮಾಡಿದ್ದಾರೆ ಮೌಲ್ಯಗಳನ್ನ? ಕಮಿಟ್ಮೆಂಟ್ಸ್ ಅಂತೀವಿ. ಯಾರು ಡಿಫೈನ್ ಮಾಡಿದ್ದಾರೆ? ಯಾರು ಡಿಫೈನ್ ಮಾಡಿಲ್ಲ. ಆದರೆ ಇದು ನಮ್ಮ ಮೇಲೆ ನಾವೇ ಆರೋಪಿಸಿಕೊಂಡಂಥದ್ದು. ನಮ್ಮನ್ನು ನಾವೇ ಆರೋಪಿಸಿಕೊಂಡದ್ದನ್ನು ನಾವು ಒಪ್ಪಿ ಬದುಕಿದರೆ ಪ್ರಾಯಶಃ ಬದುಕು ಸುಖ ಅನಿಸುತ್ತೆ. ಇಲ್ಲದಿದ್ರೆ ಕಷ್ಟ ಆಗ್ತದೆ ಅಂತ ಹೇಳಿ. ಅಫ್ಕೋರ್ಸ್ ಒಂದು ಮಂಗಳೂರಂಥ ಜಾಗದಲ್ಲೇ ಬೆಂಗಳೂರಲ್ಲೂ ಕೂಡ ನಾನು ನೋಡಿದ್ದೇನೆ ಅಂತ. ಎಲ್ಲ ವೃತ್ತಿಯಲ್ಲೂ ಪ್ರಾಮಾಣಿಕತೆ ಉಳಿದಿದೆಯಾ ಬಿಟ್ಟಿದೆಯಾ ಹೇಳೋದು ಕಷ್ಟ. ಆದರೆ ಇದೇ ವೃತ್ತಿಯಲ್ಲಿ ಹೇಗಿದೆ ಅಂತ ಯಾವ್ದಾದ್ರು ಹೇಳೋಕ್ಕಾಗತ್ತೆ. ಆದರೆ ಎಲ್ಲ ವೃತ್ತಿಯಲ್ಲೂ ಎಲ್ಲರೂ ಅಪ್ರಾಮಾಣಿಕರೇ ಇದ್ದಾರಾ? ಇಲ್ಲ, ಖಂಡಿತ ಇಲ್ಲ. ಹಾಗಿದ್ದಾಗ ಏನಾಗುತ್ತೆ? ಪ್ರಾಮಾಣಿಕರು ಇದ್ದಾರೆ, ಅಪ್ರಾಮಾಣಿಕರು ಇದ್ದಾರೆ. ಸಮಾಜದ ಮೌಲ್ಯಗಳು ಸತ್ತಾಗ ಅಪ್ರಾಮಾಣಿಕರು ಸಫರ್ ಆಗ್ತಾರೆ ಅಲ್ವಾ? ಪ್ರಾಮಾಣಿಕರು ಬದುಕಿ ಬಿಡ್ತಾರೆ, ಅಪ್ರಾಮಾಣಿಕರು ಸಫರ್ ಆಗ್ತಾರೆ. ಅಲ್ಲಿಗೆ ಒಳ್ಳೆಯ ಜನ ಬದುಕಬೇಕು ಅನ್ನೋದಾದರೆ ಸಮಾಜಕ್ಕೊಂದು ಕಟ್ಟುಪಾಡು ಬೇಕಾಗ್ತದೆ. ಇತ್ತೀಚೆಗೆ ನಾನು ಹೇಳ್ತೀನಿ, ನನಗೆ ಯಾವುದೋ ಒಂದು ಕೋರ್ಟಲ್ಲಿ ಒಂದು ಕೇಸ್ ನಡೀತಾ ಇದೆ. 2007ನೇ ಇಸ್ವಿ ಯಾರೋ ಒಬ್ಬರದ್ದು ಕೇಸು, ರಿಲೇಷನ್ದು. ಅವರು ತೀರು ಹೋದರು. ಹಾಗಾಗಿ ಅವರ ಮನೆಯವರಿಗೆ ಯಾರು ಕೇಳೋರಿಲ್ಲ. ಹಾಗಾಗಿ ನಾನು ಪವರ್ ಆಫ್ ಅಟಾರ್ನಿ ತಗೊಂಡು ನಾನು ಮುಂದುವರಿಸಿದ್ದೀನಿ. 2007ರಿಂದ 2026 ಅಂದರೆ 19 ವರ್ಷ. 19 ವರ್ಷ ಆದರೂ ಕೇಸ್ ನಡೀತಾನೆ ಇದೆ. ಕೇಸ್ ಹಾಕಿದವನಿಗೂ ವಯಸ್ಸಾಗಿದೆ, ನನಗೂ ವಯಸ್ಸಾಗಿದೆ. ಜಡ್ಜ್ ಕಾಯ್ತಾ ಇದ್ದಾರೆ, ಇಬ್ಬರಲ್ಲಿ ಒಬ್ಬರು ತೀರಿ ಹೋದರೆ ಕೇಸ್ ಮುಗೀತದೆ ಅಂತ. ಅವರು ಜಡ್ಜ್ ಮರ್ತು ಬಿಟ್ಟಿದ್ದಾರೆ, ಅವರು ಡಿಸೈಡ್ ಮಾಡಬೇಕದನ್ನ ಅಂತ. ಅವ್ರೇನಂದ್ರೆ ಸುಮ್ಮನೆ ಎಂಥದಕ್ಕೆ ಡಿಸೈಡ್ ಮಾಡೋದು? ಇವರು ಬಂದಾರ, ಅವರು ಬಂದಾರ, ಅವರು ಬಂದಾರ, ಇವರು ಬಂದಾರ. ಯಾರನ್ನು ಆರೋಪಿಸ್ತೀವಿ ಅಂತಲ್ಲ, ಅಂದರೆ ಎಲ್ಲೋ ಒಂದು ಕಡೆ ಆ ಮಟ್ಟಕ್ಕೆ ಮುಟ್ಟಿದೆ ನಮ್ಮಲ್ಲಿ. ಅಂದರೆ ಎಲ್ಲೋ ಒಂದು ಕಡೆ ಏನಾಗುತ್ತೆ, ಇಲ್ಲ ಯಾವುದು ಕೊನೆಯಲಾಗಿ ನಾವಿಬ್ಬರು ಭೇಟಿ ಆಗ್ತೇವೆ. ಈಗೇನು ಅಂದರೆ ನನಗೆ ಸೀಟ್ ಇಲ್ಲ ಅಂದರೆ ಪಾಪ ಅವನು ಸ್ವಲ್ಪ ಜರಕ್ಕೊಂಡು ಕೂರಿಸ್ತಾನೆ ಪಕ್ಕದಲ್ಲಿ, ಅವ ಆಪೋಸಿಟ್ಟು. ಆದರೆ ನಾನು ಹೋದಾಗ ನನಗೂ ಬಿಳಿ ಕೂದಲಾಗಿದೆ, ಅವನಿಗೂ ಬಿಳಿ ಕೂದಲಾಗಿದೆ. ಅವನು ಸ್ವಲ್ಪ ಜರಿಗೆ ಬನ್ನಿ ಕೂತ್ಕೊಳ್ಳಿ ಅಂತಾನೆ. ಅಂದರೆ ನಾವಿಬ್ಬರು ನಮ್ಮ ಫ್ಯೂಚರ್ನ ಅವ್ರ ಕೈಗೆ ಹಾಕಿ ನಾವಿಬ್ಬರು ಫ್ರೆಂಡ್ಸೇ ಇವಾಗ ಜೊತೆಗೆ ಕೊಡ್ತೇವೆ. ಇನ್ನು ಸ್ವಲ್ಪ ದಿನ ಹೋದ್ರೆ ನಾನು ಡ್ರಾಪ್ ಮಾಡಿ ಮನೆಗೆ ಬರ್ತೇನೆ ಅಂತ ಕಾಣುತ್ತವನ್ನ ಅಂತ. ಅಂದರೆ ಎಲ್ಲೋ ಒಂದು ನಂಬುತ್ತೀವಿ ನ್ಯಾಯಾಲಯಗಳು ನ್ಯಾಯ ನಮಗೆ ಕೊಡ್ತವೆ ಅಂತ. ಅಲ್ಲಿ ನ್ಯಾಯಾಲಯ ನಮಗೆ ಸಿಗದಲ್ಲೇ ಹೋದರೆ ಮತ್ತೆ ವ್ಯವಸ್ಥೆಯಲ್ಲಿ ಸಫರ್ ಮಾಡೋದು ನಾವೇ ಅಲ್ವಾ? ಅಪಮೌಲ್ಯಗಳಲ್ಲೇ ಬರ್ತದೆ. ಸಂಸಾರದಲ್ಲಿ ನಂಬಿಕೆ ಹೋದರೆ ಸಂಸಾರ ನಿಲ್ಲೋದಿಲ್ಲ, ಸಮಾಜದಲ್ಲಿ ನಂಬಿಕೆ ಹೋದರೆ ಸಮಾಜ ನಿಲ್ಲೋದಿಲ್ಲ. ಹಾಗೆಯೇ ವ್ಯವಸ್ಥೆಗಳಲ್ಲಿ ನಂಬಿಕೆ ಹೋದರೆ ವ್ಯವಸ್ಥೆ ಕೂಡ ಉಳಿಯೋದಿಲ್ಲ. ಹೌದು, ನನ್ನ ಫೋನ್ ಹುಡುಕತ್ತ ಇದೆಯಾ? ಆಫ್ ಮಾಡಿ. ಕ್ಷಮಿಸಿ, ಸಾಮಾನ್ಯವಾಗಿ ಅದನ್ನು ಏರೋಪ್ಲೇನ್ ಮಾಡಿ ಹೋಗ್ತೇನೆ. ಇಷ್ಟೊತ್ತಿನಲ್ಲಿ ನನಗೆ ಯಾರೂ ಫೋನ್ ಮಾಡೋದಿಲ್ಲ. ಹಾಗಾಗಿ ಖಂಡಿತ ಯಾವುದೂ ಫೋನ್ ಬರಲಿಕ್ಕಿಲ್ಲ ಅಂತ ಅಂದ್ಕೊಂಡು ನಾನು ಹಾಗೆ ಇಟ್ಟೆ. ಫ್ಲೋ ಕಮ್ಮಿ ಆಗೋದಕ್ಕೆ ಕ್ಷಮೆ ಇರಲಿ. ಸಾಮಾಜಿಕ ಮೌಲ್ಯಗಳಾಗಲಿ, ಸಾಂಸಾರಿಕ ಮೌಲ್ಯಗಳಾಗಲಿ, ಇವೆಲ್ಲವೂ ಯಾರೋ ನಮ್ಮ ಮೇಲೆ ಹೇರಿದ್ದಲ್ಲ. ನಾವು ಒಪ್ಕೊಂಡಿದ್ದು, ನಾವು ಅಪ್ಪಿಕೊಂಡಿದ್ದು, ನಾವು ಅಂಟಿಕೊಂಡಿದ್ದು.
ಬದ್ಧರಾಗಿ ನಡೆದರೆ ನಮಗೆ ನೆಮ್ಮದಿ. ಯಾಕಂದರೆ ಪರಸ್ಪರ ಅಪನಂಬಿಕೆಗಳ ಸಮಾಜದಲ್ಲಿ ಇಬ್ಬರಿಗೂ ಸುಖ ಇರೋದಿಲ್ಲ. ಬದ್ಧತೆ ಹೋದಾಗ ಇಬ್ಬರಿಗೂ ಸಮಸ್ಯೆ ಆಗತ್ತೆ. ಎಲ್ಲೋ ಒಂದು ಕಡೆ ನಾನು ಯಾವುದೋ ಪಾಠ ಮಾಡಬೇಕಾದ್ರೆ ಅಂದ್ಕೋತಾ ಇದ್ದೆ, ಮಕ್ಕಳಿಗೆ ನಾವು ಶಾಲೆಯಲ್ಲಿ ಹೇಳ್ಕೊಡ್ತೇವೆ, ಸತ್ಯ ಹೇಳಬೇಕು, ಪ್ರಾಮಾಣಿಕನಾಗಿರಬೇಕು, ಕಳ್ತನ ಮಾಡಬಾರದು, ಎಲ್ಲವನ್ನೂ ಹೇಳ್ಕೊಡ್ತೇವೆ. ಆಮೇಲೆ ಅವನು ಸೊಸೈಟಿಗೆ ಬರ್ತಾನೆ. ಸೊಸೈಟಿಗೆ ಬಂದು ಹಾಗೆ ಇರ್ತೀನಿ ಅಂದರೆ ಆಗಲ್ಲ. ಅವನು ಮನೆಗೆ ಬಂದು ಹೇಳಿದಾಗ ನೀನು ಪೆದ್ದದಾಗ ಎಲ್ಲದಕ್ಕೂ ಸತ್ಯ ಹೇಳ್ಬಿಟ್ರೆ ಹೆಂಗೆ ಅಂತೀವಿ. ಅಂದರೆ ಬೆಳೆದ ಮೇಲೆ ಸತ್ಯ ಹೇಳಿದ್ರೆ ಅವನು ಅಯೋಗ್ಯ, ನಮಗೆ ಅಂಥ ಯೋಗ್ಯತೆ ಉಳಿದಿಲ್ಲ. ಮಕ್ಕಳಿದ್ದಾಗ ಅವ್ನು ಸತ್ಯ ಹೇಳಬೇಕು ಅಂತ ಹೇಳಿಕೊಟ್ಟು ಬೆಳೆಸ್ತೇವೆ. ಒಂದ್ಸಾರಿ ನಾನು ನಮ್ಮ ಇಲಾಖೆಯಲ್ಲಿ ಒಂದ್ಸಾರಿ ಪಾಠ ಮಾಡಬೇಕಾದ್ರೆ ಹೇಳಿದ್ದೆ, ಎಲ್ಲ ಮಕ್ಕಳಿಗೂ ಅವೇನು ಮಾಡ್ತಾರೆ, ಒಂಥರ ಮೆಂಟಲ್ ರೆಕ್ಗಳಾಗೋಗ್ಬಿಡ್ತೇವೆ. ಯಾಕಂದರೆ ಹೇಳಿಕೊಟ್ಟಿದ್ದು ಸತ್ಯ ಹೇಳಬೇಕು, ಪ್ರಾಮಾಣಿಕರಾಗಿರಬೇಕು, ಮೌಲ್ಯಗಳನ್ನ ಇಟ್ಕೋಬೇಕು ಅಂತ ಹೇಳಿಕೊಟ್ಟು ಸಮಾಜದಲ್ಲಿ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೊಂಡು ಇರಬೇಕು ಅಂತ ಹೇಳಿದಾಗ ಎಲ್ಲಿ ಹೋಗ್ತದೆ? ಬಹಳಷ್ಟು ಜನ ಪ್ರೊಫೆಷನಲ್ಸು ಬೇರೆ ದೇಶಗಳಲ್ಲಿ ಪ್ರಾಕ್ಟೀಸ್ ಮಾಡೋತಾ ಇರೋರು, ಅಮೆರಿಕಾದಲ್ಲಿ ನನ್ನ ಪರಿಚಯದವರು ಡಾಕ್ಟರ್ಸ್ ವಲಯಕ್ಕೆ ನಾನು ಹೇಳ್ತಾ ಇದ್ದೇನೆ. ತಿರ್ಗಾ ಅಮೆರಿಕಾದಲ್ಲಿ ನನ್ನ ಫ್ಯಾಮಿಲಿಯ 4 ಜನ ಡಾಕ್ಟರ್ಗಳು ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅಂದರೆ ಅಲ್ಲಿಯೇ ಸೆಟ್ಲ್ ಆಗಿದ್ದಾರೆ. ಅವರು ಬಂದಾಗ ಒಮ್ಮೆ ಕೇಳಿದೆ, ನಿನಗಿಲ್ಲಿ ವಾಪಸ್ ಬರುವ ಮನಸ್ಸಿಲ್ಲವಾ ಅಂತ. ಅವ್ರು ಹೇಳಿದ್ರು, ವಾಪಸ್ ಬರುವ ಮನಸ್ಸಿದೆ, ಆದರೆ ಯಾಕೋ ಒಂದು ಥರ ಅಡ್ಜಸ್ಟ್ ಆಗ್ತಿಲ್ಲ ಅಂತ. ಏನು? ಅಲ್ಲಿ ನಾನು ಫೀಸ್ ಚಾರ್ಜ್ ಮಾಡಿದ್ರೆ ನನಗೆ ಗಿಲ್ಟ್ ಕಾಡೋದಿಲ್ಲ ಅಂತಾರೆ. ಅಂದರೆ ಅಲ್ಲಿ ಯಾರೋ ಇನ್ಶೂರೆನ್ಸ್ನವನು ಕೊಟ್ಬಿಡ್ತಾನೆ. ನಾನು ಕೆಲಸ ಸರಿಯಾಗಿ ಮಾಡಬೇಕು, ಅದು ಇನ್ಶೂರೆನ್ಸ್ನ ಭಯ ಇದೆ. ಏನು ಹೇಳಿ, ಕೆಲಸ ಸರಿಯಾಗಿ ಮಾಡಬೇಕಿದ್ರೆ ನನಗೆ ತೊಂದರೆ ಆಗ್ತದೆ ಪ್ರೊಫೆಷನಲ್. ಆದರೆ ಇನ್ಶೂರೆನ್ಸ್ ನಾನು ಕೊಡೋದ್ರಿಂದ ಬಿಲ್ ಮಾಡೋದ್ರ ಬಗ್ಗೆ ನನಗೆ ಗಿಲ್ಟ್ ಕಾಡೋದಿಲ್ಲ ಅಂತ. ಆದರೆ ಇಂಡಿಯಾದಲ್ಲಿ ಕೊಂಡು ಬಿಲ್ ಮಾಡಬೇಕಾದ್ರೆ ಸಣ್ಣ ಗಿಲ್ಟ್ ಕಾಡ್ತದೆ. ಯಾಕಂದರೆ ಪೇಷಂಟು ಮೂತಿ ಚೇಂಜ್ ಮಾಡ್ತಾನೆ. ಅವನು ನೋವಲ್ಲಿ ಬಂದಾಗ ಬರುವಂತಹ ಎಕ್ಸ್ಪ್ರೆಷನ್ನು, ಅವನು ನೋವೆಲ್ಲ ವಾಸಿಯಾಗಿ ನೀವು ಬಿಲ್ ಮಾಡಿದಾಗ ಕೊಡುವ ಎಕ್ಸ್ಪ್ರೆಷನ್ ಇದೆಯಲ್ಲ, ಎರಡೂ ಭಾಳ ಡಿಫರೆನ್ಸ್ ಇರ್ತದೆ ಅಲ್ವಾ? ಎಲ್ಲೋ ಒಂದು ಕಡೆ ನೀವು ಸುಲಿತಾ ಇದ್ದೀರಿ ಅನ್ನೋ ಒಂದು ಫೀಲಿಂಗ್ ಕೊಟ್ಬಿಡ್ತಾನೆ ಅವನು ಅಲ್ವಾ? ಹಾಗಾಗಿ ಏನಾಗುತ್ತೆ, ಇಲ್ಲಿದು ಒಂದು. ಎರಡನೇದು, ಇಲ್ಲಿ ಕಾರ್ಪೊರೇಟ್ ಕಲ್ಚರು. ನಮ್ಮ ಎಲ್ಲ ಸಂಸ್ಥೆಗಳನ್ನ ಇವಾಗ ಬರ್ತಾ ಕಾರ್ಪೊರೇಟ್ ನಡೆಸ್ತದೆ. ಕಾರ್ಪೊರೇಟಲ್ಲಿ ಏನು ಮಾಡ್ತಾರೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಂತ ತಗೋತಾರೆ. ಹಾಗಾಗಿ ಅವರು ರಿಸೆಪ್ಷನಿಸ್ಟಿಂದ ಹಿಡಿದು ಎಲ್ಲವನ್ನೂ ಅವರು ಮಾಡೋದು. ಪ್ರೊಫೆಷನಲ್ಸ್ ಏನಾದ್ರು ನಿಮ್ಮ ಕೆಲಸ ಮಾಡೋಗೆ ಮಿಕ್ಕಿದ ನಾವು ಮಾಡ್ತೇವೆ ಅಂತ. ಅಂದರೆ ಪರ್ಸನಲ್ ಇಂಟರ್ಫೇಸನ್ನು ಕಿತ್ತಾಕ್ತಾರೆ. ಕಿತ್ತಾಕ್ದಾಗ ಏನಾಗುತ್ತೆ, ಎಲ್ಲೋ ಒಂದು ಕಡೆ ಬಂಡವಾಳ ಹೂಡಿದವನು ನನ್ನ ಮೇಲೆ ಕುತ್ತಿಗೆ ಮೇಲೆ ಕೂತಾಗ ನನ್ನ ಪ್ರೊಫೆಷನ್ನಲ್ಲಿ ನಾನು ಏನೋ ಒಂದನ್ನು ಮಾಡೋದಕ್ಕೆ ಸಂಕಟ ಆಗಲಿಕ್ಕೆ ಶುರುವಾಗ್ತದೆ. ಇದು ಮತ್ತೆ ಮೌಲ್ಯಗಳ ಸಮಸ್ಯೆ. ಅಂದರೆ ನಾನು ಎಷ್ಟೇ ಅತ್ಯುತ್ತಮವಾದ ಮೌಲ್ಯಗಳನ್ನು ನಾನು ಹೊಂದಿದ್ರೂ ಕೂಡ ಈ ವ್ಯವಸ್ಥೆ ನನ್ನನ್ನು ಹಾಗೆ ಇರಲಿಕ್ಕೆ ಬಿಡೋದಿಲ್ಲ ಅನ್ನೋದಿದೆಯಲ್ಲ, ನನ್ನನ್ನು ನಿಧಾನವಾಗೋದು ನೇಪಥ್ಯಕ್ಕೆ ತಳ್ತದೆ. ನಾನು ವೈದ್ಯರದು ಉದಾಹರಣೆಯಾಗಿ ಕೊಟ್ಟೆ. ಇದು ವೈದ್ಯರಿಗೆ ಮಾತ್ರ ಅಲ್ಲ, ಎಲ್ಲ ವ್ಯವಸ್ಥೆಯಲ್ಲಿಯೂ ಇದೆ ಕೂತಿದೆ ನಮ್ಮಲ್ಲಿ. ಅಂದರೆ ಅದು ಎಲ್ಲಿಯೋ ಸ್ವಾತಂತ್ರ್ಯಕ್ಕೆ ಮೊದಲು ನಾವೆಲ್ಲ ಭಾಳ ಅದ್ಭುತವಾಗಿ ಬದುಕಿದ್ವೇನೋ, ಸ್ವಾತಂತ್ರ್ಯ ನಂತರ ನಾವು ಏನೇನೋ ಆಗಬಹುದೇನೋ ಅನ್ನೋ ಭಾವ ಕೊಡುವಷ್ಟು ಎಲ್ಲ ವ್ಯವಸ್ಥೆಯಲ್ಲೂ ತುಂಬಿದೆ. ಎಲ್ಲೆಲ್ಲಿ ಕಾರ್ಪೊರೇಟ್ ಸೆಕ್ಟರ್ ಕೂತಿದೆಯೋ ಅಲ್ಲೆಲ್ಲ ಬಂದು ಕೂತಿದೆ. ಬಟ್ ಅಫ್ಕೋರ್ಸ್ ಎಲ್ಲಿವರೆಗೂ ಅಂದರೆ ಬೆಂಗಳೂರಲ್ಲಿ ಇಂಥ ಕೆಲವು ಜಾಗಗಳಲ್ಲಿ, ಕೆಲವು ಏರಿಯಾಗಳಲ್ಲಿ ಗಣಪತಿ ದೇವಸ್ಥಾನನ ಸೆಟಪ್ ಮಾಡ್ತಾರೆ. ಹೊಸ ಏರಿಯಾದಲ್ಲಿ ಒಂದು ಗಣಪತಿ ದೇವಸ್ಥಾನ ಶುರುವಾಗ್ತದೆ. ಅಲ್ಲಿ ಯಾವುದೋ ಒಂದು ಪೂಜೆ ಶುರುವಾಗ್ತದೆ, ಯಾರೋ ಬರ್ತಾರೆ. ಆಮೇಲೆ ಅಲ್ಲಿ ಜನ ನಿಧಾನವಾಗಿ ಮನೆಗಳಾಗತ್ತೆ. ಜನ ಅಲ್ಲಿ ಹರಕೆ ಮಾಡೋಕ್ಕೆ ಶುರು ಮಾಡ್ತಾರೆ, ಅಲ್ಲಿ ಯಾವುದೋ ಒಂದು ದಾರ ಕಟ್ಟಕ್ಕೆ ಶುರು ಮಾಡ್ತಾರೆ, ಇನ್ನೊಂದೇನೋ ಮಾಡ್ತಾರೆ. ಅಂದರೆ ಗಣಪತಿ ದೇವಸ್ಥಾನ ನಿಧಾನವಾಗಿ ಒಂದು ಆದಾಯದ ಮೂಲವಾಗಿ ಬೆಳೆಯುತ್ತೆ. ಬೆಳೆದ ನಂತರ ಈ ಕಾರ್ಪೊರೇಟ್ ಥರ ಕಂಪನಿ ಮಾರಿ ಹೋಗ್ತಾರಲ್ಲ, ಗಣಪತಿ ದೇವಸ್ಥಾನವನ್ನು ಇನ್ನೊಬ್ಬನಿಗೆ ಮಾರಿ ಹೋಗ್ತಾರೆ ಇನ್ನೊಂದು ಕಡೆ ಗಣಪತಿ ದೇವಸ್ಥಾನ ಮಾಡಲಿಕ್ಕೆ. ಅಂದರೆ ಇದು ನಮ್ಮಲ್ಲಿ ಆದದ್ದು, ನಾವು ಕಂಡಿದ್ದೀವಿ ಇದನ್ನು. ಅವರಲ್ಲಿದ್ದಾರೆ ಅಂದರೆ ಅವರು ಅಲ್ಲಿವಾಗ ಮಾಡ್ಕೊಂಡಿದ್ದಾರೆ. ಇದೇನಂದ್ರೆ ಇದು ಕೊಟ್ಟುಬಿಟ್ರು ಅಂತ. ಅಂದರೆ ಈಗ ನಾವು ನಡೆಸ್ತಾ ಇದ್ದೇವೆ ಅಂತ. ಅಂದರೆ ಯಾವುದೋ ಒಂದು ಸಾಫ್ಟ್ವೇರ್ ಕಂಪನಿ ಸೆಟಪ್ ಮಾಡಿ ಮಾರಿ ಹೋಗೋ ಹಾಗೆ ನಾವು ದೇವಸ್ಥಾನಗಳನ್ನು ಮಾಡಿ ಹೋಗೋದು ಮಾಡ್ತೀವಿ. ಇದು ಯಾಕೆ ಬಂತು ಅಂತ? ಬಂದದ್ದು ಯಾಕೆ ಅಂದರೆ, ಒಂದು, ನಾವು ನಂಬುತ್ತೇವೆ. ಎರಡನೇದು, ಎಲ್ಲೋ ಒಂದು ಕಡೆ ಕಳ್ತನ ಮಾಡಿದಾಗ ಪ್ರಾಯಶಃ ಹುಂಡಿಗೆ ಹಾಕೋದು ಸ್ವಲ್ಪ ಧಾರಾಳ ಆಗ್ತದೆ ಅಂತ. ಅಂದರೆ 1000 ರೂಪಾಯಿ ದುಡಿದಾಗ 5 ರೂಪಾಯಿ ಹಾಕ್ತೇವೆ, ಕಷ್ಟಪಟ್ಟು ದುಡಿದಿದ್ದೇವೆ. 2000 ರೂಪಾಯಿ ಲಂಚ ತಗೊಂಡಾಗ 200 ರೂಪಾಯಿ ಹಾಕೋದು ಸ್ವಲ್ಪ ಸಲೀಸು ಅಂತ ಅನ್ಸುತ್ತೆ. ಏನಂದರೆ ಯಾರಿಗೂ ಒಬ್ಬರಿಗೆ ಪಾಲು ಕೊಟ್ಟು ಬಿಟ್ರೆ ನಮ್ಮ ಪಾಪ ಅಷ್ಟು ಕಮ್ಮಿ ಆಯಿತು ಅಂತ ಅಲ್ವಾ? ಹಾಗಾಗಿ ನಮ್ಮಲ್ಲಿ ಏನಾಗ್ತದೆ, ಈ ಕುರುಡು ನಂಬಿಕೆಗಳು ಬೆಳೆಯೋದಕ್ಕೂ ಕೂಡ ಮೌಲ್ಯಗಳು ಕುಸಿತವೆ ಕಾರಣ ಅಂತ. ಅಫ್ಕೋರ್ಸ್ ನನ್ನ ತಂಗಿ ಮೊನ್ನೆ ಫೋನ್ ಮಾಡಿ ಹೇಳಿದ್ಲು, ತಿರುಪತಿಗೆ 10,000 ರೂಪಾಯಿ ಟಿಕೆಟ್ ಬುಕ್ ಮಾಡಿದ್ದೆ ನಾನು, ನೀನು ಬಂದ್ಬಿಡು ಏಪ್ರಿಲ್ ತಿಂಗಳಲ್ಲಿ ಅಂತ. 10,000 ರೂಪಾಯಿ ಟಿಕೆಟು ಏಪ್ರಿಲ್ ತಿಂಗಳಿಗೆ ಬುಕ್ ಮಾಡಬೇಕು. ಎಂಥ ಅದ್ಭುತ ನೋಡಿ. ಅಂದರೆ ಅಷ್ಟು ಜನ
ಅಲ್ಲಿ ಹೋಗಿ ಏನೋ ಕೊಡಲಿಕ್ಕೆ ರೆಡಿ ಇದ್ದಾರೆ. ಅದೊಂದು ಹೋದಾಕ್ಷಣ ಏನಾಗತ್ತೆ ಗೊತ್ತಿಲ್ಲ. ಎರಡನೇ ಇನ್ನೊಂದು ಕೇಳಿದೆ ನನ್ನ ತಂಗಿನ, ಭಾಳ ನೀನು ಫೋರ್ಥಾಟ್ ಭಾಳ ಇದೆ ಕಣ ನಿನಗೆ ಅಂತ, ನಂಬಿಕೆ ಜಾಸ್ತಿ ನಿನಗೆ ಅಂತ. ಏನು ಅಂತ, ನನಗೆ 73 ಆಯಿತು, 2 ಸಾರಿ ಹೋಗಿ ಬಂದಿದ್ದೀನಿ ಆಸ್ಪತ್ರೆ ಒಳಕ್ಕೆ. ಏಪ್ರಿಲ್ಗೆ ಬುಕ್ ಮಾಡ್ತಾ ಇದೆಯಲ್ಲೇ, ನಾಳೆ ನಾಳಿದ್ದಿರದೆ ನಾನು ಅನುಮಾನ ಅಂತೀನಿ, ನೀನು ಏಪ್ರಿಲ್ಗೆ ನಂಬಿಕೆ ಇದೆ ಅಂದರೆ ನಿನಗೆ ಎಂಥ ಅದ್ಭುತವಾದ ನಂಬಿಕೆನೇ ಅಂತ ಅಲ್ವಾ. ಇನ್ನು ಕೆಲವು ಕಡೆ ಹೇಳ್ತೀನಿ, ನಂಬಿಕೆ ಅಂದರೆ ಕಲ್ಯಾಣೋತ್ಸವಕ್ಕೆ ಬುಕ್ ಮಾಡ್ತಾರೆ 3 ವರ್ಷ ಆದಮೇಲೆ ಅಂತ, ಅಂದರೆ ನಾನು ಜೀವಂತವಾಗಿರ್ತೀನಿ ಅಂತ. ಭಗವಂತನೇ ಕಾಂಟ್ರಾಕ್ಟ್, ಏನು ಉತ್ಸವಕ್ಕೆ ಬುಕ್ ಮಾಡಿದ್ದೀನಿ ಕರೆಸ್ಕೊಂಡ್ಬಿಟ್ರೆ ಹೇಗೆ, ನಾವು ಉತ್ಸವಕ್ಕೆ ಬರೋದು ಬೇಡವಾ? ಇಫ್ ಯು ಹ್ಯಾವ್ ಅಕ್ಸೆಪ್ಟೆಡ್ ದ ಕಾಂಟ್ರಾಕ್ಟ್ ಯು ಶುಡ್ ಅಲೋ ಮಿ ಟು ಲಿವ್ ಇನ್ ದಿಸ್ ವರ್ಲ್ಡ್ ಫಾರ್ 3 years ಅನ್ನೋ ಅರ್ಥವ. ಅಂದರೆ ನಮ್ಮ ತಲೆಯಲ್ಲಿ ನಂಬಿಕೆಗಳು ಈ ಲೆಕ್ಕದಲ್ಲೂ ಇವೆ. ಯಾವುದೇ ಕಾರಣವಿಲ್ಲದೆ, ಯಾವುದೇ ಒಂದು ತರಹದ ಪ್ರತಿಫಲ ಇಲ್ಲದೆ ನಾವು ಯಾವುದಾದ್ರೂ ಒಂದು ತರಹದ ನೆಂಟಸ್ತಿಗೆಯಲ್ಲಿ ತೊಡಗುತ್ತೀವ ಅಂತ ನೋಡಿದ್ರೆ ಪ್ರಾಯಶಃ ಆ ಥರದ ನೆಂಟಸ್ತಿಗೆಗಳು ನಮ್ಮ ಬದುಕಿನಲ್ಲಿ ಕೆಲವು ಮಿಕ್ಕಿದಿಲ್ಲ ಅಂತ ಅಲ್ವಾ. ಅಫ್ಕೋರ್ಸ್ ನೀವು ಒಂದ್ಸಾರಿ ಯೋಚನೆ ಮಾಡಿ, ಮನೆಯಲ್ಲಿ ಎಲ್ಲರೂ ಕಳ್ಳರಾಗೋದ್ರೆ ಹೆಂಗ್ರಿ ಮ್ಯಾನೇಜ್ ಮಾಡೋದು? ಅಲ್ಲ, ಕಳ್ತನ ಮಾಡೋಕ್ಕೂ ಏನಾದ್ರು ಇರಬೇಕಲ್ವಾ? ಅಲ್ಲಿಗೆ 4 ಜನ ಪ್ರಾಮಾಣಿಕರಿದ್ದರೆ ಒಬ್ಬ ಕಳ್ಳ ಬದುಕ್ತಾನೆ. ಈಗ ನಾನೊಬ್ಬರು ಚಾರ್ಟರ್ಡ್ ಅಕೌಂಟೆಂಟ್ ಜೊತೆ ಅಸೋಸಿಯೇಟ್ ಆಗಿದ್ದೀನಿ. ಅವರು ಚಾರ್ಟರ್ಡ್ ಅಕೌಂಟೆಂಟ್ ಏನು ಯೋಚನೆ ಮಾಡ್ತಾರೆ ಹೇಳಿ? ಡಿಪಾರ್ಟ್ಮೆಂಟಲ್ಲಿ ನೇರವಾಗಿದ್ದರೆ ನಮಗೆ ಸಂಪಾದನೆ ಕಮ್ಮಿ ಅಲ್ವಾ? ಅವರೇ ನೇರವಾಗಿದ್ದು ಟ್ಯಾಕ್ಸ್ ಕಟ್ಟಿಸ್ಬಿಟ್ರೆ ನನಗೇನಿರುತ್ತೆ ಸಂಪಾದನೆ? ಏನೂ ಇರೋದಿಲ್ಲ. ಅಲ್ಲಿಗೆ ಅವರು ಕರೆಕ್ಟ್ ಆದರೆ ನನಗೂ ಸ್ವಲ್ಪ ಸಂಪಾದನೆ ಇದೆ ಅನ್ನೋದು ಚಾರ್ಟರ್ಡ್ ಅಕೌಂಟೆಂಟ್ದು. ಆದರೆ ಆ ಮನುಷ್ಯನಿಗೆ ಎಲ್ಲ ವ್ಯವಸ್ಥೆಯೂ ಕರಪ್ಟ್ ಆಗಬೇಕು, ಆದರೆ ಅವನ ಆಫೀಸಲ್ಲಿ ಯಾರೋ ಕರಪ್ಟ್ ಆಗಬಾರ್ದು. ಇವಾಗ ಅವ್ರ ಆಫೀಸಲ್ಲಿ ನಾನು ಇದ್ದೇನಲ್ವಾ, ನಾನೇ ಕರಪ್ಟ್ ಆಗಿ ಹೋದ್ರೆ ಇವ್ರಿಗೆ ಮೋಸ ಮಾಡಿದ್ರೆ ಅದಾಗಬಾರ್ದು. ನಾವು ನಮ್ಮ ಆಫೀಸಿಗೆ ಅಪಾಯಿಂಟ್ ಮಾಡುವ ಎಲ್ಲರನ್ನೂ ಪ್ರಾಮಾಣಿಕರನ್ನೇ ಹುಡುಕಿ ಮಾಡ್ತೇವೆ. ಆದರೆ ನಮಗೆ ಲಾಭ ಆಗುವ ವ್ಯವಸ್ಥೆಯಲ್ಲಿರುವ ಎಲ್ಲ ಆಫೀಸುಗಳಲ್ಲೂ ಕರಪ್ಷನ್ ಇರಬೇಕು. ಅಲ್ಲಿಗೆ ಕರಪ್ಷನ್ ಎಲ್ಲಿಗೆ ಬೇಕು ಅಂದರೆ ನನಗೆ ಪ್ರಯೋಜನ ಆಗುವಂತಹ ಜಾಗದಲ್ಲಿ ಸಂಪೂರ್ಣ ಕಳ್ಳತನ ಇರಬೇಕು, ನನಗೆ ಪಾಲು ಸಿಗುವ ಜಾಗದಲ್ಲಿ ಸಂಪೂರ್ಣ ಕಳ್ಳತನ ಇರಬೇಕು. ಆದರೆ ನಾನು ಹಂಚಿಕೊಳ್ಳುವ ಜಾಗದಲ್ಲಿ ಯಾರೂ ಕಳ್ಳತನ ಮಾಡಬಾರದು. ಬೇಸಿಕಲಿ ಇದೇ ಆಗಿದೆ ಅಲ್ವಾ. ಪ್ರಾಯಶಃ ಮೌಲ್ಯಗಳ ವಿಷಯ ಬಂದರೆ ಇದನ್ನು ನಾವು ಯೋಚನೆ ಮಾಡೋದು ವಾಸಿನೇನೋ. ಎಲ್ಲೋ ಒಂದು ಕಡೆ ನನ್ನ ಮನೆಯಲ್ಲಿ ಕೆಲಸ ಮಾಡುವವರು ಯಾರೂ ಕಳ್ಳತನ ಮಾಡಬಾರದು ಅಂದರೆ ನಾನು ಯಾರಿಗಾಗಿ ಕೆಲಸ ಮಾಡ್ತಾ ಇದ್ದೇನೆ ಅವರೇ ಯಾರೂ ಕಳ್ಳತನ ಮಾಡಬಾರ್ದು ಅಂತ ಆಗ್ಬೇಕಲ್ವಾ. ಬಟ್ ಆಫ್ ಕೋರ್ಸ್ ಶಿವಮೊಗ್ಗದಲ್ಲಿ ಒಬ್ಬರಿದ್ದಾರೆ, ಅವರು ಸೆಕ್ಯುಲರಿಸಮ್ ಬಗ್ಗೆ ಮಾತಾಡ್ತಾರೆ, ಹಾಗೆಯೇ ನ್ಯಾಷನಲಿಸಮ್ ಬಗ್ಗೆ ಮಾತಾಡ್ತಾರೆ, ಅಂದರೆ ರಾಷ್ಟ್ರೀಯತೆ ಬಗ್ಗೆ. ನೀವು ಫೇಸ್ಬುಕ್ಕಲ್ಲಿ ನೋಡಿದ್ರೆ ದಡ 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 ಬರೆಯೋದು ನೋಡಿದ್ರೆ ಅಂತಹ ಪ್ರಖರವಾದ ಭಾಷೆ. ಅವರೆಲ್ಲಿವರೆಗೂ ಅಂದರೆ ಆಪರೇಷನ್ ಸಿಂಧೂರ್ ನಿಂತಾಗ ಅರ್ಧ ಪೇಜ್ ಬರೆದ್ರು, ಯಾಕೆ ನಿಲ್ಲಬೇಕಿತ್ತು, ಮುಂದೆ ಹೋಗಬೇಕಿತ್ತು, POKನ ಆಕ್ರಮಿಸಬೇಕಿತ್ತು, ಎಲ್ಲ ಮಾಡ್ತಾರೆ. ಆದರೆ ಅವರ ವೈಯಕ್ತಿಕ ಬದುಕಿನಲ್ಲಿ ಯಾವುದೋ ಒಂದು ವೃತ್ತಿಯಲ್ಲಿದ್ದಾರೆ. ನಾನು ಫೇಸ್ಬುಕ್ಕಲ್ಲಿ ನೋಡಿ ಅವರು ಬಹಳ ಅಂದುಕೊಂಡಿದ್ದೆ. ಅವರು ಅಲ್ಲಿ ಹೋದಾಗ ಅವ್ರು ಕರ್ಕೊಂಡೋಗಿ ತೋರಿಸಿದ್ರು. ಅವರು 2 ವೃತ್ತಿ ಸಂಬಂಧ ಎಸ್ಟಾಬ್ಲಿಷ್ಮೆಂಟು, ತಗೊಂಡ ಹೊಸ ಸೈಟು, ಕಟ್ಟಿದ 2 ಮನೆ, ಎಲ್ಲವೂ 5 ವರ್ಷದಲ್ಲಿ ಆಯಿತು ಅಂದರು. 30 ವರ್ಷ ಆದಾಯ ತೆರಿಗೆಯಲ್ಲಿ ಕೆಲಸ ಮಾಡಿದವನು ನಾನು. ನನಗೆ ನೋಡಿದ ಕೂಡಲೇ ಗೊತ್ತಾಯಿತು, ಅಬ್ಬಬ್ಬ ಅಂದರೆ ಇವರು 10% ಆದಾಯವನ್ನು ತೋರಿಸಿಲ್ಲ, 90% ಕಳ್ತನ ಮಾಡಿದ್ದಾರೆ ಅಂತ. ಅವರು ರಾಷ್ಟ್ರೀಯತೆ ಬಗ್ಗೆ ಭಾಷಣ ಮಾಡುತ್ತಾರೆ. ಅಲ್ಲಿಗೆ ನಮಗೆ ಪ್ರಪಂಚಕ್ಕೆ ನಾವು ಏನು ತೋರಿಸ್ಕೋತೀವೋ ಅಲ್ಲಿ ನಾವು ಎಲ್ಲರೂ ಪ್ರಾಮಾಣಿಕರೇ. ವೈಯಕ್ತಿಕ ಬದುಕಿಗೆ ಬಂದಾಗ ಅವಕಾಶವಾದಲ್ಲಿ ಯಾರಿಗೂ ಗೊತ್ತಾಗದ ಹಾಗೆ ನಡೆಯೋದೇ ಆದರೆ ನಡೀಲಿ ಬಿಡಿ, ಯಾಕೆ ಬೇಡ ಅಲ್ವಾ. ಬ್ಯಾಂಕಲ್ಲಿ ಅಫ್ಕೋರ್ಸ್ ನೀವು ಒಂದು ನೋಡಿರ್ಬೋದು, ನನ್ನ ಚಿಕ್ಕ ವಯಸ್ಸಲ್ಲಿ ಅಂದರೆ ನನ್ನ ಪ್ರೊಫೆಷನ್ ಶುರು ಮಾಡಿದಾಗ ಫಿಕ್ಸೆಡ್ ಡಿಪಾಸಿಟ್ ಯಾರು ಇಡ್ತಾರೆ ಅವರನ್ನು ಮ್ಯಾನೇಜರು ಚೇಂಬರ್ಗೆ ಕರ್ಕೊಂಡು ಹೋಗಿ ಕೂರಿಸ್ಕೊಳ್ಳೋರು ಅಲ್ವಾ. ಈಗೇನು ಹೇಳಿ, ಯಾರು ಸಾಲ ತಗೋತಾರೆ ಅವ್ರನ್ನ ಚೇಂಬರ್ ಕರ್ಕೊಂಡು ಹೋಗ್ತಾರೆ. ಈ ಫಿಕ್ಸೆಡ್ ಡಿಪಾಸಿಟ್ನವರು ಮುದುಕರು, ಪ್ರಯೋಜನವಿಲ್ಲದ ಮುದುಕರು, ಇದು ಮನೇಲಿ ಇಟ್ಕೊಳ್ಳೋಕ್ಕಾಗಲ್ಲ, ತಗೊಂಬಂದು ಡಿಪಾಸಿಟ್ ಇಟ್ಟಿದ್ದಾರೆ. ಏನು ಕರ್ಮಕ್ಕೆ, ಯಾರಿಗೆ ಬೇಕಿದೆ ಕಾಸು, ಸರ್ಕಾರ ಸಂಬಳ ಕೊಡುತ್ತೆ. ಆ ಸಾಲ ತಗೋತಾನೆ ನೋಡಿ ದೊಡ್ಡ ಕಾರಲ್ಲಿ ಬಂದು ಅವನ್ನ ಒಳಗೆ ಕೂರಿಸಿ ಅವನಿಗೆ ಶರಬತ್ ಕೊಡಿಸಿ ಅಲ್ವಾ. ಒಂದು ಬ್ಯಾಂಕಿಂಗ್ ಸಿಸ್ಟಮ್ನ ಮೂಲ ಹೇಳಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ 3/4 ವಾಸಿ ಬ್ಯಾಂಕ್ಗಳು ಶುರುವಾದದ್ದು. ಬ್ಯಾಂಕಿಂಗ್ ಸಿಸ್ಟಮ್ನ ಮೂಲ ಏನು? ಯಾರೋ ಕೆಲವ್ರ ಹತ್ರ ಸ್ವಲ್ಪ ಹಣ ಇದೆ, ಅವರು ಅದನ್ನು ಸ್ಪೇರ್ ಮಾಡಬಲ್ಲರು, ಅದನ್ನು ಅವರೇ ಕ್ಯಾಪಿಟಲ್ ಆಗಿ ಕೊಡ್ತಾರೆ, ನಿಮ್ಮನ್ನು ನಂಬಿ ಕೊಡ್ತಾರೆ. ನೀವು ಅವಶ್ಯಕತೆ ಇರುವವರಿಗೆ ಅದನ್ನು ಬಡ್ಡಿಯಲ್ಲಿ ಕೊಡಿ, ಆ ಬಡ್ಡಿಯಲ್ಲಿ ನೀವು ನಿಮ್ಮ ವರ್ಕ್ಗೆ ಏನು ಬೇಕೋ ಅದನ್ನು ಇಟ್ಕೊಂಡು ಮಿಕ್ಕ ಬಡ್ಡಿಯನ್ನು ಇವರು ಕೊಡಿ, ಇಷ್ಟೇ ಅಲ್ವಾ.
ಅಲ್ಲಿಗೆ ಬ್ಯಾಂಕಿಂಗ್ ಸಿಸ್ಟಮ್ನ ಬಂಡವಾಳ ಇರೋದೇ ಡಿಪಾಸಿಟ್ನಲ್ಲಿ, ಸಾಲದಲ್ಲ. ಒಂದು ಕಾಲಕ್ಕೆ ಡಿಪಾಸಿಟರ್ಸ್ಗೆ ಮರ್ಯಾದೆ ಕೊಡ್ತಾ ಇದ್ದಿದ್ದು ನಿಧಾನವಾಗಿ ಸಾಲಗಾರರಿಗೆ ಮರ್ಯಾದೆ ಕೊಡ್ತಾ ಇದೆ ಅಂತಂದರೆ ಎಲ್ಲಿಯೋ ಒಂದು ಕಡೆ ಇವರ ನಿರ್ಧಾರಗಳಲ್ಲಿ ಸಣ್ಣ ಪುಟ್ಟ ಹುಡುಕಿದೆ ಅನ್ನೋ ಅನುಮಾನ ಬರೋದಿಲ್ವಾ? ಯಾಕೆ ಕೊಡಬೇಕು ಸಾಲಗಾರರಿಗೆ ಅಷ್ಟೊಂದು ಮರ್ಯಾದೆ? ಅನ್ಸೋದಿಲ್ವ ನಿಮಗೆ? ಅನ್ಸತ್ತಲ್ವ? ಅಲ್ಲಿಗೆ ಎಲ್ಲೋ ಒಂದು ಕಡೆ ಮೌಲ್ಯಗಳು ಕೂಸಿದಾಗ ಕೊಡುವ ಬೆಲೆ ಬೇರೆ ಆಗ್ತಾ ಹೋಗುತ್ತೆ. ನಮ್ಮಲ್ಲಿ ಅದೇ ಆದಾಯ ತೆರಿಗೆ ಇಲಾಖೆಯಲ್ಲಿದ್ದ ಒಂದು ಹೇಳ್ತಾ ಇದ್ದೆ, ನಾನು ನಮ್ಮ ಬಾಸ್ ಇಬ್ಬರು ಅವರ ಚೇಂಬರಲ್ಲಿ ಒಂದನ್ನು ನಿಂತಿದ್ವಿ, ಕಿಟಕಿಯಲ್ಲಿ ನೋಡ್ತಾ ಇದ್ವಿ. ಅಂದರೆ 5ನೇ ಮಾಡಿಯಲ್ಲಿದ್ದೀವಿ. ಅದು ಆಫೀಸು ಮುಗಿದಿತ್ತು, ಎಲ್ಲ ಒಬ್ಬೊಬ್ಬರೇ ಸ್ಟಾಫು ಆಚೆಗೆ ಹೋಗ್ತಾ ಇದ್ರು. ಯಾರೋ ಒಬ್ಬನ್ನ ತೋರಿಸಿ ನಾನು ಹೇಳಿದೆ, ಅವನ ಬ್ಯಾಗ್ ಇದೆಯಲ್ಲ ಅದರಲ್ಲಿ ದುಡ್ಡಿದೆ ಅಂತ. ಅವನ ಹ್ಯಾಂಡ್ ಬ್ಯಾಗ್ ತೊಗೊಂಡು ಹೋಗ್ತಾ ಇದ್ದ. ಅದೇ ಹೇಳಿದೆ ಅವ್ರಿಗೆ, ಆ ಬ್ಯಾಗಲ್ಲಿ ದುಡ್ಡಿದೆ ಅಂತ. ಅವ್ರು ಕೇಳಿದ್ರು, ನಿನಗೆ ಹೇಗೆ ಗೊತ್ತು ಅಂತ. ಸರ್, ಆ ಬ್ಯಾಗಲ್ಲಿ ಅವನು ಲಂಚ್ ಬಾಕ್ಸ್ ತರ್ತಾನೆ, ಬೆಳಗಿನ ಜಾವ ಕೈಯಲ್ಲಿ ಹಿಂಗೆ ಅಲ್ಲಾಡಿಸ್ಕೊಂಡ್ ಬರ್ತಾನೆ ಅದನ್ನು ಲಂಚ್ ಬಾಕ್ಸು. ಈಗ ನೋಡಿ ಅದು ತೆಗೆದು ಕಂಕಳಿಗೆ ಸಿಗಿಸ್ಕೊಂಡಿದ್ದಾನೆ ಇಲ್ಲಿ. ಅಲ್ವಾ? ನಮಗೆ ಕಾಣಿಸ್ತಾ ಇಲ್ಲ, ಆದರೆ ನೀವು ಮಾಡುವುದರಿಂದ ನಮಗೆ ಗೊತ್ತಾಗತ್ತೆ ಅದು ಕಳ್ತನ ಆಗಿದೆ ಅಂತ. ಅನ್ಸಲ್ವಾ? ಅದರಲ್ಲಿ ಕಾಸಿದೆ ಅಂತ ಅವನಿಗೆ ಗೊತ್ತು, ಹಾಗಾಗಿ ಅದನ್ನು ಕಂಗಳಲ್ಲಿ ಗಟ್ಟಿಯಾಗಿ ಹಿಂಗೆ ಹಿಡ್ಕೊಂಡು ಹೋಗ್ತಾ ಇದ್ದಾನೆ. ಬೆಳಗಿನ ಜಾವ ಬರೀ ಲಂಚ್ ಬಾಕ್ಸ್, ಯಾವುದೋ ಹೆಂಡತಿ ಮಾಡಿಕೊಟ್ಟು ಚಿತ್ರಾನ್ನ ಎಷ್ಟೋ ದಿನ ಅವನನ್ನು ತಿನ್ನೋದು ಇಲ್ಲ, ಕ್ಯಾಂಟೀನಲ್ಲಿ ತಿಂದು ಹೋಗ್ತಾನೆ. ಅದನ್ನು ಯಾರೋ ನೋಟಿಸ್ ತರವರೆಗೂ ಗ್ರೂಪ್ಗೆ ಕೊಡ್ತಾನೆ. ಹೆಂಡತಿ ಬಲವಂತ ಮಾಡಿದ್ಲು ಮನೆ ಊಟ ಮಾಡಬೇಕು ಅಂತ, ಹಾಗಾಗಿ ತರುವ ಚಿತ್ರಾನ್ನ, ಅದಕ್ಕೆ ಎಂಥ ಬೆಲೆ ಇಲ್ಲ. ಸಂಜೆಗೆ ಕಂಕಳಿಗೆ ಹೋಗ್ತದೆ. ಅಲ್ಲಿಗೆ ನಮಗೇನು ಕಳ್ತನ ಮಾಡಬೇಕು ಅಂತ ನಮ್ಗೆ ಯಾರಿಗೂ ಆಸೆ ಇಲ್ಲ, ಸುಳ್ಳು ಹೇಳಬೇಕು ಅಂತ ನಮ್ಗೆ ಯಾರಿಗೂ ಆಸೆ ಇಲ್ಲ. ಸಾಧ್ಯವಾದಷ್ಟು ಆ ಥರದ್ದು ಮಾಡಿದ್ರೆ ಮುಚ್ಚಿಟ್ಕೊಂಡೇ ಮಾಡ್ತೇವೆ. ಹಾಗಿದ್ದು ಅದನ್ನು ಮಾಡುವ ಅನಿವಾರ್ಯತೆ ಯಾಕೆ ಬಂತು ಅಂತಂದರೆ, ಎಲ್ಲರೂ ಮಾಡ್ತಾ ಇದ್ದಾರೆ, ನಾನು ಮಾಡ್ತಾ ಇದ್ದೇನೆ. ಅಲ್ಲಿಗೇನು ಒಂದು ಕಡೆ ಮೌಲ್ಯ ಕುಸಿತು ಅಂತಂದರೆ ಅದು ಎಲ್ಲ ಕಡೆಯೂ ಕುಸಿಯುತ್ತೆ. ನಾನು ವೈದ್ಯ ವೃತ್ತಿ ಹೇಳಿದೆ ಅಂದರೆ ವೈದ್ಯ ವೃತ್ತಿದೆ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಯಾಕಂದರೆ ಬಹಳ ಅದ್ಭುತವಾದ ವೈದ್ಯರು ಇರೋದ್ರಿಂದ ನಾನು 73ನೇ ವಯಸ್ಸಲ್ಲೂ ಗಂಟ್ಲು ಹೊಡ್ಕೊಳಕ್ಕೆ ಆಗ್ತಾ ಇರೋದು. ವೈದ್ಯರುಗಳೆಲ್ಲ ಹಾಗೆ ಇದ್ಬಿಟ್ರೆ ನಾನು ಹೀಗೆ ಎಲ್ಲಿರೋಕ್ಕಾಗ್ತಿತ್ತು. ನಾನು ವೈದ್ಯರುಗಳ ಹತ್ರ ಹೋಗಿದ್ದೀನಿ, ನನ್ನನ್ನು ಟ್ರೀಟ್ ಮಾಡಿದವರಿದ್ದಾರೆ. ಆದರೆ ನಾನು ಹೇಳೋದು, ಎಲ್ಲ ವ್ಯವಸ್ಥೆಯಲ್ಲೂ ಕೂಡ ನೀವು ಒಂದು ಮೌಲ್ಯ ಕುಸಿತದ ಅನಿವಾರ್ಯತೆಯನ್ನು ತಂದರೆ ಪ್ರಾಯಶಃ ಯಾರಿಗೂ ನೇರವಾಗಿ ಬದುಕೋಕ್ಕೆ ಸಾಧ್ಯವಾಗದ ಪರಿಸ್ಥಿತಿ. ನಮಗೆ ಚೈತನ್ಯ ಇದೆ, ನಾವು ಬದುಕೋತೀವಿ. ಚೈತನ್ಯ ಇಲ್ಲದಿರುವುದಲ್ವ ನನ್ನ ಮಕ್ಕಳಿಗೆ? ಯಾರೋ ಕಳ್ಳನೊಟ್ಟಿಗೆ ವ್ಯವಹಾರ ಮಾಡುವ ಚೈತನ್ಯ ನನಗಿರಬಹುದು, ನನ್ನ ಮಗನಿಗಿಲ್ಲದೆ ಹೋಗ್ಬೋದಲ್ವ? ಹಾಗಿದ್ದಾಗ ಏನಾಗುತ್ತೆ? ನಾನೊಂದು ವ್ಯವಸ್ಥೆಯನ್ನೇ ಕಟ್ಟದೆ ಹೋದರೆ ನನ್ನ ಮುಂದಿನ ಜನರೇಷನ್ ಹೇಗಾಗ್ತದೆ? ಒಂದನ್ನು ನೋಡಿದ್ದೀನಿ ನನ್ನ ಅನುಭವದಲ್ಲಿ ಹೇಳೋದಾದರೆ, 47ರಲ್ಲಿ ಸ್ವಾತಂತ್ರ್ಯ ಬಂದಾಗ ಪೂರ್ತ ದೇಶವೇ ಬಡವರ ದೇಶ. ಯಾಕಂದರೆ ಅವರು 150 ವರ್ಷಗಳ ಕಾಲ ನಮ್ಮನ್ನು ಆಳಿ ದೋಚಿಕೊಂಡು ಹೋದರು. ಎಷ್ಟು ದೋಚಿದ್ರು ಅಂದರೆ ಪೂರ್ತ ದೇಶವೇ ಬಡತನ. ಹಾಗಿದ್ದಾಗ ದೇಶಕ್ಕೆ ಬಡತನ ಇದ್ದಾಗ ನಮ್ಮ ತಲೆಯಲ್ಲಿ ಓಡ್ತಾ ಇದ್ದದ್ದು ಹಣ ಒಂದೇ. ಹಣದ ಸಮಸ್ಯೆ ಒಂದು ಸಾರ್ಟ್ ಔಟ್ ಆದರೆ ಎಲ್ಲವೂ ಸಾರ್ಟ್ ಔಟ್ ಆಗುತ್ತೆ ಅಂತ. ಪ್ರಾಯಶಃ ನೀವೆಲ್ಲರೂ ಆ ಕಾಲಮಾನದವರೇ, ಹಣದ ಸಮಸ್ಯೆಯಲ್ಲಿ ನಲುಗಿದವರೇ ನೀವೆಲ್ಲರೂ. ಆದರೆ ಒಂದು ಮಟ್ಟದ ಹಣ ಸೇರಿದ ಮೇಲೆ ನಮ್ಮೆಲ್ಲರಿಗೂ ಸ್ಪಷ್ಟ ಆಗಿದೆ, ಇದು ಕೇವಲ ಸ್ಟ್ಯಾಟಿಸ್ಟಿಕ್ಸು ಅಲ್ವಾ? ನನ್ನ ತಿಂಗಳಿಗೆ ನಾನು ಶುರು ಮಾಡಿದ್ದು ಸರ್ವಿಸ್ ಶುರುವಿನಲ್ಲಿ ತಿಂಗಳಿಗೆ 5,000 ಖರ್ಚಾಗ್ತಿತ್ತು. ಇವತ್ತು ನನಗೊಂದು 35,000-40,000 ನನ್ನ ಮನೆ ಖರ್ಚಿಗೆ ಬರ್ತದೆ. ಆದರೆ ನನ್ನ ಆದಾಯ ನಾನು ಉಳಿಸ್ಕೊಂಡಿದ್ದು ಅಷ್ಟಿರೋದ್ರಿಂದ ಮಿಕ್ಕಿದ್ದೆಲ್ಲವೂ ಸ್ಟ್ಯಾಟಿಸ್ಟಿಕ್ಸೇ. ಬಟ್ ಆಫ್ಕೋರ್ಸ್ ಇದರ ಬಗ್ಗೆ ನಾನು ಹಿಂದೆ ಒಂದು ಸಾರಿ ಹೇಳಿದ್ದಿದೆ. ನಾವು ಕಷ್ಟಪಟ್ಟು ದುಡಿದು ಅಲ್ಲಿ ಇಲ್ಲಿ ಉಳಿಸಿ ಎಲ್ಲೆಲ್ಲೋ ಕಳ್ತನ ಮಾಡಿ ಎಲ್ಲವನ್ನು ಮಾಡಿ ಬ್ಯಾಂಕಲ್ಲಿ ಫಿಕ್ಸ್ಡ್ ಡಿಪಾಸಿಟ್ ಅಂತ ಇಟ್ಟು 6% ಕೊಡ್ತಾರೆ ಅಂತ ಅದನ್ನು ನೋಡಿ ಸಂತೋಷ ಪಡ್ತಾ ಇರ್ತೇವೆ. ಅದನ್ನು ಮಲ್ಯ ಅವರು ಸಾಲ ತಗೋತಾರೆ. ಯಾರು? ವಿಜಯ್ ಮಲ್ಯ ಅವರು ಅದನ್ನು ಸಾಲ ತಗೋತಾರೆ ಬ್ಯಾಂಕಿಂದ. ಆ ಹಣವನ್ನು ಅಲ್ಲಿಂದ ತೆಗೆದು ಅವರು ಮಗನಿಗೆ ಖರ್ಚು ಮಾಡಲಿಕ್ಕೆ ಕೊಡ್ತಾರೆ. ಮಗ ಯಾವುದೋ ಬೋಟಲ್ಲಿ ದೀಪಿಕಾ ಪಡುಕೋನೆ ಜೊತೆ ವಿಹಾರಕ್ಕೆ ಹೋಗ್ತಾನೆ. ಅದು ಫೋಟೋ ಬಂದಿತ್ತು ಈಗ ಒಂದು 20 ವರ್ಷದ ಹಿಂದೆ. ದೀಪಿಕಾ ಪಡುಕೋನೆ ಜೊತೆ ಸಿದ್ಧಾರ್ಥ ಮಲ್ಯ ಗೋವಾದಲ್ಲಿ ಯಾವುದೋ ಇದ್ರು. ನನಗೆ ನನ್ನ ಹೆಂಡತಿಗೆ ಭರ್ಜರಿಯಾದ ಖುಷಿ ನೋಡೆ ಎಂಥ ಅದೃಷ್ಟವಂತ ಸಿದ್ಧಾರ್ಥ ಮಲ್ಯ ಹೋಗಿ ದೀಪಿಕಾ ಪಡುಕೋನೆ ಜೊತೆ ಅಲ್ಲೆಲ್ಲೋ ವಿಹಾರಕ್ಕೆ ಹೋಗಿದ್ದಾನೆ ಅಂತ ಸಂತೋಷ. ನನ್ನ ಹೆಂಡತಿ ಅದನ್ನು ದೊಡ್ಡ ವಿಷಯವಾಗಿ ಹೇಳಿದ್ಲು. ನಾನಂದೆ, ಇದು ದುಃಖ ಪಡಬೇಕಾದ ಸನ್ನಿವೇಶ ಕಣೆ ಅಂತ. ಏನು ಅಂತಂದೆ, ಅದು ನನ್ನ FD ಕಾಸು ಕಣೆ.
ನಾನು ಕಷ್ಟಪಟ್ಟು ಬಿಟ್ಟ FDಗೆ ನನ್ನ ಹತ್ರ ಇರೋದು ಒಂದು ಚೀಟಿ, ಏನು 7% ಕೊಡ್ತೀನಿ ಅಂತ. ಆದರೆ ಆ ಚೀಟಿ ಅಷ್ಟೇ ಇದೆ. ನಾಳೆ ಬ್ಯಾಂಕ್ ಮುಳುಗಿದ್ರೆ ಆ ಚೀಟಿಗೆ 5,000 ರೂಪಾಯಿ ಕೊಟ್ಟು ಇಟ್ಕೊಂಡಿರಿ, ಇನ್ಸ್ಟಾಲ್ಮೆಂಟಲ್ಲಿ ಕೊಡ್ತೀನಿ ಅಂತಾರೆ. ಆದರೆ ಅದನ್ನು ವರ್ತಮಾನದಲ್ಲಿ ಅನುಭವಿಸ್ತಾ ಇರೋದು ಸಂಬಂಧವೇ ಪಡೆದ, ನಾನು ಮುಖವೇ ನೋಡದಂತಹ ಸಿದ್ಧಾರ್ಥ ಮಲ್ಯ ಮತ್ತು ದೀಪಿಕಾ ಪಡ್ಕೊಂಡು ಅದನ್ನು ಅನುಭವಿಸ್ತಾ ಇರ್ತಾರೆ. ಇದೆಂಥ ದುರಂತ ರೀ, ಅನ್ಸಲ್ವ ನಿಮಗೆ? ಹಾಗಾಗಿ ನಮ್ಮ ಅವಶ್ಯಕತೆಗೆ ಮೀರಿದ್ದು, ಅಫ್ಕೋರ್ಸ್ ಎಲ್ಲರೂ ಹೇಳಿದ್ರು ಭವಿಷ್ಯಕ್ಕಾಗಿ ಉಳಿಸ್ತೀವಿ ಅಂತ. ಯಾರ ಭವಿಷ್ಯಕ್ಕಾಗಿ ಅಂತ? ಆ್ಯಂಡ್ ಅಫ್ಕೋರ್ಸ್ ಒಂದು ಹೇಳ್ತೀನಿ, ನನಗೆ ಈ ವಯಸ್ಸಲ್ಲಿ ಇದೆಯಲ್ಲ 73 ಆಗತ್ತಲ್ಲ, ವಾಕಿಂಗ್ ಹೋಗ್ತೀನಿ. ಭಾಳ ಜನ ನನ್ನ ಕಾಲು ಮಂದವ್ರು ಸಿಗ್ತಾರೆ. ಅವ್ರು ಹೇಳ್ತಾರೆ, ನೀವು ಬಿಡಿ ಸರ್, ನೀವು ಏನಕ್ಕೂ ಯೋಚನೆ ಮಾಡಲ್ಲ ಅಂತ. ಆದರೆ ಅವರುಗಳ ಟೆನ್ಷನ್ ಏನು ಗೊತ್ತಾ? ತಿಂಗಳಾನಗಟ್ಟಲೆ ಒಂದು 20 ವರ್ಷ ದಿನಕ್ಕೊಂದು ಕ್ವಾರ್ಟ್ರ್ ಕುಡ್ದಿರ್ತಾರೆ. ಸಂಜೆ ಆಗ್ತಿದ್ದಂಗೆ ದಿನಕ್ಕೊಂದು ಕ್ವಾರ್ಟ್ರ್ ಬಗ್ಸಿರ್ತಾರೆ. 50, 60, 70 ಆದಾಗ ಡೆಫಿನೆಟ್ ಆಗಿ ರೋಗ ಬಂದಿರುತ್ತೆ. ರೋಗ ಬಂದಾಗ ಡಾಕ್ಟ್ರ್ ಹತ್ರ ಹೋಗ್ತಾರೆ. ಅವರು ಮಾತ್ರೆಗಳನ್ನು ಬರ್ಕೊಡ್ತಾರೆ, ಇಂತಿಂಥದ್ದು ತಗೊಳ್ಳಿ ದಯವಿಟ್ಟು ಅಂತ. ಡಾಕ್ಟ್ರನ್ನ ಇವರು ಬೇರೆ ಕೇಳೋದು 75ನೇ ವಯಸ್ಸಲ್ಲಿ ಹೆಚ್ಚು ಕಮ್ಮಿ 8-10 ಅಂಗಾಂಗಗಳು ಆಗಲೇ ತಾವು ಸೋತಿದ್ದೇವೆ ಅಂತ ಹೇಳಿದ ಸಮಯದಲ್ಲಿ ಡಾಕ್ಟ್ರನ್ನ ಕೇಳ್ತಾರೆ, ಏನು ಗೊತ್ತಾ, ಲೈಫ್ ಲಾಂಗ್ ತಗೋಬೇಕಾ ಸಾರ್? ಯಾವ ಲೈಫ್ ಲಾಂಗ್ ರೀ? ಯಾರ ಲೈಫ್ ಲಾಂಗು ಅಂದ್ರೆ ಡಾಕ್ಟರ್ ಲೈಫ್ ಲಾಂಗ ಇಲ್ಲ ಇವ್ರ ಲೈಫ್ ಲಾಂಗ ಅಂತ ಹೇಳಿ ಅಂತ. ಅಷ್ಟಕ್ಕೆ ನಿಲ್ಲಲ್ಲ, ಮನೆಗೆ ಬರ್ತಾರೆ. ಸಂಜೆ 8 ಗಂಟೆ ಮೇಲೆ ಬೇರೆ ಕೆಲಸ ಇಲ್ಲ, ಊಟಕ್ಕೆ ಇನ್ನೂ 9:30. ಕನ್ನಡಕ್ಕೆ ಹಾಕೊಂಡು ಗೂಗಲ್ಗೆ ಹಾಕಿ ಒಂದೊಂದು ಮಾತ್ರೆಯನ್ನು ಅಲ್ಲಿ ಪೋಸ್ಟ್ ಮಾಡಿ, ಅದು ಯಾವ್ಯಾವ ಅಂಗಗಳಿಗೆ ತೊಂದರೆ ಕೊಡುತ್ತೆ ಹುಡುಕ್ತಾರೆ. ಬೆಳಗ್ಗೆ ನಾನು ಹೊರಟಾಗ ನನ್ನ ಕೇಳ್ತಾರೆ, BPಗೆ ನೀವೇನು ತಗೋತೀರಿ ಅಂತ. ನಾನಿದು ಅಂತ. ಅವರು ಅಲ್ಲ, ಇದು ಸ್ವಲ್ಪ ಇಂಟ್ರೆಸ್ಟ್ ಏನೋ ಸ್ವಲ್ಪ ಪ್ರಾಬ್ಲಮ್ ಮಾಡುತ್ತಂತಲ್ಲ ಅಂತಾರೆ. ನನಗೆ ತಲೆಬಿಸಿ, ನಾನು BPಗೆ ಮಾತ್ರ ತೊಗೊಂಡಿದ್ದೀನಿ, ಅಲ್ಲಿಗೆ ಮುಗೀತು. ನನಗೆ BP ಇಲ್ಲ. ಇಂಟ್ರೆಸ್ಟ್ ಏನಿಗೆ ತೊಂದರೆ ಕೊಡುತ್ತೆ ಅಂತಂದರೆ ಒಂದು ಈ ಆಯುರ್ವೇದದಲ್ಲಿ ಹೇಳ್ತಾರೆ, ಏನು ಗೊತ್ತಾ, ಆಯುರ್ವೇದ ಹೋಮಿಯೋಪತಿಯಲ್ಲಿ ನೋಡಿ ಏನು ಸೈಡ್ ಎಫೆಕ್ಟ್ ಇಲ್ಲ ಅಂತ. ನನಗೆ ಅರ್ಥವಾದದ್ದೇನು ಗೊತ್ತಾ, ಸೈಡ್ ಎಫೆಕ್ಟ್ ಇಲ್ಲ ಅಂದರೆ ಎಫೆಕ್ಟ್ ಇಲ್ಲ ಅಂತ. ಯಾಕಂದರೆ ಎನಿಥಿಂಗ್ ವಿಲ್ ಹ್ಯಾವ್ ಟು ಹ್ಯಾವ್ ಎನ್ ಎಫೆಕ್ಟ್. ಎಫೆಕ್ಟೇ ಇಲ್ಲದೆ ಹೆಂಗಾಗ್ತದ್ರಿ? ಇದು ನಾನು ಕಲ್ತಿದ್ದು ಸಿದ್ಧಾರ್ಥ ಮುಖರ್ಜಿನ ಓದಿ. he made one statement. He is an oncologist. He made one statement. Don't ever ask me whether medicine does not affect you badly. We always go by the priorities. ಹಾರ್ಟ್ ಇಸ್ ಇಂಪಾರ್ಟೆಂಟ್. ಅಸಿಡಿಟಿ ತಡ್ಕೋಬಹುದು, ಹೃದಯಾಘಾತ ತಡ್ಕೊಳಕ್ಕಾಗಲ್ಲ. ಹಾಗಾಗಿ ಇದು ಹೃದಯಕ್ಕೆ ಒಳ್ಳೆಯದು ತಗೊಳ್ಳಿ, ಸ್ವಲ್ಪ ಅಸಿಡಿಟಿ ಆಗುತ್ತೆ, ಅದಕ್ಕೆ ಬೇರೆ ಟ್ಯಾಬ್ಲೆಟ್ ತಗೊಳ್ಳಿ ಅಲ್ವಾ? ನಾನು ಯಾರೋ ಒಬ್ಬರಿಗೆ ಹೇಳಿದೆ, 3 ತಿಂಗಳು ದಿನಾ ನೀವು ಒಂದೊಂದು ಕ್ವಾರ್ಟರ್ ಕುಡಿದ್ರಿ, ಅದನ್ನು ನೀವು ಗೂಗಲ್ ಹಾಕಿ ನೋಡಬೇಕು. 1 ಕ್ವಾರ್ಟರ್ ರಮ್ಮು ದಿನ ಕುಡಿದ್ರೆ ಲಿವರ್ ಏನಾಗತ್ತೆ, ಕಿಡ್ನಿ ಏನಾಗತ್ತೆ ಅಂತ ಅದು ನೋಡಬೇಕು. ಆಗ ಸುಮ್ಮನಿದ್ದು ಬಿಟ್ರಿ. ಏನು, ನಾನು 3 ಬೇಕಾದರೂ ಅಲ್ಲಾಡದೆ ನಿಂತ್ಕೋತೀನಿ ಅಂತ. ಅಲ್ಲಾಡೋದು ನಮಗೆ ಕಾಣುತ್ತೆ, ಅವ್ರಿಗೆಲ್ಲಿ ಕಾಣ್ತಾ ಇರುತ್ತೆ ಅಲ್ವಾ? ಆದರೆ ಮಾತ್ರ ಕೊಟ್ಟಾಗ ನಾವು ಗೂಗಲ್ಗೆ ಹೋಗ್ತೀವಿ. ಯಾಕೆ? ಫೇತ್ ಇಲ್ಲ. ಯಾಕೆ ಫೇತ್ ಇಲ್ಲ? ಡಾಕ್ಟ್ರ್ ಬಗ್ಗೆ ಫೇತ್ ಇಲ್ಲ. ಡಾಕ್ಟ್ರ್ ಬಗ್ಗೆ ಯಾಕೆ ಫೇತ್ ಇಲ್ಲ ಹೇಳಿ? ನನಗೆ ಏನು ಆಗೇ ಇರಲಿಲ್ಲ, ಇಷ್ಟು ದಿನ ಅಷ್ಟು ಚೆನ್ನಾಗಿದೆ, ಇವತ್ತು ಯಾಕೆ ಆಯಿತು ಅಂತ ಅಲ್ವಾ? ಎರಡನೇದು ಗೂಗಲ್ ಮೇಲೆ ಫೇತು ಅಲ್ವಾ? ಗೂಗಲ್ ಮೇಲೆ ಏನು ಫೇತು? ಅದು ಪ್ರಿಂಟೆಡ್ ಅಲ್ವಾ? ನಮ್ಮಲ್ಲಿ ಹೇಳ್ತೀನಿ, ಅದು ಹೇಗೆ ನಂಬ್ತೀಯ? ಪೇಪರಲ್ಲಿ ಬಂದಿದೆ ಅಂದರೆ ಎನಿಥಿಂಗ್ ಪ್ರಿಂಟೆಡ್ ಸತ್ಯ. ಗೂಗಲ್ ಹೇಳಿಬಿಟ್ರೆ ಸತ್ಯ. ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇರೆ ಬಂದು ಕೂತಿದೆ, ಅದನ್ನು ಅವರೇ ಹೇಳ್ತಾರೆ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ. ನಾವು ಅದನ್ನು ಸಂಪೂರ್ಣವಾಗಿ ತಗೋತೀವಿ ಅಲ್ಲ, ಅವ್ರ ಹೆಸರಿಟ್ಟಿದ್ದೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ. ನಾವು ಅದನ್ನು ಆಬ್ಸಲ್ಯೂಟ್ ಇಂಟೆಲಿಜೆನ್ಸ್ ಅಂತ ನಮ್ಮ ತಲೆಯಲ್ಲಿ. ಇಟ್ ಕ್ಯಾನ್ ಬಿ ಸೋ ಅಲ್ವಾ? ಆಗೋದಕ್ಕೆ ಸಾಧ್ಯ ಅಲ್ವಾ? ಹಾಗಾಗಿ ಎಲ್ಲೋ ಒಂದು ಕಡೆ ನಾನು ಹೇಳ್ತೀನಿ ಕೇಳಿ, ವ್ಯವಸ್ಥೆಯಲ್ಲಿ ಮೌಲ್ಯಗಳು ಕುಸಿತ ಬಂದಾಗ ಫೇತ್ ಕಮ್ಮಿ ಆಗ್ತಾ ಹೋಗ್ತದೆ, ನಂಬಿಕೆಗಳು ಕಮ್ಮಿ ಆಗ್ತಾ ಹೋಗುತ್ತವೆ. ನಂಬಿಕೆಗಳು ಕಮ್ಮಿ ಆಗ್ತಾ ಇದ್ದಂಗೆನೆ ಬದುಕು ದುಸ್ತರವಾಗತ್ತೆ, ನಮ್ಮ ಬದುಕುಗಳು ದುಸ್ತರವಾಗತ್ತೆ. ಅಫ್ಕೋರ್ಸ್ ಫಾರಿನಲ್ಲೇ ಹೇಳಿದ್ರು ಏನಂತ, ಮಕ್ಕಳು ಕಾಲೇಜಿಗೆ ಬರ್ತಾ ಇದ್ದಂಗೆನೆ ಮನೆ ಬಿಟ್ಟು ಹೋಗಲೇಬೇಕು, ಅವರು ಮನೇಲಿರೋ ಹಂಗಿಲ್ಲ. ದೇ ಹ್ಯಾವ್ ಟು ಲೀಡ್ ಎನ್ ಇಂಡಿಪೆಂಡೆಂಟ್ ಲೈಫ್. Therefore, they have a Father's Day, they have a Mother's Day, they have a Friend's Day, they have a Lover's Day, they have a Husband's Day, they have a Wife's Day. All other days are their own. To do what? ಎಲ್ಲ ದಿನಗಳು ನಮ್ಮದೇ. ಏನು ಮಾಡೋಣ?
ಇದರಲ್ಲಿದೆ ಜಾರ್ಜ್ ಆರ್ವೆಲ್ದು ಒಂದು ಪುಸ್ತಕ ಇದೆ 1984 ಅಂತ ಬರೆದಿದ್ದಾನೆ ಅವನು ಯಾವುದೋ ಕಾಲದಲ್ಲಿ 1984ರಲ್ಲಿ ಹೀಗಾಗತ್ತೆ ಅನ್ನೋದು. ಹಾಗೆ ಅದರಲ್ಲೇ ಇನ್ನೊಂದಿದೆ, ಅಂದರೆ ನಿಮ್ಮ ಮನೆಯಲ್ಲಿ ಹುಟ್ಟಿದ ಮಕ್ಕಳನ್ನು ಸರ್ಕಾರ ತಗೊಂಡ್ಬಿಡುತ್ತೆ, ನಿಮಗೂ ಅದಕ್ಕೂ ಸಂಬಂಧ ಇಲ್ಲ. ಸರ್ಕಾರ ಅದನ್ನು ಅದಕ್ಕೆ ಬೇಕಾದ ರೀತಿಯಲ್ಲಿ ಸಾಕತ್ತೆ. ಅಂದರೆ ಅದೊಂದು ವ್ಯವಸ್ಥಿತವಾದ ಒಂದು ಸೊಸೈಟಿನ ಹುಟ್ಟು ಹಾಕ್ತೇವೆ ಅಂತ. ಅದು ಅಪ್ಪ ಅಮ್ಮ ಅನ್ನುವ ಗುರುತಿದ್ದರೆ ಅದು ರಿಯಾಕ್ಟ್ ಮಾಡುವ ರೀತಿ ಬೇರೆ. ವ್ಯವಸ್ಥೆಯನ್ನು ನಾವು ಕಟ್ತೀವಿ, ಭಾಳ ಅದ್ಭುತವಾದ ವ್ಯವಸ್ಥೆ ಕಟ್ಟಬೇಕು ಅಂದರೆ ಮುಂದಿನ ಪೀಳಿಗೆಯನ್ನು ಪೂರ್ತ ಸರ್ಕಾರ ಸಾಕಬೇಕು ಅನ್ನೋ ಪ್ರಶ್ನೆ. ಆ ತರಹದಲ್ಲಿ ಬರ್ತಾ ಹೋಗ್ತಾನೆ. ಒಬ್ಬರ ಮಧ್ಯೆ ನೆಂಟಸ್ತಿಕೆಗಳು ಇರಬಾರದು ಅಂತ. ಆದರೆ ನೆಂಟಸ್ತಿಕೆಗಳೇ ಇಲ್ಲದ ಜಾಗದಲ್ಲಿ, ಒಬ್ಬರೊಬ್ಬರ ನೋವಿಗೆ ಸ್ಪಂದಿಸದ ಜಾಗದಲ್ಲಿ ಒಂದು ಸಮಾಜ ಸಾಧ್ಯನಾ ಅನ್ನೋ ಪ್ರಶ್ನೆ ಯಾರೂ ಮಾತಾಡಲ್ಲ. ನಾವು ಮನುಷ್ಯರು ಬದುಕುವಂಥ ಸಮಾಜ ಕಟ್ತಾ ಇದ್ದೀವಿ ಹೊರತು ರೋಬೋಟ್ಗಳು ಬದುಕುವಂಥ ಸಮಾಜ ಕಟ್ತಾ ಇಲ್ಲ ಅನ್ನೋದನ್ನು ನಾವು ಮರಿತಾ ಇದ್ದೀವಿ. ದ ಮೊಮೆಂಟ್ ವಿ ಬಿಕೇಮ್ ರೋಬೋಟ್ಸ್, ಆಟೋಮ್ಯಾಟಿಕಲಿ ದ ಎಮೋಷನ್ಸ್ ಆರ್ ನಾಟ್ ದೇರ್. ಆ್ಯಂಡ್ ಆಫ್ ಕೋರ್ಸ್ ಮೊನ್ನೆ ಯಾವುದೋ ಸೈಕಿಯಾಟ್ರಿಸ್ಟ್ಗಳ ಮೀಟಿಂಗಿಗೆ ಹೋಗಿದ್ದೆ, ಅಲ್ಲಿ ನನ್ನ ಮಾತಾಡ್ತಾ ಇದ್ರು. ಅವರು ಮಾತಾಡ್ತಾ ಇದ್ದಾಗ ಅವರು ಸ್ಟ್ರೆಸ್ದು ಏನೋ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಸ್ಟ್ರೆಸ್ ಇದ್ದಾಗ ರಿಲೀಸ್ ಆಗಬೇಕು ಅಂತ. ರಿಲೀಸ್ ಆಗೋದು ಹೆಂಗೆ ರಿಲೀಸ್ ಆಗುತ್ತೆ ಅಂತ, ಇಲ್ಲ ಕೋಪಿಸ್ಕೊಂಡು ಪಾತ್ರೆ ಎತ್ತಾಕಬೇಕು, ಇಲ್ಲ ಕೂತು ಅಳಬೇಕು. ಅದಕ್ಕೆ ನಾನು ಹೇಳಿದೆ, ನನ್ನ ಸೀರಿಯಲಲ್ಲಿ ಜನ ಅಳ್ತಾರೆ, ಅದನ್ನು ನಾನು ಎಂಟರ್ಟೈನ್ಮೆಂಟ್ ಅಂತ ಕರಿತೀನಿ. ಯಾಕೆ ಅಂದರೆ ಅಳುವುದು ಅದ್ಭುತವಾದ ಎಂಟರ್ಟೈನ್ಮೆಂಟು. ಸ್ಟ್ರೆಸ್ಸು ರಿಲೀಸ್ ಆಗುತ್ತೆ, ದುಃಖ ಕಮ್ಮಿ ಆಗುತ್ತೆ. ಅಫ್ಕೋರ್ಸ್ ಹಾಗೇನೆ ನಮ್ಮ ಮನೆಯಲ್ಲಿ ವಾರದಲ್ಲಿ ಒಂದು 2 ದಿನ ಅಥವಾ 3 ದಿನ ಅವಶ್ಯಕತೆ ಮೀರಿದ ಸದ್ದು ಅಡುಗೆ ಮನೆಯಿಂದ ಬರದಲ್ಲೇ ಇದ್ದರೆ ನನಗೆ ಅನುಮಾನ ಶುರು ಆಗುತ್ತೆ, ಎಲ್ಲ ಡಿಪ್ರೆಷನ್ಗೆ ಹೋಗ್ಬಿಟ್ರೆ ಏನು ಕತೆ, ಕರ್ಕೊಂಡೋಗಿ ತೋರಿಸ್ಬೇಕಾ ಅಂತ. ಅಲ್ಲಿಗೆ ಅಲ್ಲಿ ಅಡುಗೆ ಮನೆಯಿಂದ ಬರಬೇಕಾದ ಸದ್ದು ಕುಕ್ಕರಿಗಿಂತ ಜಾಸ್ತಿ ಇನ್ನೇನೋ ಒಂದು ಸದ್ದು ಕೂಗಿದರೆ ಅಥವಾ ಪಾತ್ರೆ ಅವಶ್ಯಕತೆಗಿಂತ ಸದ್ದು ಜಾಸ್ತಿ ಮಾಡಿದ್ರೆ ಎಲ್ಲವೂ ನಾರ್ಮಲ್ ಆಗಿದೆ ಅಂತ ಅರ್ಥ. ದೇ ಆರ್ ಇನ್ ಎ ಪೊಸಿಷನ್ ಟು ಎಕ್ಸ್ಪ್ರೆಸ್ ದೆಮ್ಸೆಲ್ವ್ಸ್. ಅಂದರೆ ಅವರದನ್ನು ಎಕ್ಸ್ಪ್ರೆಸ್ ಮಾಡುವಂಥ ಫೇತನ್ನು ನಾ ಇನ್ನೂ ಇಟ್ಕೊಂಡಿದ್ದೀನಿ. ಇನ್ನೂ ಪ್ರಶ್ನೆ, ಯಾವಾಗ ಎಕ್ಸ್ಪ್ರೆಸ್ ಮಾಡ್ತಾರೆ? ನನ್ನ ಮೇಲೆ ನಂಬಿಕೆ ಹೋದರೆ ಅವ್ರು ಎಕ್ಸ್ಪ್ರೆಸ್ ಮಾಡಲ್ಲ ಅಲ್ವಾ? ಎಕ್ಸ್ಪ್ರೆಸ್ ಮಾಡಿದ್ರೆ ಏನು, 24 ಗಂಟೆ ಕಾಲ ಶಿ ವಿಲ್ ಟ್ರೈ ಟು ಪ್ಲೀಸ್ ಯು ಅಂತಂದರೆ ಶಿ ಈಸ್ ಡೆಫಿನೆಟ್ಲಿ ಡಿಪ್ರೆಸ್ಡ್. ಒಂದು ರಿಲೇಷನ್ನ ಮಧ್ಯೆ ನಂಬಿಕೆ ಏನಿದೆ ರೀ? ಮನೆಯಲ್ಲಿ ಒಂದು ರಿಲೇಷನ್ ಇದೆ ಅಂದರೆ ನನಗೇನೋ ಇಷ್ಟವಾಗಲಿಲ್ಲ ಹೇಳುವಂಥ ಸ್ವಾತಂತ್ರ್ಯ ಬೇಕು, ನೀವು ಕೇಳಿಸ್ಕೊಳ್ಳೋ ವ್ಯವಧಾನ ನಿಮಗಿದೆ ಅಂತ ಗೊತ್ತಿರಬೇಕು. ಹಾಗೆಯೇ ನೀವೇನೋ ಹೇಳಿದಾಗ ಹೇಳುವಂಥ ಸ್ವಾತಂತ್ರ್ಯ ನಿಮಗೆ ಬೇಕು, ಕೇಳಿಸ್ಕೊಳ್ಳೋ ವ್ಯವಧಾನ ನಮಗೆ ಬೇಕು. ನಮ್ಮಲ್ಲಿ ಇದೇ ಹೇಳ್ತಾರಲ್ಲ, ಪೇರೆಂಟ್ಸ್ ಡೋಂಟ್ ಹ್ಯಾವ್ ಟೈಮ್ ಫಾರ್ ಚಿಲ್ಡ್ರನ್ ಅಂತ. ಹಾಗಾಗಿ ಏನು ಮಾಡೋಕ್ಕಾಗತ್ತೆ? ಆಯಾ ವಿಲ್ ಹ್ಯಾವ್ ಟೈಮ್ ಫಾರ್ ಚಿಲ್ಡ್ರನ್ ಅಂತ ಮಿಸ್ ಹೇಳ್ಕೊಡ್ತಾರೆ ಸ್ಕೂಲಲ್ಲಿ ಅಂತ. ನೀವು ಭಾಳ ಶಾಲೆಗಳ ಬಗ್ಗೆ ನಿಮಗೆ ಗೊತ್ತಿಲ್ಲ, ನಾನು ಇನ್ಕಮ್ ಟ್ಯಾಕ್ಸ್ ನಾನು ಹೇಳ್ತೀನಿ ಕೇಳಿ. ಶಾಲೆಗಳು ಭಾಳ ಜನ ನಡೆಸ್ತಾರೆ, ಓನರ್ಗಳು ಇರ್ತಾರೆ. ಎಲ್ರಿಗೂ ಹೇಳ್ತಾ ಇಲ್ಲ, ಎಲ್ಲವೂ ನಾನು ಹೇಳ್ತೀನಿ, ನಾನು ಹೇಳೋದೆಲ್ಲ ಎಲ್ಲವನ್ನೂ ಅಲ್ಲ. ಆದರೆ ಅಲ್ಲಿ ಲೋಯೆಸ್ಟ್ ಪೇಡ್ ಸ್ಟಾಫ್ ಯಾರು ಗೊತ್ತಾ? ಟೀಚರ್ಸು. 8,000 ರೂಪಾಯಿ, 10,000 ರೂಪಾಯಿ, 8,000 ರೂಪಾಯಿ, 10,000 ರೂಪಾಯಿಗೆ ಪಾಠ ಮಾಡೋಕ್ಕೆ ಬರುವಂತಹ ಟೀಚರ್ಸು ಇನ್ನೆಷ್ಟು ಅನುನಯದಿಂದ ಮಕ್ಕಳಿಗೆ ಏನನ್ನು ಹೇಳಿಕೊಟ್ಟಾರೋ ಅದು ನೀವು ಹೇಳಿ. ಪಾಪ ಅವರಿಗೆ ಅವರ ಬದುಕಿನ ಬರವೇ ಹೊತ್ತಿ ಉಳಿತಾ ಇರ್ಬೇಕಾದ್ರೆ ಏನಾಗತ್ತೆ ಹೇಳಿ? ನಾವು ಎಷ್ಟೋ ಕಡೆ ಏನು ಮಾಡ್ತೀವಿ, ಒಳ್ಳೆ ಸ್ಕೂಲಿಗೆ ಸೇರಿಸ್ಬಿಟ್ರೆ ಸರಿ ಹೋಯ್ತು ಅಂತ. ವಿ ಡೋಂಟ್ ಗಿವ್ ಎನ್ ಅಟ್ಮಾಸ್ಫಿಯರ್ ಅಟ್ ಹೋಮ್. ಫೇತ್ ಅನ್ನೋದು ಮನೆಯಲ್ಲಿ ಶುರು ಆಗಬೇಕು. ಇಟ್ ಹ್ಯಾಸ್ ಟು ಗ್ರೋ ಇನ್ ಟು ದ ಸೊಸೈಟಿ. ಫ್ರಮ್ ದೇರ್ ಇಟ್ ಹ್ಯಾಸ್ ಟು ಗ್ರೋ ಟು ದ ವರ್ಲ್ಡ್. ಎಲ್ಲೋ ಒಂದು ಕಡೆ ನಾವು ಫೇತ್ ಹೊರಗಿಂದ ಎಲ್ಲೋ ಬರುತ್ತೆ, ಯಾರೋ ಆರೋಪಿಸ್ತಾರೆ ಅನ್ನೋದಿದೆಯಲ್ಲ, ಭಾಳ ಕಷ್ಟ ಅನಿಸುತ್ತೆ. ಮೌಲ್ಯಗಳ ವಿಷಯ ಫೇತ್ ಅನ್ನೋದ್ರ ಬಗ್ಗೆ ಬಹಳ ಮಾತಾಡಿದ್ದೇನೆ. ಬಟ್ ಫೇತ್ ಅನ್ನೋದು ಬರೋದೇ ಮಿಕ್ಕ ಮೌಲ್ಯಗಳಿದ್ದಾಗ. ಒಬ್ರೊಬ್ರನ್ನ ನಂಬೋದು, ಒಬ್ರೊಬ್ರಿಗೆ ಮೋಸ ಮಾಡೋದಿಲ್ಲ, ಒಬ್ಬರಿಗೆ ಕಳ್ತನ ಮಾಡೋದಿಲ್ಲ, ಹಾಗೆ ಹೀಗೆ ಅಂತ. ಅಫ್ಕೋರ್ಸ್ ಮೊನ್ನೆ ಒಂದು ಯಾವುದೋ ಹಾರ್ವರ್ಡ್ ಯೂನಿವರ್ಸಿಟಿದು ಯಾವುದೋ ಒಂದು ವಿಡಿಯೋ ಓಡ್ತಾ ಇದೆ. ಅವರು ಹಾರ್ವರ್ಡ್ ಯೂನಿವರ್ಸಿಟಿ ಮ್ಯಾನೇಜ್ಮೆಂಟ್ ಕ್ಲಾಸಿನಲ್ಲಿ ಅವರು ಬಂದು 26/11 ಮುಂಬೈಯಲ್ಲಿ ತಾಜ್ ಹೋಟೆಲ್ದು ಆಯ್ತಲ್ಲ, ಯಾವುದೋ ಟೆರರಿಸ್ಟ್ಗಳು ಬಂದು ಅಟ್ಯಾಕ್ ಮಾಡಿದಾರಲ್ಲ, ಆ ಸನ್ನಿವೇಶ ಅವನು ಎಕ್ಸ್ಪ್ಲೈನ್ ಮಾಡ್ತಾನೆ. ದೇ ಹ್ಯಾವ್ ಸ್ಟಡಿಡ್ ದಟ್. ದೇರ್ ವರ್ 600 ಸ್ಟಾಫ್. ಅದು ವಿಡಿಯೋನಲ್ಲಿ ಹೇಳೋದು 600 ಜನ ಸ್ಟಾಫ್ ಇದ್ರಂತೆ ಆಸ್ಪತ್ರೆಯಲ್ಲಿ. ಆಸ್ಪತ್ರೆಯಿಂದ ಆಚೆಗೆ ಹೋಗೋದಕ್ಕೆ 30 ದಾರಿ ಇತ್ತಂತೆ. 30 ದಾರಿ 600 ಜನ ಸ್ಟಾಫ್ಗೂ ಗೊತ್ತಿತ್ತಂತೆ. ಟೆರರಿಸ್ಟ್ಗಳು ಬಂದರು, 2.5 ದಿನ ಅಲ್ಲಿದ್ದರು ಟೆರರಿಸ್ಟ್ಗಳು. ಕಣ್ಣಿಗೆ ಕಂಡವರನ್ನು ಕೊಲ್ತಾ ಇದ್ರು. ಹಾಗಿದ್ರೂ ಕೂಡ ಒಬ್ಬ ಸ್ಟಾಫ್ ಕೂಡ ಬಿಟ್ಟು ಹೊರಗೆ ಹೋಗಲಿಲ್ಲವಂತೆ. ನಮಗೆ ಅದು ದೊಡ್ಡ ವಿಷಯ ಅಂತ ಅನ್ಸೋದೇ ಇಲ್ಲ. ಆದರೆ ಯಾರೋ ಹಾರ್ವರ್ಡಿಂದ ಬಂದವನು ಇದೇ ಪ್ರಶ್ನೆಯನ್ನು ಅಲ್ಲಿ ಇಟ್ಟಾಗ ದೇಸೆ ಮಿನಿಮಮ್ ಹಾಫ್ ಆಫ್ ದಮ್ ವುಡ್ ಹ್ಯಾವ್ ರ್ಯಾನ್ ಅವೇ ಅಂತ. ಬಟ್ ದ ಫ್ಯಾಕ್ಟ್ ವಾಸ್ ನಾಟ್ ಎ ಸಿಂಗಲ್ ಪರ್ಸನ್ ರ್ಯಾನ್ ಅವೇ. ಕೊನೆಗೆ ಅವನು ಬಂದು ಯಾರೋ ಒಬ್ಬರು ಟೆಲಿಫೋನ್ ಆಪರೇಟರು 22 ವರ್ಷದವಳು ಅವಳನ್ನು ಪ್ರಶ್ನೆ ಕೇಳ್ತಾನಂತೆ, ಡಿಂಟ್ ಯು ನೋ ದ ವೇಸ್
ಪ್ಲೇಸ್ ಅಂತ. ಶಿ ಸೆಡ್ ಐ ನ್ಯೂ ಅಂತ. ದೆನ್ ವೈ ಡಿಡ್ ನಾಟ್ ಗೋ ಔಟ್ ಅಂತ. ಅದಕ್ಕೆ ಹೂ ವಿಲ್ ಲುಕ್ ಆಫ್ಟರ್ ಮೈ ಗೆಸ್ಟ್ ಅಂತ ಅವಳು. ಅಂದರೆ ಬೇಸಿಕಲಿ ಒಂದು ನಂಬಿಕೆ. ಅರ್ಥವಾಗ್ತಿದ್ಯಾ ನಾನು ಹೇಳ್ತಾ ಇರೋ? ಏನು ಭಾಳ ಬೋರ್ ಹೊಡಿಸ್ತಾ ಇದ್ದೀನಾ? ಇಲ್ಲ ಅಲ್ಲ. ಹಾಂ, ನೀವು ಇದೊಂದು ನಂಬಿಕೆ. ಬೋರ್ ಹೊಡ್ಸಲ್ಲ ಅಂತ ನನಗೆ, ನಿಮಗೂ ನಂಬಿಕೆ ಬೋರ್ ಹೊಡ್ಸಲ್ಲ ಅಂತ ಕರೆಸಿರ್ತೀವಿ. ನೀವು ಹೇಳೋಂಗಿಲ್ಲ, ನಾನು ಹೇಳೋಂಗಿಲ್ಲ. ದಟ್ ಇಸ್ ಅನದರ್ ಪಾಯಿಂಟ್ ಆಫ್ ಫೇತ್ ಅಲ್ವಾ? ನೋಡಿ, ಹೋಗ್ಲಿಲ್ವಂತ ಅಂದರೆ ಫೇತ್ ಇದೆ ಅಂತ, ನಂಬಿಕೆ ಇದೆ. ಅಂದರೆ ಗೆಸ್ಟ್ಗಳನ್ನ ಯಾರು ನೋಡ್ಕೋತಾರೆ? ನನಗೆ ವೃತ್ತಿ ಕೊಟ್ಟಿದ್ದೆ ಗೆಸ್ಟ್ಗಳನ್ನ ನೋಡ್ಕೊಳ್ಳೋಕ್ಕೆ ಅಂತ. ದೆನ್ ಹಿ ಹ್ಯಾಸ್ ಸ್ಟಾರ್ಟೆಡ್ ಸ್ಟಡಿಯಿಂಗ್ ದ ಬ್ಯಾಕ್ ಗ್ರೌಂಡ್. ಅಂದರೆ HR ಡಿಪಾರ್ಟ್ಮೆಂಟ್ನವರು ಕೂತು ಇವ್ರನ್ನ ಹೆಂಗೆ ಟ್ರೈನ್ ಮಾಡಿದ್ದ ಅಂತ. ದ ಓನರ್ಸ್ ಸೇ ದಟ್ ನಾವು ಎಕ್ಸ್ಟ್ರಾ ಟ್ರೈನಿಂಗ್ ಏನು ಕೊಟ್ಟಿಲ್ಲ, ಆದರೆ ಒನ್ ಥಿಂಗ್ ವಿ ಹ್ಯಾವ್ ಮೇಡ್ ಶ್ಯೂರ್ ಆಫ್, ಆಲ್ ಅವರ್ ಅಪಾಯಿಂಟ್ಮೆಂಟ್ಸ್ ಆರ್ ಇನ್ ಮೆಜಾರಿಟಿ ಫ್ರಮ್ ರೂರಲ್ ಏರಿಯಾಸ್. ಸಿಟಿಗಳಿಂದ ನಾವು ತಗೊಂಡಿಲ್ಲ, ಯಾರನ್ನು ಅಪಾಯಿಂಟ್ ಮಾಡಿಲ್ಲ, ಸಣ್ಣ ಸಣ್ಣ ಊರುಗಳಿಂದ ಅಪಾಯಿಂಟ್ ಮಾಡ್ಕೊಂಡಿದ್ದೀವಿ. ಅಂದರೆ ಸಣ್ಣ ಸಣ್ಣ ಊರುಗಳಲ್ಲಿ ವ್ಯಾಲ್ಯೂ ಬೇಸು ಬಹಳ ಗಟ್ಟಿಯಾಗಿದೆ. ದೊಡ್ಡ ದೊಡ್ಡ ಊರುಗಳ ಜೊತೆ ಸೇರಿದಾಗ ಕರಗೋದು ವ್ಯಾಲ್ಯೂ ಬೇಸೆ. ಹೊಲಸನ್ನು ಸ್ವಚ್ಛ ಮಾಡೋದು ಬಹಳ ಕಷ್ಟ, ಸ್ವಚ್ಛವನ್ನು ಹೊಲಸು ಮಾಡೋದು ಬಹಳ ಸುಲಭ ಅಲ್ವಾ? ಹಾಗಾಗಿ ಅವ್ರು ಹೇಳಿದ್ರಂತ ಅಲ್ಲಿಗೆಲ್ಲೋ ಒಂದು ಕಡೆ ವ್ಯಾಲ್ಯೂ ಬೇಸ್ ಇದೆ ಅಂತ. ಅದನ್ನು ಇಂಟರ್ಪ್ರಿಟ್ ಮಾಡ್ತಾನೆ ನಾನು ಫರ್ದರ್. ರೂರಲ್ ಏರಿಯಾಸಲ್ಲಿ ಇರುವುದು ಧರ್ಮ ಅಂತ. ಧರ್ಮ ಈಸ್ ನಾಟ್ ಡೂಯಿಂಗ್ ದ ರಾಂಗ್ ಥಿಂಗ್. ಅರ್ಬನ್ ಏರಿಯಾಸಲ್ಲಿ ಇರೋದು ರಿಲಿಜನ್ ಅಂತ. ರಿಲಿಜನ್ ಏನು ಅಂದರೆ ಕಾನೂನಿನ ಪ್ರಕಾರ ಸರಿ ಇದ್ದರೆ ಸಾಕು. ಅಂದರೆ ನೀವು ಕೊಲೆ ಮಾಡು, ಆದರೆ ಯಾವುದೇ ಎವಿಡೆನ್ಸನ್ನು ಉಳಿಸಬೇಡ. ಅಲ್ಲಿಗೆ ಶಿಕ್ಷೆಯ ಮೇಲೆ ತಪ್ಪು ಸರಿ ನಿರ್ಧಾರ ಆಗುವ ವ್ಯವಸ್ಥೆಯಲ್ಲಿ ಆತ್ಮಾವಲೋಕನದ ಸರಿ ತಪ್ಪುಗಳ ತುಲನೆ ಗೌಣ ಆಗಿ ಹೋಗ್ತದೆ. ಮೌಲ್ಯಗಳು ಉಳಿಯೋದು ಆತ್ಮಾವಲೋಕದ ಸರಿ ತಪ್ಪುಗಳ ಗುಣದ ಮೇಲೆ. ಆದರೆ ಇಲ್ಲಿವರೆಗೂ ಯಾರೂ ಯಾವುದು ಸರಿ ಅಂತ ಡಿಫೈನ್ ಮಾಡಿಲ್ಲ, ಆದರೆ ಯಾವುದು ತಪ್ಪು ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ. ಹಾಗೇನೆ ನಮ್ಮಲ್ಲಿ ಯಾವುದು ಸುಖ ಅನ್ನೋದನ್ನು ಯಾರೂ ಡಿಫೈನ್ ಮಾಡಿಲ್ಲ. ಕಷ್ಟ ಇಲ್ಲದ್ದು ಸುಖ. ಕಷ್ಟ ಗೊತ್ತಾಗ್ತದೆ ಅಲ್ವಾ? ಸುಖ ನಮಗೆ ಫೀಲೇ ಆಗೋದಿಲ್ಲ. ಎಲ್ಲೋ ಒಂದು ಕಡೆ ಕಷ್ಟ ಇಲ್ಲದ್ದು ಸುಖ ಅಂತ. ಅಲ್ಲಿಗೆ ಮೌಲ್ಯದ ಪ್ರಶ್ನೆ ಬಂದಾಗಲೆಲ್ಲ ಒಂದು ಆತ್ಮಾವಲೋಕನದ ಪ್ರಶ್ನೆ ಬರುತ್ತೆ. ಆತ್ಮಾವಲೋಕನದ ಪ್ರಶ್ನೆ ಬಂದಾಗ ನಾನು ಬದುಕಿದ ಪರಿಸರ, ನಾನು ಬದುಕಿದ ಸಮಾಜ, ನಾನು ಬದುಕಿದ ಸಂಸ್ಕೃತಿ, ನನ್ನ ಬದುಕಿನ ನಂಬಿಕೆಗಳು, ನನ್ನ ಬೆಳೆಸಿದ ರೀತಿ, ಇವಿಷ್ಟು ಅಲ್ಲಿ ಬಂದು ಕೂತ್ಕೊಳ್ಳುತ್ತೆ ಮಾಪನಕ್ಕೆ. ಹಾಗಾಗಿ ಇದಿಷ್ಟು ನನಗೆ ಮುಖ್ಯ ಆಗತ್ತೆ. ಒಂದು ಕಡೆ ದೇವಸ್ಥಾನಕ್ಕೆ ಹೋಗ್ತೀನೋ ಬರ್ತೀನೋ ಬಿಡ್ತೀನೋ ಅದು ಬೇರೆ, ಧರ್ಮ ನಂಬುತ್ತೀನೋ ದೇವರನ್ನು ನಂಬುತ್ತೀನೋ ಬಿಡ್ತೀನೋ ಅದು ಬೇರೆ. ಆದರೆ ನನಗೊಂದು ಆತ್ಮಾವಲೋಕನದ ಪ್ರಶ್ನೆ ಇದೆ ಪ್ರತಿ ಡಿಸಿಷನ್ಗೂ ಅಂತ. ಯಾರೋ ಒಬ್ಬರು ನನ್ನನ್ನು ಕೇಳಿದ್ರು, ಇದು ನೀವು ತಗೊಳ್ತಾ ಇರೋ ನಿರ್ಧಾರ ಮೋಸ ಅಂತ ನಿಮ್ಗೆ ಯಾವಾಗ ಅನ್ಸತ್ತೆ ಅಂತ. ನಾನು ನಿರ್ಧಾರ ತಗೊಂಡು ಕೂಡಲೇ ಮನಸ್ಸು ಸಮಜಾಯಿಷಿಯನ್ನು ಹುಡುಕಿದ್ರೆ ನಾನು ಮಾಡ್ತಿರೋದು ಮೋಸ ಅಂತ ನನಗೆ ಗೊತ್ತಿದೆ ಅಂತ. ನೀವು ಸರಿ ಮಾಡಬೇಕಾದ್ರೆ ಯಾವತ್ತೂ ಯಾರಾದರೂ ಕೇಳಿದ್ರೆ ಏನು ಹೇಳಬೇಕು ಯೋಚನೆ ಮಾಡಲ್ಲ. ತಪ್ಪು ಮಾಡಬೇಕಾದ್ರೆ ಮಾತ್ರ ಯೋಚನೆ ಮಾಡ್ತೀವಿ, ಯಾರಾದರೂ ಕೇಳಿದ್ರೆ ಏನು ಹೇಳಬೇಕು ಅಂತ. ಅಲ್ಲಿಗೆ ನನ್ನ ಮನಸ್ಸು ನಾನು ತಗೊಳ್ಳುವಂತೆ ಪ್ರತಿ ನಿರ್ಧಾರಕ್ಕೂ ಒಂದು ಸಮಜಾಯಿಷಿಯನ್ನು ಹುಡುಕಿದ್ರೆ ನಾನು ಮಾಡ್ತಿರೋ ತಪ್ಪು ಅಂತ ನನಗೇ ಗೊತ್ತಿದೆ. ಅದನ್ನು ಯಾರು ಹೊರಗಿನವರು ಹೇಳೋ ಅವಶ್ಯಕತೆ ಇಲ್ಲ. ಸರಿ ಇದ್ದಾಗ ನಾವು ಸಮಜಾಯಿಷಿ ಯಾಕೆ ಹುಡುಕ್ತೀವಿ? ಕೇಳಿದ್ರೆ ಹೇಳ್ತೇವಲ್ವಾ? ಬಟ್ ಆಫ್ಕೋರ್ಸ್ ಎಲ್ಲದಕ್ಕಿಂತ ಮುಖ್ಯವಾದ ಒಂದು ಹೇಳ್ತೇನೆ. 85-86 ನಾನು ಇನ್ಸ್ಪೆಕ್ಟರ್ ಆಗಿದ್ದಾಗ, ಆಗ ಈ ಸೌತ್ ಕೆನರಾ ಡಿಸ್ಟ್ರಿಕ್ಟ್ನಲ್ಲೂ ಲಂಚ ಶುರುವಾಗಿತ್ತು. ಇನ್ಕಮ್ ಟ್ಯಾಕ್ಸ್ ಕ್ಲಿಯರೆನ್ಸ್ ಸರ್ಟಿಫಿಕೇಟು, ಸರ್ವೆ, ಅದಕ್ಕೆ ಇದಕ್ಕೆ ಹೋದಾಗ ದುಡ್ಡು ಕಾಸು ಹೋರಾಟ ಆಗಿತ್ತು. ಅಕಸ್ಮಾತ್ ನಾನು ಅಲ್ಲಿ ಯಾರ ಹತ್ರನಾದ್ರೂ ದುಡ್ಡು ತೊಗೊಂಡಿದ್ರೆ, ಇವತ್ತು ಮಂಗಳೂರಿಗೆ ಒಂದು ಭಾಷಣ ಮಾಡು ಅಂದಾಗ ನಾನು ಅವರನ್ನು ಕೇಳ್ತಿದ್ದೆ ಯಾರ್ಯಾರು ಬರ್ತಾ ಇದ್ದಾರೆ ಅಂತ. ಅಂದರೆ ನನಗೆ ದುಡ್ಡು ಕೊಟ್ಟವನೊಬ್ಬ ಯಾವನಾದ್ರೂ ಇಲ್ಲಿ ಬಂದು ಕೂತು ಬಿಟ್ಟಿದ್ರೆ ಇಲ್ಲಿ ನಿಂತು ಮಾತಾಡೋದಾದ್ರೂ ಹೆಂಗ್ರಿ ಅಲ್ವಾ? ಹಾಗಾಗಿ ಸಭೆಗಳಿಗೆ ಹೋಗಿ ಮಾತಾಡಬೇಕು ಈ ವಯಸ್ಸಲ್ಲಿ. ಅಂದರೆ ಬದುಕಿನಲ್ಲಿ ಸ್ವಲ್ಪ ಸ್ವಚ್ಛವಾಗಿ ಬದುಕಿದರೆ ವಯಸ್ಸಾದ ಮೇಲೆ ಮಾನಸಿಕವಾಗಿ ಆರೋಗ್ಯವಾಗಿ ಬದುಕಬಹುದು. ದೈಹಿಕ ಆರೋಗ್ಯ ಬಿಡಿ, ದೈಹಿಕ ಆರೋಗ್ಯ ಎಲ್ಲ ದೇಹಗಳು ಸವಿಯತ್ವೆ, ಮಾಡಲ್ಗಳ ಮೇಲೆ ಹೋಗುತ್ತೆ ಅಷ್ಟೇನೆ. ಅದನ್ನು ಮೀರಿದ ಇನ್ನೇನಿದೆ, ಎಲ್ಲ ದೇಹನೂ ಸವಿಲೇಬೇಕು. ಆದರೆ ಮಾನಸಿಕವಾದ ಒಂದು ಆರೋಗ್ಯ ಇದೆಯಲ್ಲ, ಅದು ಬಹಳ ಬಹಳ ಕಷ್ಟ. ಹಾಗಾಗಿ ಎಲ್ಲೋ ಒಂದು ಕಡೆ ಪ್ರಾಮಾಣಿಕವಾದ ಬದುಕಿದೆಯಲ್ಲ, ಮೌಲ್ಯದ ಬದುಕು ನನಗೆ ಬದುಕಿಗೆ ಧೈರ್ಯವನ್ನು ಕೊಟ್ಟಿದೆ. ಹಾಗೆಯೇ ಅದ್ಭುತ ಬದುಕನ್ನು ಕಟ್ಟಿಕೊಟ್ಟಿದೆ. ಮೌಲ್ಯವಿಲ್ಲದೆ ಬದುಕಿದ್ದಿದ್ರೆ ಪ್ರಾಯಶಃ ಸೈಟುಗಳು ಮನೆಗಳು ಜಾಸ್ತಿ ಆಗ್ತಾ ಇದ್ವು. ದಿನ ಹೋಗಿ ನೋಡ್ಕೊಂಬರೋದು, ಯಾರು ಬೇಲಿ ಹಾಕ್ಕೊಂಬಿಟ್ರು, ಯಾರು ಮನೆಯೇ ಕಟ್ಕೊಂಬಿಟ್ರು,
ಅಫ್ಕೋರ್ಸ್ ನಾನು ಇನ್ಕಮ್ ಟ್ಯಾಕ್ಸಲ್ಲಿ ಇದ್ದೀನಿ, ಹಾಗಾಗಿ ಆದಾಯ ತೆರಿಗೆ ಸಲಹೆಗಾರನ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮಲ್ಲಿ ಎಲ್ಲಿವರೆಗೂ ಇದೆ ಅಂದರೆ ಗಂಡಸರು ಬಂದು ವಿಲ್ ಬರೆಸ್ತಾರೆ. ಇದು ಗಂಡಸರ ಬಗ್ಗೆ ಹೆಂಗಸರ ಬಗ್ಗೆ ಅಲ್ಲ. ಏನು ಅಂದರೆ ಮನೆಯನ್ನು ಹೆಂಡತಿಗೆ ಬರ್ಕೊಡ್ತಾರೆ. ಅಂದರೆ ಗಿಫ್ಟ್ ಡೀಡ್ ಬರೀತಾರೆ ಬದುಕಿದ್ದಾಗಲೇ. ಮನೆಯನ್ನು ಹೆಂಡತಿಗೆ ಗಿಫ್ಟ್ ಮಾಡೋದು. ಇನ್ ದ ಈವೆಂಟ್ ಆಫ್ ಹರ್ ಪ್ರೀ ಡಿಸೀಸಿಂಗ್ ಮೀ ದ ಅಸೆಟ್ ಶುಡ್ ಕಮ್ ಬ್ಯಾಕ್ ಟು ಮೀ ಅಂತ. ಅಲ್ಲಿಗೆ ನೀವು ಬರೀತಾ ಇರಬೇಕಾದ್ರೆ ಆಕೆ ನನಗಿಂತ ಮುಂಚೆ ಸತ್ತರೆ ಅಂತ ಅರ್ಥವಾಯ್ತಾ ನಾನು ಹೇಳ್ತಾ ಇರೋದು? ಅಲ್ಲಿಗೆ ನಾವು ಬರೀಬೇಕಾದ್ರೆ ನಮಗೆ ಆಕೆ ಮುಂಚೆ ಸತ್ತರೆ ಏನು ಮಾಡಬೇಕು, ಬರೀತಾ ಏನು ಅವಳ ತಂಗಿ ತಮ್ಮ ಅಣ್ಣ ಅವ್ರ ಮನೆಯವ್ರು ಕೊಟ್ಬಿಟ್ರೆ ನಾನು ಬರೆದದ್ದು ನನ್ನ ತಳಿನೇ ತಿನ್ನಬೇಕು ಅಂತ ಅಲ್ವಾ? ಈ ಥರದ್ದೆಲ್ಲ ಬರೆದದ್ದಿದೆ. ಈ ಥರದ್ದು ನಾನು ಅವ್ರನ್ನ ಕೇಳಿದ್ದೀನಿ, ಸರ್ ನಿಮಗೆ 88 ಹೌ ಡು ಯು ಸೇ ಶಿ ಪ್ರಿಡಿಸೆಸಸ್ ಯು ಅಂತಂದರೆ ಏನು ಹೇಳಕ್ಕೆ ಹೆಂಗಾಗತ್ತೆ ಸರ್ ಭಗವಂತ? ಒಂದು ಇವರೆಲ್ಲರ ಹತ್ರ ಮಾತಾಡಿ ಒಂದು ಸತ್ಯ ನನಗೆ ಅರ್ಥ ಆಗಿದೆ. ಪ್ರತಿಯೊಬ್ಬರು ಯಾಕೆ ಆ ಬದುಕಿನ ಮೇಲೆ ಆಸೆ ಅಂದರೆ 108 ಕಾರಣ ಹೇಳ್ತಾರೆ. ಏನು, ಮಕ್ಕಳು, ಅವ್ರನ್ನ ಬಿಟ್ಟು ಹೋಗೋಕ್ಕಾಗಲ್ಲ, ಇದು ಸೆಟ್ಲ್ ಆಗಬೇಕು, ಅದು ಸೆಟ್ಲ್ ಆಗಬೇಕು. ಕೊನೆಗೆ ನನಗೆ ಅರ್ಥ ಆಗಿರೋದು ಒಂದೇ, ಎಲ್ಲ ಮುದುಕರು ಬದುಕ್ತಾ ಇರೋದು ಯಾಕೆ ಅಂದರೆ ಅವರಿಗೆ ಬದುಕುವ ಆಸೆ ಇದೆ, ನನ್ನೂ ಸೇರಿ. I live because I want to live. Nature creates everybody to live, not to die. ಅದಕ್ಕೇನೆ ದೇಹ ಯಾವುದೇ ರೋಗ ಬಂದರೂ ಅದರದ್ದೇ ಆದ ಉತ್ತರಗಳನ್ನು ಅದು ಕಂಡುಕೊಂಡು ವರ್ಕ್ ಆಗ್ತಾ ಇರುತ್ತೆ. ನನಗೆ ಯಾರೋ ಆಂಕಲೈಸಿಂಗ್ ಸ್ಪಾಂಡಿಲೈಟಿಸು, ಬ್ಯಾಕ್ ಬೋನ್ ಎಲ್ಲ ಕ್ಯಾಲ್ಸಿಫೈ ಆಯಿತು, ನಿಮಗೆ ಮಂಡಿ ನೋವೆಲ್ಲ ಬಂದಾಯಿತು, ನೀವೆಲ್ಲಿ ಸರ್ 6 ತಿಂಗಳು 8 ತಿಂಗಳು ಅಂದರೆ ಅದರ ಮೇಲೆ 30 ವರ್ಷ ಆಯಿತು ಅಂದರೆ ಬದುಕುವ ಅರ್ಜಿ ಹೋಗದೇ ಇದ್ದರೆ ನಾವು ಬದುಕ್ತೀವಿ. ಯಾಕಂದರೆ ನೇಚರು ನಮ್ಮನ್ನು ಸೃಷ್ಟಿಸಿದ್ದು ಸಾಯಲಿಕ್ಕಲ್ಲ, ಬದುಕಲಿಕ್ಕೆ. ಕೊನೆಯ ಕ್ಷಣದವರೆಗೂ ಇದು ಬದುಕೋದಕ್ಕೆ ಕಷ್ಟಪಡುತ್ತೆ ಸಿಸ್ಟಮ್ಮು. ನಾವು ಕಷ್ಟಪಟ್ಟು ಸಾಯಿಸಬೇಕಷ್ಟೇ ಅದನ್ನು. ಏನು ಹೇಳಿ, ಕೆಲಸಕ್ಕೆ ಬಾರದ್ದನ್ನೇನೋ ಮಾಡಿ. ಹಾಗಾಗಿ ಆತ್ಮಹತ್ಯೆ ಘೋರ ಅನ್ನೋದು ಎಲ್ಲಿ ಗೊತ್ತಾ? ಸಾವು ಭಾಳ ಕಷ್ಟ, ಬದುಕು ಭಾಳ ಸುಲಭ. ನಮ್ಗೆ ಹಂಗೆ ಅನ್ಸಲ್ಲ, ನಾವು ಬದುಕೋದು ಭಾಳ ಕಷ್ಟ, ಸಾವು ಭಾಳ ಸುಲಭ ಅನ್ನೋ ಥರ ಮಾತಾಡ್ತೀವಿ. ಎಲ್ಲಿ ಸಾಯಿ ಅಂತ ಹೇಳಿ ಯಾರಿಗಾದ್ರೂ ನೋಡೋಣ, ಇಲ್ಲ ಬಿಡಿ ಸರ್ ಇನ್ನೊಂದು 4 ದಿನ ಇರೋಣ ಅಂತ ಹೇಳಿ ಅಲ್ವಾ? ಹಾಗಾಗಿ ಇದೆಲ್ಲ ಬೇಕು ಅಂದಾಗ ಪ್ರಾಕೃತಿಕವಾದ ಬಿಹೇವಿಯರ್ ಪ್ಯಾಟ್ರನ್ ಒಂದು, ನಾವಾಗೆ ಕಟ್ಟಿಕೊಂಡಂತಹ ಕೆಲವು ಪ್ಯಾಟ್ರನ್ಸ್ ಒಂದು, ಪ್ರಾಕೃತಿಕ ರೂಲ್ಸ್ಗಳ ವಿರುದ್ಧ ನಾವು ಹೋಗೋದಕ್ಕಾಗದೇ ಇಲ್ಲ, ಅದರ ಪರವಾಗೇ ಬದುಕಬೇಕು. ಆದರೆ ಅದಕ್ಕೆ ಪೂರಕವಾಗಿ ನಾವು ಒಂದು ಸಮಾಜವಾಗಿ ಬದುಕೋದಕ್ಕೆ ಕಟ್ಟಿಕೊಂಡಂಥ ಮೌಲ್ಯಗಳನ್ನು ಬಿಟ್ಟು ಬದುಕಿದರೆ ಪರಸ್ಪರ ನಂಬಿಕೆಗಳಿರಲ್ಲ. ನಂಬಿಕೆ ಇಲ್ಲದೆ ಆಗಲಿ ನೆಂಟಸ್ತಿಗೆ ಇಲ್ಲ. ನೆಂಟಸ್ತೆ ಇದ್ದ ಮೇಲೆ ಏನ್ರಿ, ನಾನಿಲ್ಲಿ ಬರೋಕ್ಕಾಗಲ್ಲ, ನೀವು ಇಲ್ಲಿ ಕೂರೋಕ್ಕಾಗಲ್ಲ. ಗಂಡ ಹೆಂಡತಿಗೆ ಅರ್ಥ ಇಲ್ಲ, ಮಗಳು ಅಪ್ಪನಿಗೆ ಅರ್ಥ ಇಲ್ಲ. ಯಾರನ್ನು ನಂಬದೇ ಇರೋ ಪ್ರಪಂಚದಲ್ಲಿ ಬದುಕೋದಾದರೂ ಹೇಗೆ ಹೇಳಿ? ಆ ಕಾರಣ, ಈ ನಂಬಿಕೆಗೆ ಬೇಕಾದಂಥ ಕಾರಣಕ್ಕೆ ಮೌಲ್ಯಗಳು ಬೇಕು. ಕೆಲವು ವೃತ್ತಿಗಳನ್ನು ಉದಾಹರಣೆಗೆ ತಗೊಂಡೆ, ದಯವಿಟ್ಟು ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ. ಎಲ್ಲ ವೃತ್ತಿಗಳು ಅದ್ಭುತವಾಗಿದ್ದಾರೆ. ಇದು ಅಫ್ಕೋರ್ಸ್ ಇತ್ತೀಚೆಗೆ ನೋಡಿದ್ರೆ ನನಗೆ ನನ್ನ ಪರಿಚಯದವರಿಗೆ ಒಬ್ಬರಿಗೆ ತಿರ್ಗಾ ಹೇಳ್ತೀನಿ, ನನಗೆ ವೈದ್ಯ ವೃತ್ತಿ ಅಂತ ಅಂದ್ಕೋಬೇಡಿ, ನನ್ನ ಪರಿಚಯದವರಿಗೆ ಒಬ್ಬರಿಗೆ ಏನಾಯಿತು ಅಂತಂದರೆ ಗರ್ಭಕೋಶದಲ್ಲಿ ಏನೋ ಸಮಸ್ಯೆ ಇತ್ತು ಅಂತೇಳಿ, ಮಣಿಪಾಲ್ ಇತ್ತು, ಮಗು ಆಯಿತು, ಪಾಪ ನ್ಯಾಚುರಲ್ ಆಗಿ ಆಗಲಿಲ್ಲ. ವಿತ್ ಎಫರ್ಟ್ ಇಟ್ ಹ್ಯಾಪಂಡ್. ಏನೋ ಗಡ್ಡೆ ಏನೋ ಬೆಳೆದಿದೆ, ಮೊದಲಿಂದ ಇದೆ ಅಂತ ಹೇಳಿ. ಸ್ವಲ್ಪ ಸಮಸ್ಯೆ ಇದೆ ಅಂದಾಗ ಅಲ್ಲಿ ಹೋದರೆ ಬೆಂಗಳೂರಿನಲ್ಲಿ ತೋರಿಸಿದ್ರೆ ಅವರು ದೇ ಸೆಡ್ ಓಕೆ, ಇಲ್ಲ ಆಪರೇಷನ್ಗೆ ಹೋಗಬೇಕು, ನೀವು ಕರೆಕ್ಟಾಗಿ ಹಿ ಸರ್ಟಿಫೈಡ್ ಇಟ್ ಟು ಬಿ ಎ ಪ್ರಾಬ್ಲಮ್ ಆಫ್ ಎನ್ ಆಂಕಾಲಜಿಸ್ಟ್ ಅಂತ. ಇವರು 3 ದಿನ ಬರೀ ಆಗ್ತದ್ದೆ, ಏನು ಮಗು ಇನ್ನೂ 6 ತಿಂಗಳು, ತಾಯಿ ಆಗಲೇ ಹೊರಟು ಬಿಡ್ತಾಳೆ, ಗಂಡ ಹೆಂಡತಿ ಇಬ್ಬರು ಕೈ ಹಿಡ್ಕೊಂಡು ಗೊಳವಂತ ಹತ್ತದ್ದೇ ಗಿತ್ತದ್ದೇ ಎಲ್ಲ ಆಯಿತು. ಕೊನೆಗೇನೋ ಅವ್ರಿಗೆ ಅನ್ನಿಸ್ತಂತೆ, ಎಲ್ಲ ಮಾಡಿದ್ದು, ಹೆರಿಗೆ ಮಾಡಿಸಿದ್ದು ಎಲ್ಲವೂ ಮಾಡಿದ್ದು ಮಣಿಪಾಲ್ ಹಾಸ್ಪಿಟ್ಲಲ್ಲಿ. ನಾವು ಅವರನ್ನು ಕೇಳಿದೆ, ಇಲ್ಲಿ ಯಾಕೆ ಕೇಳ್ತಾ ಇದ್ದೇವೆ ಅಂತೇಳಿ ಮಣಿಪಾಲ್ ಹಾಸ್ಪಿಟ್ಲ್ ಹತ್ರ ಅದೇ ಅವ್ರ ಹತ್ರನೇ ಹೋಗಿದ್ದಾರೆ. ಅವ್ರು ಹೇಳಿದ್ರಂತೆ, ನನಗೆ ಗೊತ್ತಿದ್ದ ಮಟ್ಟಿಗೆ ಇದು ಅದಲ್ಲ, ಅಂದರೆ ಆಪರೇಷನ್ ಆಗಬೇಕು, ಅಕಾರ್ಡಿಂಗ್ ಟು ಮಿ ದಿಸ್ ಇಸ್ ನಾಟ್ ದಟ್ ಅಂತ. ಮತ್ತು ಇಲ್ಲಿ ಮಾಡಿದ್ರೆ ಆಪರೇಷನ್ ಆಯಿತು, ನಾವು ಚೇತರಿಸ್ಕೊಂಡಿದ್ದಾರೆ. ಪ್ರಾಬ್ಲಮ್ ಹೇಳೋದೇನು ಅಂತಂದರೆ, ಸಣ್ಣ ಜಾಗಗಳಲ್ಲಿ ವ್ಯಾಲ್ಯೂ ಬೇಸ್ ಇನ್ನೂ ಉಳ್ಕೊಂಡಿದೆ, ದೊಡ್ಡ ಜಾಗಗಳಲ್ಲಿ ವ್ಯಾಲ್ಯೂ ಬೇಸ್ ಕರಗಿ ಹೋಗಿದೆ. ಅಲ್ಲಿ ಎಲ್ಲಿಯೋ ಒಂದು ಕಡೆ ಏನಾಗುತ್ತೆ, ರಿಪೋರ್ಟ್ಗಳನ್ನು ನೋಡಿ ಹೇಳೋದಾಗ್ತದೆ. ಹಾಗಾಗಿ ವ್ಯಾಲ್ಯೂ ಬೇಸ್ ಹೋಗಿದೆ. ಅದು ಎಲ್ಲ ಪ್ರೊಫೆಷನಲ್ಲೂ ಆಗಿದೆ. ಇಲ್ಲಿ ನಾನು ಒಬ್ಬ ಮಂಗಳೂರಲ್ಲಿ ಅಥವಾ ಸಣ್ಣ ಊರಲ್ಲಿ, ಉಡುಪಿಯಲ್ಲಿ ಅಥವಾ ಕಾಸರಗೋಡಲ್ಲಿ ಒಬ್ಬ ಅಡ್ವೊಕೇಟ್ನ ನಂಬುದಷ್ಟು ಸುಲಭವಾಗಿ ಬೆಂಗಳೂರಲ್ಲೇ ನಂಬಲ್ಲ ನಾನು, ಅಲ್ವಾ? ಅಲ್ಲಿಗೆ ವ್ಯಾಲ್ಯೂ ಬೇಸ್ ಎಲ್ಲಿದೆ ಅಲ್ಲಿ ಬದುಕು ಸ್ವಲ್ಪ ನೆಮ್ಮದಿಯಾಗಿದೆ. ವ್ಯಾಲ್ಯೂ ಬೇಸ್ ಇಲ್ಲದಲ್ಲಿ ಬದುಕು ನೆಮ್ಮದಿಯಾಗಿಲ್ಲ. ಮೀರಿದ ಇನ್ನೇನು ಹೇಳ್ಬೋದು? 1 ಗಂಟೆ ಕಾಲ ನಾನು ಮಾತಾಡಿದ್ದೇನೆ, ಭಾಳ ಸಮಸ್ಯೆ ಮಾಡಿದ್ದಾರೆ, ಕ್ಷಮಿಸಿ.
ವೃತ್ತಿಗಳ ಹೆಸರು ಹೇಳಿದ್ರೆ ಈ ವಯಸ್ಸಲ್ಲಿ ನಮಗೆ ಬರೋದೆಲ್ಲ ಸಾವಿನ ಬಗ್ಗೆನೇ ಮಾತು, ಬಿಟ್ಟರೆ ವೈದ್ಯರ ಬಗ್ಗೆ ಮಾತು, ಇಲ್ಲ ಅಡ್ವೊಕೇಟ್ಸ್ ಬಗ್ಗೆ ಮಾತು ನಾವು ಅನುಭವಿಸಿದ್ದು. ಇನ್ನೇನು ಮಾಡ್ತೀರಿ, ಹೆಂಡತಿ ಮಕ್ಕಳ ಬಗ್ಗೆ ಎಲ್ಲರೂ ಮಾತಾಡ್ತಾರೆ, ನಾನು ಮಾತಾಡ್ತೇನೆ. ಹಾಗಾಗಿ ಆ ವೃತ್ತಿಗಳಿಗೆ ಮಾತ್ರ ನಾನು ಹೇಳಿದ್ದು ಸೀಮಿತ ಅಲ್ಲ, ಅದು ಎಲ್ಲ ವೃತ್ತಿಗಳಿಗೂ ಬರ್ತದೆ ಅಂತ. ಮೀರಿದ್ದೇನಿದೆ, ಅವಕಾಶಕ್ಕೆ ಕೃತಜ್ಞ ಅನ್ನಬಹುದು. ಬಂದವರೆಲ್ಲ ಬಹಳ ಪ್ರಾಜ್ಞರಿದ್ದೀರಿ, ಬಹಳ ತಿಳ್ಕೊಂಡವರಿದ್ದೀರಿ, ನಿಮ್ಮ ವೃತ್ತಿಗಳಲ್ಲಿ ಅದ್ಭುತವಾಗಿ ಬದುಕಿದವರಿದ್ದೀರಿ. ಒಂದು ಹೇಳ್ತೀನಿ ಕೇಳಿ, ನೀವುಗಳು ಮೌಲ್ಯಗಳನ್ನು ಉಳಿಸಿಕೊಂಡಿದ್ದರಿಂದ ಆ ವೃತ್ತಿಗಳಿಗೆ ಬೆಲೆ ಬಂದಿದೆ. ಇಲ್ಲದಿದ್ದರೆ ಎಲ್ಲೋ ಒಂದು ಕಡೆ ವೃತ್ತಿನೇ ಡೈಲ್ಯೂಟ್ ಆಗ್ತಾ ಹೋಗೋ ಪರಿಸ್ಥಿತಿ ಬಂದಿತ್ತು. ಅಫ್ಕೋರ್ಸ್ ಕೆಲವು ವೃತ್ತಿಗಳ ಬಗ್ಗೆ ನಾವು ಮಾತಾಡೋದೇ ಇಲ್ಲ. ಪಾಲಿಟಿಕ್ಸಲ್ಲಿ ಮೌಲ್ಯ ಇದೆಯಾ ಅಂತ ಯಾರನ್ನಾದರೂ ಕೇಳಿದ್ರೆ ಇದೇ ಬಿಡಿ ಸಾರ್ ಅಂತಾರೆ. ಇದೇ ಬಿಡಿ ಸಾರ್ ಅಂದರೆ ಇಲ್ಲ ಅಂತಲೇ ಅಲ್ವಾ. ಇಲಾಖೆಗಳ ವಿಷಯ ಹೇಳಿದ್ರೆ ಯಾವ ಇಲಾಖೆಯಲ್ಲಿ ಮೌಲ್ಯ ಇದೆ ಒಪ್ತೀರಿ ನೀವು? ಯಾವ ಇಲಾಖೆಯಲ್ಲಿ ಮೌಲ್ಯ ಇದೆ ಅಂತ ಯಾವ್ದಾದ್ರು ಒಂದು ಇಲಾಖೆ ಹೇಳೋಣ. ಒಂದು ಇಲಾಖೆ ಸಿಕ್ಕಲ್ಲ ನಮಗೆ. ಅಂದರೆ ಮನುಷ್ಯ ಸೃಷ್ಟಿಸಿದಂಥ ಅಧಿಕಾರಕ್ಕೆ ಸಂಬಂಧಪಟ್ಟಂತಹ ಯಾವ ವ್ಯವಸ್ಥೆಗಳಲ್ಲೂ ಮೌಲ್ಯಗಳು ಉಳಿದಿಲ್ಲ. ಆದರೆ ಒಳ್ಳೆ ಟೀಚರ್ಸ್ ಇದ್ದಾರಾ ಅಂದರೆ ಈಗಲೂ ಇದ್ದಾರೆ ಒಳ್ಳೆ ಟೀಚರ್ಸು. ಒಳ್ಳೆ ಅಡ್ವೊಕೇಟ್ಸ್ ಇದ್ದಾರೆ ಈಗಲೂ ಒಳ್ಳೆ ಅಡ್ವೊಕೇಟ್ಸು. ಒಳ್ಳೆ ವೈದ್ಯರು ಇದ್ದಾರೆ ಈಗಲೂ ಇದ್ದಾರೆ ಒಳ್ಳೆ ವೈದ್ಯರು. ಅಫ್ಕೋರ್ಸ್ ಯಾರೋ ಹೋಗಿ ಇನ್ಯಾರೋ ಹೇಳಿದ್ರು ಅಂತ ನಾನು ಹೋಗಿ ಡಾಕ್ಟ್ರನ್ನ ಕೇಳಿದ್ರು, ಅವ್ರು ಹೇಳಿದ್ರು ಹೌದು ಈ ಪ್ರಾಬ್ಲಮ್ ಇದೆ. ಯಾಕೆ ಸರ್ ಪ್ರಾಬ್ಲಮ್ ಏನಾಗಿದೆ ಅಂತ ಅವ್ರು ನಾನು ಕೂರಿಸ್ಕೊಂಡು ಹೇಳಿದ್ರು. ಇಷ್ಟೆಲ್ಲ ಕತೆ ಬರೀತೀರಿ, ಯಾಕೆ ಸರ್ ಪ್ರಾಬ್ಲಮ್ ಅಂತ ಕೇಳ್ತಿರಲ್ರಿ, ಇದು ಏಜ್ ರಿಲೇಟೆಡ್ ಅಲ್ವೇನ್ರಿ ಅಂತ ಅವ್ರು ನನಗೆ ಕೇಳಿದ್ರು. ಅಂದರೆ ದೇರ್ ಆರ್ ಸರ್ಟನ್ ಥಿಂಗ್ಸ್ ವಿಚ್ ಆರ್ ಏಜ್ ರಿಲೇಟೆಡ್. ಅದಕ್ಕೂ ಯಾರೋ ಸುಳ್ಳು ಹೇಳ್ತೀನಿ ಅಂತಂದ್ರೆ ನಾವು ಅದನ್ನು ಕೇಳ್ಕೊಳ್ಳೋಕೆ ರೆಡಿ ಇರ್ತೇವೆ. ಮತ್ತು ನಮ್ಮಲ್ಲಿ ಒಂದು ಸಣ್ಣ ದುರಂತ ಏನು ಅಂತಂದರೆ, ನಮ್ಮ ಮನಸ್ಸಿಗೆ ಮುದ ಕೊಡುವ ಎಲ್ಲ ಸುಳ್ಳುಗಳನ್ನು ನಾವು ನಂಬ್ತೀವಿ. ನಮ್ಮ ಬಗ್ಗೆ ಯಾವುದೇ ಸತ್ಯವನ್ನಾಡಿದ್ರೂ ನಾವು ಅವರ ಬಗ್ಗೆ ಅಪನಂಬಿಕೆ ತೋರಿಸ್ತೀವಿ. ಪ್ರಾಯಶಃ ಈ ಭಾಗವನ್ನು ಬಿಡಬೇಕು. ಅಲ್ಲಿಗೆ ಒಂದು ಮೌಲ್ಯ ಉಳಿಸ್ಕೋಬೇಕು ಅಂದರೆ ವೈಯಕ್ತಿಕವಾಗಿ ನಾನು ಮೆಚ್ಯೂರ್ ಆಗ್ತಾ ಹೋಗಬೇಕು. ಹಾಗೆ ನನ್ನ ನೆಂಟಸ್ತಿಗೆಯಲ್ಲೂ ಅದೇ ಮೆಚ್ಯೂರಿಟಿ ಬೇಕಾಗತ್ತೆ. ಮೌಲ್ಯಗಳ ಅವಶ್ಯಕತೆ ಇದೆಯಾ ಅಂದರೆ ಇದೆ. ಬೇಡ ಹಾಗೆ ಬದುಕ್ತೀನಿ ಅಂತಂದರೆ ಹಾಗೆ ಬದುಕಬಹುದು. ಅದರ ಒಂದು ಅಫ್ಕೋರ್ಸ್ ಕೊನೆಯಲ್ಲಿ ಹೇಳ್ತೀನಲ್ಲ ಅದನ್ನು. ಬೇಸಿಕಲಿ ನಮ್ಮಲ್ಲಿ ಯಾರೋ ವಯಸ್ಸಾದವರು ಹೇಳಿದ್ದಿದೆ ಅಂತ, ಅವ್ರಿಗೆ ಸಾವಿನ ಸಮಯದಲ್ಲಿ ಏನು ಚಿಂತೆ ಅಂತ. ಏನು ಅಂತಂದರೆ ಅಲ್ಲ ಕೊನೆಗೆ ನನಗೇನಾದರೂ ಮಾಡ್ತಾರೋ ಇಲ್ಲ ಹಾಗೆ ಬಿಟ್ಬಿಡ್ತಾರೋ ಅಂತ, ಎಲ್ಲರ ಹತ್ರ ಜಗಳ ಆಡ್ಕೊಂಡಿದ್ದೀನಿ ಅಂತ. ಇನ್ನೊಬ್ಬರು ಹೇಳಿದ್ರು ಇದ್ದಾಗಲೇ ಆಸ್ತಿನೆಲ್ಲ ಕೊಡಲ್ಲ ನಾನು, ಏನು ಇದ್ದಾಗಲೇ ಕೊಟ್ಟರೆ ಅವ್ರು ನನ್ನ ಚೆನ್ನಾಗಿ ನೋಡ್ಕೊಳ್ಳಲ್ಲ, ನಾನು ಹೋದ ಮೇಲೆ ಅಂತಂದರೆ ಚೆನ್ನಾಗಿ ನೋಡ್ಕೋತಾರೆ ಅಂತ. ನಾ ಅದಕ್ಕೆ ಅಂದೆ, ದಿನ ಅವರು ಬೆಳಿಗ್ಗೆ ಬಂದು ನಿಮ್ಮ ರೂಮ್ ಒಳಗಡೆ ಎನ್ಕೋದು ನೀವು ಹೋದ್ರಾ ಇಲ್ವ ಅಂತ ಅಲ್ವಾ. ಸಮಸ್ಯೆ ಏನಂದ್ರೆ ನಾವು ಎಲ್ಲವನ್ನು, ನನ್ನ ಜನರೇಷನ್ ಅವರು ಎಲ್ಲವನ್ನು ಕೂಡ ನೆಂಟಸ್ತಿಕೆಯನ್ನು ದುಡ್ಡಿಗೆ ಅಂತ ಅಂದ್ಕೊಂಡಿದ್ದೀವಿ. ಖಂಡಿತ ಅಲ್ಲ. ಎಲ್ಲ ನೆಂಟಸ್ತಿಗೆಗಳು ದುಡ್ಡಿಗೆ ಆಗೋದಿಲ್ಲ, ದುಡ್ಡಿನಿಂದ ಉಳಿಯೋದು ಇಲ್ಲ. ನೆಂಟಸ್ತಿಗೆ ಇರಬೇಕಷ್ಟೇ. ದುಡ್ಡು ಅನ್ನೋದು ಪ್ರಯೋಜನಕ್ಕೆ ಬರುವ ವಸ್ತು. ನನ್ನ ಹತ್ರ ಇದ್ದದ್ದು ನಿಮಗೆ ಅವಶ್ಯಕತೆ ಇದೆ, ಕೊಡೋದು ವಾಸಿ. ನಾನು ಹೋದ ಮೇಲೆ ನಿನಗೆ ಅಂದರೆ ಅವನು ಅದನ್ನೇ ಕಾದು ಕೂತಾನು ಅನ್ನೋ ಪ್ರಶ್ನೆ. ಅಫ್ಕೋರ್ಸ್ ನಮ್ಮಲ್ಲಿ ಒಂದು ಜೋಕ್ ಒಂದಿದೆ, ಅಪ್ಪ ಅಮ್ಮನ ಆಸ್ತಿ ಹೆಣ್ಣು ಮಕ್ಕಳಿಗೂ ಯಾಕೆ ಬರಬೇಕು ಅಂತ ಯಾರೋ ನನಗೆ ಕೇಳಿದ್ರು. ಬರೀ ಗಂಡು ಮಕ್ಕಳಿಗೆ ಕೊಡಬೇಕಲ್ಲ ಅಂತ. ನಾನು ಅವ್ರಿಗೆ ಹೇಳಿದೆ, ಸರ್ ಇವಾಗ ನಿಮಗೆ ಶುಗರ್ ಇದೆ, ಹೌದು. ನಿಮ್ಮ ಗಂಡು ಮಕ್ಕಳಿಗೆ ಶುಗರ್ ಇದೆಯಾ? ಇಲ್ಲ. ನಿಮ್ಮ ಹೆಣ್ಣು ಮಗಳಿಗಿದೆಯಾ? ಇದೆ. ಅಲ್ಲಿಗೆ ನಿಮ್ಮಿಂದ ಶುಗರ್ ಬಂತಲ್ವಾ? ನಿಮ್ಮಿಂದ ರೋಗ ಬಂದ ಮೇಲೆ ಅದನ್ನು ಡೀಲ್ ಮಾಡೋಕ್ಕೆ ನೀವು ಆಸ್ತಿನೂ ಕೊಡಬೇಕಲ್ವಾ ಅವಳಿಗೆ? ಸಿ ಯು ಹ್ಯಾವ್ ಗಿವನ್ ಹರ್ ದ ಡಿಸೀಸ್ ಥ್ರೂ ಯುವರ್ ಜೀನ್ಸ್. ಆಟೋಮ್ಯಾಟಿಕಲಿ ಯು ಹ್ಯಾವ್ ಟು ಗಿವ್ ಹರ್ ಸಮ್ ಅಸೆಟ್ ಆಲ್ಸೋ ಟು ಮ್ಯಾನೇಜ್ ದ ಡಿಸೀಸ್. ಇಟ್ಸ್ ಎ ವೆರಿ ಸಿಂಪಲ್ ಥಿಂಗ್ ಅಲ್ವಾ ನಾನು ಹೇಳ್ತಾ ಇರೋದು. ನೋಡಿ, ಕೆಲವನ್ನ ಈ ತರಹದಲ್ಲಿ ಯೋಚನೆ ಮಾಡಿ ಡಿಸೈಡ್ ಮಾಡಿಸಿ. ಮೌಲ್ಯಗಳು ಬೇಕಾ? ಇವೆ. ನಮ್ಮಲ್ಲಿ ಇದೆಯಾ? ಇದೆ. ಅದಕ್ಕೆ ನಾವು ಈಗಲೂ ಕಳ್ತನವನ್ನು ಮರೆಯಾಗಿ ಮಾಡೋದು. ಹಾಗಾಗಿ ನಮ್ಮಲ್ಲಿ ಮೌಲ್ಯಗಳು ಇವೆ. ಅಲ್ವಾ? ಇಲ್ಲ ಯಾಕೆ ಓಪನ್ ಆಗಿ ಯಾಕೆ ಮಾಡಲ್ಲ? ಮರೆಯಾಗಿ ಯಾಕೆ ಮಾಡ್ತೀವಿ? ಮರೆಯಾಗಿ ಅದನ್ನೇ ಮಾಡ್ತೀವಿ ಅಂತ ಗೊತ್ತಿದ್ರು ಯಾಕೆ ಮಾಡ್ತೀವಿ ಅಂತ ನಾನು ಹೇಳ್ತಾ ಇರೋದು. ಮತ್ತು ಪ್ರತಿಯೊಂದಕ್ಕೂ ಒಂದು ಎಕ್ಸ್ಪ್ಲನೇಷನ್ ಇದೆ, ಎಲ್ಲವೂ ಕೊಡ್ತೀವಲ್ವ. ಹಾಗಿದ್ದಾಗ ನಮ್ಮಲ್ಲಿ ಮೌಲ್ಯಗಳು ಇವೆ, ಇಲ್ಲ ಅಂತಲ್ಲ. ಮೌಲ್ಯಗಳು ಏನು ಅಂತ ಗೊತ್ತಿದೆ. ಆದಷ್ಟು ಉಳಿಸ್ಕೊಳ್ಳೋಣ, ಬದುಕು ಸುಖವಾಗಿರುತ್ತೆ. ಎಲ್ಲ ಒಂದು ಕಡೆ ನಾನು ಡಿಪ್ರೆಷನ್ಗೆ ಹೋಗಕ್ಕೆ ಸಾಧ್ಯ ಇಲ್ಲ. ಯಾಕಂತಂದರೆ ನಾಟಕದಲ್ಲಿ ಭಾಷಣಗಳು ಸಿಕ್ಕಾಗ ನನ್ನ ಮನಸ್ಸಿಂದೆಲ್ಲ ಒದರಿ ಹೋಗ್ತೇನೆ. ಭಾಷಣಗಳಿಗೆ ಯಾರು ಕರೀದಿರೋ ಒಂದು ನಾಟಕ ಮಾಡಿ ನಾಟಕದಲ್ಲಿ ಆ ಪಾತ್ರದಲ್ಲಿ ನನ್ನೆಲ್ಲ ಕೋಪವನ್ನು ತೋರಿಸಿ
ಯಾರ್ಯಾರನ್ನು ಬೈಬೇಕು ಅಂದ್ಕೊಂಡಿದ್ದಾನೆ ಎಲ್ಲವನ್ನು ಎದುರಿಗೆ ಸ್ಪೆಕ್ಟೇಟರ್ಗೆ ಬೈದು ತಿಳಿಸ್ಕೊತಾನೆ. ಹಾಗಾಗಿ ನಾನು ಡಿಪ್ರೆಷನ್ ಓದೋಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ ನಿಮ್ಮಗಳಿಗೂ ಎಲ್ಲವನ್ನು ಎಕ್ಸ್ಪ್ರೆಸ್ ಮಾಡುವಂತಹ ಒಂದು ವಾತಾವರಣ ಬೇಕು ಅಂತಂದರೆ ಎಲ್ಲ ಒಂದು ಕಡೆ ಒಂದು ಮ್ಯೂಚುವಲ್ ಫೇತ್ ಮೇಲೆ ಬೆಳೆಸೋಣ, ಒಬ್ಬರನ್ನೊಬ್ಬರು ನಂಬುವ ಪರಿಸ್ಥಿತಿಯಲ್ಲಿ ಬದುಕೋಣ, ಆ ಕಾರಣಕ್ಕೆ ಇವುಗಳನ್ನು ಉಳಿಸ್ಕೊಳ್ಳೋಣ. ಇಷ್ಟು ಮಾತು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಅವಕಾಶಕ್ಕೆ ಕೃತಜ್ಞ. ಬಹಳ ಬೋರ್ ಹೊಡಿಸಿದ್ರೆ ಕ್ಷಮಿಸಿ. 2 ವಿಷಯ ಇದೆ. ಒಳ್ಳೆ ಭಾಷಣ ಮಾಡಿದ್ರೆ ಇನ್ನೊಂದು ಸಾರಿ ಕರೀತಾರೆ, ಕೆಟ್ಟದ್ದು ಮಾಡಿದ್ರೆ ಅದು ಒಳ್ಳೇದು, ಇನ್ನೊಂದು ಸಾರಿ ಕರೆಯಲ್ಲ. ಹಾಗಾಗಿ 2 ಪ್ರಯೋಜನ ಇದೆ. ನಮಸ್ಕಾರ. 1 ಗಂಟೆಗಳ ಕಾಲ ವಾಸ್ತವವನ್ನು ಅತ್ಯಂತ ವಿಡಂಬನಾತ್ಮಕವಾಗಿ ತೆರೆದಿಟ್ಟಿದ್ದಾರೆ. ಬಹುಶಃ ಎಲ್ಲರಿಗೂ ಸಹ ಅವರ ವಿಚಾರ ಮನ ಮುಟ್ಟಿದೆ, ಮನ ತಟ್ಟಿದೆ ಅನ್ನುವ ಮಾತನ್ನು ಹೇಳುತ್ತಾ, ಜೀವನೋತ್ಸವವನ್ನು ನಮ್ಮೆಲ್ಲರ ಜೀವನೋತ್ಸವವನ್ನು ಮಗದೊಮ್ಮೆ ಹೆಚ್ಚಿಸಿದ ನಮ್ಮ ಸೇತುರಾಮ್ ಸರ್ ಅವರಿಗೆ ಸಾಹಿತ್ಯ ಪರಿಷತ್ತಿನ ಮತ್ತು ಎಲ್ಲರ ಮಂಗಳೂರು ಜನತೆಯ ವತಿಯಿಂದ ನಾನು ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಈಗ 2 ನಿಮಿಷ ನಮ್ಮ ಇಂಚರ ತಂಡದವರಿಂದ ಒಂದು ಹಾಡು, ಮತ್ತೆ ಒಂದು 5 ನಿಮಿಷ ಸಂವಾದ ಇದೆ. ನಿಮ್ಮ ಮನಸ್ಸಿನೊಳಗೆ ಏನಿದೆ ಅದನ್ನು ಅವ್ರ ಹತ್ರ ಕೇಳ್ಬೋದು. ವಿ ಹ್ಯಾವ್ 10 minutes ಟೈಮ್. ದಯವಿಟ್ಟು ಇಂಚರ ತಂಡದವರು ದಯವಿಟ್ಟು ಬರಬೇಕಾಗಿ ಕೇಳಿಕೊಳ್ತೇನೆ. ಆನೆಯಾನೇರಿಕೊಂಡು ಹೋದಿರೆ ನೀವು, ಕುದುರೆಯಾನೇರಿಕೊಂಡು ಹೋದಿರೆ ನೀವು, ಆನೆಯಾನೇರಿಕೊಂಡು ಹೋದಿರೆ ನೀವು, ಕುದುರೆಯಾನೇರಿಕೊಂಡು ಹೋದಿರೆ ನೀವು, ಅಹಂಕಾರವೆಂಬ ಮದಗಜವನೇರಿ ವಿಧಿಗೆ ಗುರಿಯಾಗಿ ಹೋದಿರಲ್ಲ, ಅಹಂಕಾರವೆಂಬ ಮದಗಜವನೇರಿ ವಿಧಿಗೆ ಗುರಿಯಾಗಿ ಹೋದಿರಲ್ಲ, ಸತ್ಯದ ನಿಲುವನ್ನು ಅರಿಯದೆ ಹೋದಿರಲ್ಲ, ಸತ್ಯದ ನಿಲುವನ್ನು ಅರಿಯದೆ ಹೋದಿರಲ್ಲ, ಸದ್ಗುಣವೆಂಬ ಫಲವ ಬಿತ್ತಿ ಬೆಳೆಯದೆ ಹೋದಿರಲ್ಲ, ಬೆಳೆಯದೆ ಹೋದಿರಲ್ಲ, ಆನೆಯಾನೇರಿಕೊಂಡು ಹೋದಿರೆ ನೀವು, ಕುದುರೆಯಾನೇರಿಕೊಂಡು ಹೋದಿರೆ ನೀವು, ಆನೆಯಾನೇರಿಕೊಂಡು ಹೋದಿರೆ ನೀವು, ಕುದುರೆಯಾನೇರಿಕೊಂಡು ಹೋದಿರೆ ನೀವು, ಕುಂಕುಮ ಕಸ್ತೂರಿಯ ಪೂಸಿಕೊಂಡು ಹೋದಿರೆ ಅಣ್ಣ, ಹೋದಿರೆ ಅಣ್ಣ, ಕುಂಕುಮ ಕಸ್ತೂರಿಯ ಪೂಸಿಕೊಂಡು ಹೋದಿರೆ ಅಣ್ಣ, ಹೋದಿರೆ ಅಣ್ಣ, ಕೂಡಲ ಸಂಗಮ ದೇವರ ನರಿಯದೆ, ಕೂಡಲ ಸಂಗಮ ದೇವರ ನರಿಯದೆ, ನರಕಕ್ಕೆ ಭಾಜನರಾದಿರಲ್ಲ, ನರಕಕ್ಕೆ ಭಾಜನರಾದಿರಲ್ಲ, ಆನೆಯಾನೇರಿಕೊಂಡು ಹೋದಿರೆ ನೀವು, ಕುದುರೆಯಾನೇರಿಕೊಂಡು ಹೋದಿರೆ ನೀವು, ಆನೆಯಾನೇರಿಕೊಂಡು ಹೋದಿರೆ ನೀವು, ಕುದುರೆಯಾನೇರಿಕೊಂಡು ಹೋದಿರೆ ನೀವು. ಬಸವಣ್ಣನವರ ವಚನ. ಯಾರಾದರೂ ಏನಾದರೂ ಸಂವಾದ ಮಾಡೋದಿದ್ರೆ ದಯವಿಟ್ಟು ಕೇಳ್ಬೋದು. ಇಲ್ಲಿ ವೇದಿಕೆಗೆ ಬಂದು ದಯವಿಟ್ಟು ಕೇಳಿ. ಈ ಸಂವಾದಗಳ ಬಗ್ಗೆ ನನಗೆ ನನ್ನದೇ ಆದ ಅನಿಸಿಕೆ ಒಂದಿದೆ. ನಾನು ಏನು ಅಂದ್ಕೊಂಡಿದ್ದೇನೆ ಅದನ್ನು ನಾನು ನಂಬಿದ್ದೇನೆ ಸಂಪೂರ್ಣ. ನೀವೇನು ಅಂದ್ಕೊಂಡಿರ್ತೀರಿ ಅದು ನೀವು ಸಂಪೂರ್ಣ ನಂಬಿರ್ತೀರಿ. ಯಾರು ಯಾರನ್ನು ಒಪ್ಪಿಸೋಕ್ಕಾಗಲ್ಲ ಯಾವುದರ ಬಗ್ಗೆನೂ ಅಂತ. ಅಂದರೆ ನಿನ್ನೆ ಕೆ ಪಿ ರಾಯರು ಅಲ್ಲಿ ಬಂದಿದ್ರು ಅಂತ ಹೇಳಿದ್ರಲ್ಲ ಸರ್, ಅವರೊಂದು ಸ್ಟೇಟ್ಮೆಂಟ್ ಹೇಳ್ತಾರೆ, ದೇರ್ ಇಸ್ ನಥಿಂಗ್ ಕಾಲ್ಡ್ ಅಬ್ಸಲ್ಯೂಟ್ ಟ್ರೂತ್ ಅಂತ, ನಿರುಪಾದಿತ ಸತ್ಯ ಅನ್ನೋದು ಇಲ್ಲವೇ ಇಲ್ಲ ಅಂತ. ಅಂದರೆ ಎಲ್ಲ ಸತ್ಯಗಳಿಗೂ ಅವರದ್ದೇ ಆದ ಮಿತಿ ಇರುತ್ತೆ. ಅವರ ಓದಿನ ಮಿತಿ, ಅವರ ಪರಿಸರದ ಮಿತಿ, ಅವರು ಬಾಳಿ ಬದುಕಿದ್ದು ಅವರ ಎಕ್ಸ್ಪೋಜರ್ನ ಮಿತಿ ಅಂತ. ನಾನು ಉತ್ತರ ಕನ್ನಡ ಜಿಲ್ಲೆಗೆ ಹೋದಾಗ ಉತ್ತರ ಕನ್ನಡ ಜಿಲ್ಲೆವರೆಗೂ ಯಾಕೆ ಹೋಗಬೇಕು? ಇವತ್ತಿಲ್ಲಿ ಬಾರ್ಕೂರ್ ಹತ್ರ ಒಬ್ಬರ ಮನೆಗೆ ಹೋಗಿದ್ದೆ. ಅವರು ಅವರ ಅಜ್ಜಿಯ ಕಥೆ ಹೇಳ್ತಾ ಇದ್ರು. ಅವರ ಅಜ್ಜಿ ಅವರ ಮನೆಗೆ ಬಂದದ್ದು 8ನೇ ವಯಸ್ಸಲ್ಲಿ ಮದುವೆಯಾಗಿ ಆ ಕಾಲದಲ್ಲಿ ಅಂತ.
ಅಂದರೆ ಇದ್ದವರ ಅಜ್ಜಿ ಮದುವೆಯಾಗಿ ಬಂದದ್ದು 8ನೇ ವಯಸ್ಸಲ್ಲಿ. ಏನು ಕನಸು ಕಂಡಿದ್ದಾರೋ, ಏನು ನಂಬಿದ್ದಾರೋ. ಈಗ ಯಾರಿಗಾದ್ರೂ ಹೇಳಿದ್ರೆ ನಾವು ಹೇಳ್ತೇವಲ್ಲ, ನಮಗೆ ಮದುವೆಗೆ ಮುಂಚೆಯೇ ಕೌನ್ಸಿಲಿಂಗ್ ತಗೊಳ್ಳೋರಿದ್ದಾರೆ. ಬೆಂಗಳೂರಿನಲ್ಲಿ ಏನಂದ್ರೆ ಮ್ಯಾರೇಜ್ ಫಿಕ್ಸ್ ಆದ ಕೂಡಲೇ ಕಂಪ್ಯಾಟಬಿಲಿಟಿಗೆ ಮೊದಲೇ ಕೌನ್ಸಿಲಿಂಗ್ ತಗೋಬೇಕು ಅಂತ. ಅಂದರೆ ಒಂಥರ ಪ್ರಿಕಾಷನರಿ ಮೆಷರ್. ಏನು ಹೇಳಿ, ಈ ಮಾತ್ರೆ ತೊಗೊಂಡ್ರೆ ರೋಗ ಬರಲ್ಲ ಅಂತ ಪ್ರಿಕಾಷನ್ ತೊಗೊಂಡ ಹಾಗೆ ಮೊದಲೇ ಕೌನ್ಸಿಲಿಂಗ್ ಬೇಕಾದ ಮದುವೆಗಳು ಆಮೇಲೆ ಉಳಿಯುತ್ತೆ ಅಂತ ನಂಬಿಕೆನಾ? ಜೊತೆಗೆ ಬದುಕಬೇಕಾದ್ರೆ ನಮಗೆ ಕೌನ್ಸಿಲಿಂಗು ಅಂತಂದರೆ ನಾನು ಅವರ ಜೊತೆಗೆ ಬದುಕಲಿಕ್ಕೆ ಹೊರಗಿನವ್ರು ಯಾರೋ ಒಬ್ಬರು ನಾವು ಹೆಂಗೆ ಬಿಹೇವ್ ಮಾಡಬೇಕು ಹೇಳಿದ್ರೆ, ಮೈಸೂರು ಝೂನಲ್ಲಿರೋ ಹೆಣ್ಣು ಹುಲಿ ಗಂಡು ಹುಲಿಗೂ ನನಗೆ ನನ್ನ ಹೆಂಡತಿಗೂ ವ್ಯತ್ಯಾಸ ಏನಾದಂಗಾಯ್ತು ಅಲ್ವಾ? ಯಾರೋ ಒಬ್ಬರು ನಮ್ಮ ಬದುಕನ್ನು ಕಂಟ್ರೋಲ್ ಮಾಡಲಿಕ್ಕಾಗ್ತದ? ಹಾಗಾಗಿ ಈ ಪ್ರಶ್ನೋತ್ತರಗಳ ಬಗ್ಗೆ ನನಗೇನು ಸಂಕೋಚಗಳಿಲ್ಲ. ಆದರೆ ಪ್ರತಿಯೊಬ್ಬರಿಗೂ ಏನಾಗುತ್ತೆ, ಅವರವರ ಪರಿಸರ. ನಾನು ಬ್ಲೈಂಡ್ ಫೇತ್ ಬಗ್ಗೆ ಉದಾಹರಣೆ ಕೊಟ್ಟನಲ್ಲ, ಅಮೆರಿಕದ ಹೇಳಿದ್ದು ಸತ್ಯ. ನಾನು ಮೈಸೂರಲ್ಲಿದ್ದಾಗ ಅಲ್ಲೊಬ್ಬರು ಚಾರ್ಟ್ ಅಕೌಂಟೆಂಟ್ ಇದ್ದರು. ಅವ್ರ ಬ್ರದರು ಅಮೆರಿಕಾದಲ್ಲೇ 30 ವರ್ಷ ಸೆಟ್ಲ್ ಆಗಿದ್ದರು. 30 ವರ್ಷದಿಂದ ಬಂದೇ ಇರಲಿಲ್ಲ. ಅವರು ಅಮೆರಿಕನ್ ಒಬ್ಬರನ್ನ ಮದುವೆ ಆಗಿದ್ದರು. 15 ದಿನಕ್ಕೆ ರಜೆ ಹಾಕಿ ಇಲ್ಲಿಗೆ ಬಂದರು, ಯಾವುದೋ ಕಾರಣಕ್ಕೆ ಅಂತ. ಅವ್ರ ತಾಯಿಗೇನೋ ಹುಷಾರಿಲ್ಲ ಹಾಗೆ ಅಂತ. ಇವರು ವಾಪಸ್ ಹೋಗಿ ಆಮೇಲೆ ಅಲ್ಲಿಂದ ಇವರಿಗೆ ಮೇಲ್ ಕಳಿಸಿದ್ದಾರೆ. ಏನು ಅಂತಾರೆ, ವಾಪಸ್ ಹೋಗುವ ಹೊತ್ತಿಗೆ ವಾಸದ ಮನೆ ಒಂದು ಖಾಲಿಯಾಗಿ ಇವರ ಹೆಸರಲ್ಲಿದೆ, ಅದು ಬಿಟ್ಟರೆ ಏನೂ ಉಳಿದಿರಲಿಲ್ಲ ಅಂತ. ಆದರೆ ಅದೇ ನಮ್ಮಲ್ಲಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿಗೆ ನಮ್ಮಲ್ಲಿ ಏನಾದರೂ ಆ ಥರ ಆಗತ್ತೆ ಅಂದರೆ ಯಾರೂ ನಂಬಲ್ಲ, ಅಲ್ಲಿ ಆಗತ್ತೆ ಅಂದರೆ ನಂಬ್ತೀವಿ ನಾವು ಅಲ್ವಾ? ಹಾಗಾಗಿ ನಾವು ಬದುಕಿದ ಪರಿಸರಗಳ ಮೇಲೂ ನಮ್ಮ ಜ್ಞಾನ ಕೂತಿರುತ್ತೆ ಅಂತ ನಾನು ಹೇಳ್ತಾ ಇರೋದು. ಅಫ್ಕೋರ್ಸ್ ಒಂದಿದೆ, ಮಕ್ಕಳು ಮೋಸ ಮಾಡಲ್ಲ, ಮಕ್ಕಳು ಯಾಕ್ರಿ ಅಪ್ಪ ಅಮ್ಮನಿಗೆ ಮೋಸ ಮಾಡ್ತಾರೆ ಅನ್ನೋದು ಜನರಲ್ ಟಾಕು. ಅಕಸ್ಮಾತ್ ಮಕ್ಕಳು ಮೋಸ ಮಾಡ್ಬೇಕಾದ್ರೆ ಇನ್ಯಾರಿಗೆ ಮಾಡ್ಬೇಕು ಹೇಳ್ರಿ? ಅಣ್ಣ ತಮ್ಮಂದ್ರೆ ಯಾಕೆ ಜಗಳ ಆಡಬೇಕು ಅಂತ ನಾವು ಸೆಂಟೆನ್ಸ್ ಹೇಳ್ತೀವಿ. ಇನ್ಯಾರು ಜಗಳ ಆಡ್ಲಿಕ್ಕಾಗತ್ತೆ? ಇರೋದು ಒಂದು ಆಸ್ತಿ, ಅದಕ್ಕೆ ಇರೋದೇ ಇಬ್ಬರು ವಾರಸ್ದಾರರು, ಅವರೇ ಜಗಳ ಆಡ್ಬೇಕು, ನಾನು ಜಗಳ ಆಡ್ಲಿಕ್ಕಾಗ್ತದ? ನಮ್ಮಲ್ಲಿ ಮಾತಿನಲ್ಲಿ ನಾವು ಬಹಳ ವಿಷಯಗಳನ್ನು ತೇಲಿಸಿ ಹೇಳ್ತೇವೆ, ಬಟ್ ಆ್ಯಕ್ಚುಲಾಗಿ ಆಗೋದು ಅದೇ. ಪೇಪರಲ್ಲಿ ನಮ್ಮ ಸೀರಿಯಲಲ್ಲಿ ಯಾರೊಬ್ಬರು, ನಮ್ಮ TV ನ್ಯೂಸ್ ರೀಡರ್ ಯಾರಿಗೋ ಹೇಳ್ತಾ ಇದ್ದೀರಿ, ಸ್ವಂತ ಹೆಂಡತಿ ಗಂಡನಿಗೆ ವಿಷ ಕೊಟ್ಲಂತೆ ಅಂತ. ಎಷ್ಟು ಪದ ಇದೆ ನೋಡಿ ಬಳಕೆ. ಸ್ವಂತ ಹೆಂಡತಿ, ಸ್ವಂತವಲ್ಲದು ಬೇರೆ ಇರ್ತದ. ಸ್ವಂತ ಹೆಂಡತಿ ಗಂಡನಿಗೆ ವಿಷ ಕೊಟ್ಲಂತೆ. ಅಲ್ಲ, ಸ್ವಂತ ಹೆಂಡತಿಗೆ ಗಂಡನ ಬಗ್ಗೆ ಅಷ್ಟೊಂದು ಅರಿವಿರೋದು ಬೇರೆಯವ್ರಿಗೆ ಹೆಂಗಿರುತ್ತೆ ಹೇಳಿ? ಯಾರೋ ಮನೆಗೆ ಬಂದು ಹೋಗೋರಿಗೆ ಯಾಕಷ್ಟು ದ್ವೇಷ ಬರುತ್ತೆ? ಇವನ್ನ ಇಟ್ಕೊಳ್ಳೇಕೊಂಡಿರಬೇಕು. ನಮ್ಮಲ್ಲಿ ಈ ಥರ ಸೆಂಟೆನ್ಸ್ಗಳನ್ನು ಮಾಡಿ ನೀವು ಏನೋ ಮಾತಾಡ್ತೀವಿ, ಆದರೆ ಬದುಕು ಬೇರೆಯೇ ಸ್ತರದಲ್ಲಿ ಹೋಗ್ತಾ ಇರುತ್ತೆ. ಅರಿವಿನ ಮೇಲೆ, ನಾವು ಅರ್ಥೈಸಿಕೊಳ್ಳೋ ರೀತಿಯ ಮೇಲೆ, ನನ್ನ ಬದುಕಿನ ಪರಿಸರದ ಮೇಲೆ ನನ್ನ ಎಲ್ಲ ಇಂಪ್ರೆಷನ್ಸ್ ಕೂತಿರುತ್ತೆ. ಅದನ್ನು ಮೀರಿ ನನ್ನ ಇಂಪ್ರೆಷನ್ಸ್ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಆದಾಯ ತೆರಿಗೆ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಆದಾಯ ತೆರಿಗೆ ಇಲಾಖೆ ಮಾತ್ರ ಹಿಂಗಿದೆ, ಹೊರಗೆ ಪ್ರಪಂಚ ಎಲ್ಲ ಅದ್ಭುತವಾಗಿ ಸ್ವರ್ಗದ ಥರ ಇದೆ ಅನ್ನೋ ಭ್ರಮೆಯಲ್ಲಿ ಕೆಲಸ ಬಿಟ್ಟು ಬಂದೆ. ಅದರ ಹೊರಗೆ ಬಂದ ಮೇಲೆ ನನಗೆ ಗೊತ್ತಾಗಿದ್ದೇನು ಅಂತಂದರೆ, ಅದು ಬರೀ ಈ ಸಮಾಜದ ಒಂದು ರಿಫ್ಲೆಕ್ಷನ್ ಅಲ್ಲಿರೋದಷ್ಟೇ. ಅದೊಂದು ಟೇಬಲ್ ಮೇಲಿರೋ ಒಂದು ಸ್ಯಾಂಪಲ್ ನೋಡಿದ್ದು, ಅದಕ್ಕಿಂತ ಅದ್ಭುತವಾದದ್ದು ಇಲ್ಲಿದೆ ಅಂತ ಗೊತ್ತಾಗಿದ್ದು ಹೊರಗೆ ಬಂದ ನಂತರವೇ. ಅಲ್ಲಿದ್ದಾಗ ಇದ್ದದ್ದು ಬೇರೆ ತಲೆಯಲ್ಲಿ. ಬೆಳೀತಾ ಬದಲಾಗ್ತಾ ಹೋಗುತ್ತಲ್ವ ನಾ ಹೇಳ್ತಾ ಇರೋದು. ಕೊನೆಗೆ ಒಂದೇ ಹೇಳಬೇಕಾದ್ದೇನು ಅಂದರೆ, ನಂಬೋದೇ ಆದರೆ ಮನುಷ್ಯನೇ ನಂಬೋಣಂತೆ, ಆಗದಿದ್ರೆ ದೇವರನ್ನು ನಂಬೋಣಂತೆ. ಯಾವುದೋ ಮೆಷಿನ್ಗಳನ್ನು ನಂಬಿಕೊಂಡು ದಯವಿಟ್ಟು ಬದುಕೋದು ಬೇಡ ಅಂತ ಅಷ್ಟೇ ಅಲ್ಲ. ಮೆಷಿನ್ಗಳನ್ನು ನಂಬಿಕೊಂಡು ಬದುಕಿದ್ರೆ ಏನಾಗ್ತದೆ ಹೇಳಿ? ನಾನು ಹೇಳ್ತಾ ಇರೋದು ಏನೂ ಆಗೋದಿಲ್ಲ ನಮಗೆ ಅಂತ. ನೆಂಟಸ್ಗೆ ಬೇಕಾಗ್ತದೆ. ಮತ್ತು ಕ್ಲಾರಿಟಿ ಒಂದಿಟ್ಕೊಂಡ್ರೆ ಬದುಕು ಭಾಳ ಸುಲಭ ಆಗ್ತದೆ ವರ್ತಮಾನದಲ್ಲಿ ಬದುಕೋದು ಅಂತ. ಅಂದರೆ ನಾನು ಭವಿಷ್ಯದ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋದು ಬಹಳ ಕಮ್ಮಿ. ಯಾಕಂದರೆ ಇವತ್ತಿಲ್ಲಿ ಸುಖ ಇದೆ, ನಾಳೆ ಏನಾಗ್ತದೆ ಅಂತ ತಲೆ ಕೆಡಿಸ್ಕೊಂಡು ಇವತ್ತಿನ ಸುಖವನ್ನು ಕಳ್ಕೊತೀವಲ್ಲ, ಅದು ಬೇಡ ಅಂತ ಅನ್ನಿಸ್ತದೆ. ಇವತ್ತು ಬೆಳಗ್ಗೆ ಎದ್ದು ಕೂಡಲೇ ಅನ್ಸೋದು ಏನು ಅಂದರೆ, ಸದ್ಯ ಅಂತ ನಿದ್ದೆ ಬಂದಿತ್ತು, ಎದ್ದು ಕೂತ್ನಲ್ಲ, ಮೊದಲ ಕೃತಜ್ಞತೆ, ಆಹಾ ಇನ್ನೂ ಇದ್ದೇನೆ. ನೆಕ್ಸ್ಟ್ ಇವತ್ತು ಒಂದು ಹೋಗ್ಬೋದು ಇವತ್ತು ವಾಕಿಂಗು, ಕೈ ಕಾಲುಗಳೆಲ್ಲ ಸರಿಯಾಗಿದೆ, ಮಂಡಿ ನೋವು ಕಮ್ಮಿ ಇದೆ ಅಂತ ಏನು ಕೆಲಸ ಕೊಡ್ತಾ ಇಲ್ಲ. ಇದಕ್ಕಿಂತ ಸುಖ ಬೇರೇನು ಬೇಕಿದೆ ಅಲ್ವಾ? ಒಳ್ಳೆ ಊಟ ಸೇರುತ್ತೆ, ಸುಖ ಬೇರೆ ಏನು ಬೇಕಿದೆ? ಆ ಊಟವನ್ನು ಎಂಜಾಯ್ ಮಾಡ್ಬೋದಲ್ವಾ? ನಾನು ಎಷ್ಟೋ ಸರಿ ಜೋಕ್ ಕೂಡ ಮಾಡೋದಿದೆ. ಯಾರೋ ಮನೆಯಲ್ಲಿ ಊಟಕ್ಕೆ ಬನ್ನಿ ಅಂತಂದರು, ಇಲ್ಲ ಬೇಡ ಮನೆಗೆ ಹೋಗ್ತೀನಿ ಹಿಂದೆ. ಯಾಕೆ ಅಂತಂದರು, ನಮ್ಮ ಮನೆಯಲ್ಲಿ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಂತಂದೆ. ಯಾಕೆ ನಮ್ಮ ಮನೆಯಲ್ಲಿ ಚೆನ್ನಾಗಿ ಅಡುಗೆ ಮಾಡಲ್ವಾ ಅಂತಂದರು. ಅಲ್ಲ, ನಮ್ಮ ಮನೆ ಎಷ್ಟು ಚೆನ್ನಾಗಿರೋ ಸಾಧ್ಯತೆ ಕಮ್ಮಿ ಅಂತ ನೇರ ಹೇಳಲಿಲ್ಲ. ಯಾಕೆಂದ್ರೆ ಅಲ್ಲಿ ಏನಾಗಿತ್ತು ಗೊತ್ತಾ, ಆ ಮನೆಯಲ್ಲಿ ಹೋದಾಗ ನೀರು ಬೇಕು ಅಂತ ಗ್ಲಾಸ್ ತೊಗೊಂಡೆ,
ಅದು ಒಳಗಡೆ ಏನೋ ಸ್ವಲ್ಪ ಅಂಟ್ಕೊಂಡಿತ್ತು, ಯಾಕೋ ಅಷ್ಟು ಸ್ವಚ್ಛ ಇಲ್ಲ ಅನ್ನಿಸ್ತು. ಮೂಲೆಯಲ್ಲಿ ಹುಣಸೆ ಹಣ್ಣು ಸಹ ಓಪನ್ ಆಗಿಟ್ಟಿದ್ರು. ಈ ಹುಣಸೆ ಹಣ್ಣು ಓಪನ್ ಆಗಿಟ್ಟರೆ ಜಿರಳೆ ಬಂದು ಮೊದಲು ಮೊಟ್ಟೆ ಇಡೋದು ಅದ್ರ ಮೇಲೇ. ಅದೇನೋ ಹುಣಸೆ ಹಣ್ಣಿಗೂ ಜಿರಳೆ ಹಣ್ಣಿಗೂ ಒಂಥರ ನೆಂಟಸ್ತಿಗೆ. ಅದು ನೋಡಿದ ಮೇಲೆ ಇಲ್ಲಿ ಸಾರು ಕುಡಿಬಾರ್ದು ಅನ್ನಿಸ್ತು. ಕೊನೆಗೆ ಅವ್ರು ನಾನು ಕೇಳಿದ್ರು, ಅದೇನು ದಿನ ಒಳ್ಳೆ ಊಟ ಮಾಡಬೇಕು ಅಂತ ಏನು ನಿಮ್ಮ ಹಠ ಅಂತ. ನಾನಂದೆ, ಆಯಸ್ಸು ಅಂದರೆ ಇಷ್ಟು ಊಟ ಅಂತ. ಮನುಷ್ಯನ ಆಯಸ್ಸು ಎಷ್ಟಿದೆ ಅಂದರೆ 150 ಊಟ, 200 ಊಟ, 2000 ಊಟ, ಇಷ್ಟು ಊಟ ಆದರೆ ಸಾಯ್ತಾ ನೀವು ಅಂತ. ಅಲ್ಲಿಗೆ ಇಷ್ಟೇ ಊಟ ಅಂತಿರೋದ್ರಿಂದ ಅಷ್ಟು ಒಳ್ಳೆ ಊಟ ಮಾಡಿಯೇ ಬದುಕೋಣ ಅಲ್ವಾ? ಹಾಗಾಗಿ ನಾನು ಹೇಳ್ತೇನೆ, ದೃಷ್ಟಿಕೋನಗಳನ್ನು ನಾನು ಹೇಳ್ತಾ ಇರೋದಷ್ಟೇ. ಹಾಗಾಗಿ ವರ್ತಮಾನದಲ್ಲಿ ಬದುಕೋದನ್ನು ಕಲ್ತರೆ ಸುಲಭ ಆಗ್ತದೆ. ಮತ್ತು ಗೊತ್ತಿಲ್ಲದ ವಿಷಯದಲ್ಲಿ ಒಳ್ಳೆ ಪ್ರೊಫೆಷನಲ್ಸ್ನ ನಂಬಿ ಹೋಗೋಣ. ಅವರು ಹೇಳಿದ್ದನ್ನು ಸಂಪೂರ್ಣವಾಗಿ ನಂಬೋಣ. ಅದು ತಪ್ಪು ಅಂತ ಅರಿವಾಗುವವರೆಗೂ ಪ್ರತಿ ಕ್ಷಣದಲ್ಲೂ ಅನುಮಾನ ಪಡೋದು ಬೇಡ ಅಲ್ವಾ? ಅಯ್ಯೋ, ನನಗೆ ನನ್ನ ಭಾಳ ಕ್ಲೋಸ್ ರಿಲೇಷನ್ನಲ್ಲೇ ಭಾಳ ಬುದ್ಧಿವಂತರಿದ್ದಾರೆ. ಎಷ್ಟು ಬುದ್ಧಿವಂತರು ಅಂದರೆ ಸರ್, ಆ್ಯಂಟಿಬಯೋಟಿಕ್ ಡೋಸನ್ನೇ ಕಮ್ಮಿ ಮಾಡ್ಕೊಂಡ್ಬಿಡ್ತಾರೆ. ಅವ್ರು 5 ತಗೊಳ್ಳಿದ್ರೆ ಇಲ್ಲ 3 ಸಾಕು ಅಂತ ಇವರೇ ಡಿಸೈಡ್ ಮಾಡೋದು. ಅದೆಂಥ ಕರ್ಮ ಗೊತ್ತಿಲ್ಲ. ಅಂದರೆ ಅಷ್ಟೊಳಗಡೆ ಅವರು ಸರಿಯೋಯ್ತಲ್ಲ, ಅವ್ರು ಯಾರು ಅವ್ರಿಗೇನು ಗೊತ್ತಿರುತ್ತೆ? ನಮ್ಮಲ್ಲಿ ಈ ಪ್ರಶ್ನೆ ಇದೆಯಲ್ಲ, ಇದೊಂದು ದೊಡ್ಡ ಸಮಸ್ಯೆ ಇದೆ. ಆದಾಯ ತೆರಿಗೆಯಲ್ಲಿ ನಾನು ಬುದ್ಧಿವಂತ ಆದಾಕ್ಷಣ ದಂತ ಚಿಕಿತ್ಸೆಯಲ್ಲೂ ನನಗಷ್ಟೇ ಬುದ್ಧಿವಂತಿಕೆ ಇದೆ ಅನ್ನೋ ಭ್ರಮೆ ಬೇಡ. ನಾನು ಬರೀ ಆದಾಯ ತೆರಿಗೆಯಲ್ಲಿ ಮಾತ್ರ ಬುದ್ಧಿವಂತ, ದಂತ ಚಿಕಿತ್ಸೆಗೆ ಅವ್ರನ್ನೇ ಕೇಳಬೇಕು ಅಲ್ವಾ? ಮತ್ತು ನಂಬೋದ್ರಿಂದ ಬಹಳ ಪಾಸಿಟಿವ್ ಇಶ್ಯೂ ಒಂದಿದೆ. ಏನು ಗೊತ್ತಾ? ಎಡವಟ್ಟಾದರೆ ಬೈಯೋದಕ್ಕೊಬ್ಬ ಮನುಷ್ಯ ಇದ್ದಾನ್ರಿ. ಯಾರನ್ನು ನಂಬದೇ ಇದ್ರೆ ಯಾರನ್ನು ಬೈತಿರ್ರಿ? ಆಮೇಲೆ ಎಡವಟ್ಟಾಗ ಯಾರನ್ನಾರು ಬೈಯೋಕ್ಕೂ ಮೂರನೇ ಮನುಷ್ಯ ಬೇಕಾ? ಅದು ನಾನು ನಿರ್ಧರಿಸಿದೆ, ಹಾಗಾಗಿ ಎಡವಟ್ಟಾಯಿತು ಅಂತ ನನ್ನೇ ಬೈಕೊಳ್ಳೋ ಪರಿಸ್ಥಿತಿ ಬೇಡ ಅಂತ ಅನ್ಸುತ್ತಲ್ವ? ಅದಕ್ಕಾದ್ರೂ ಯಾರೋ ಬೇಕಾಗತ್ತಲ್ವ? ಮೌಲ್ಯಗಳ ವಿಷಯ ಬಂದಾಗ ಕಾಡಿದ್ದಿದೆ, ಬಹಳ ಕಾಡಿದ್ದಿದೆ. ಯಾವುದೋ ಕಾಲದಲ್ಲಿ ಮೌಲ್ಯಗಳು ಇತ್ತು ಈ ದೇಶದಲ್ಲಿ, ಇಲ್ಲ ಅಂತಲ್ಲ. ಈಗ ಡೈಲ್ಯೂಟ್ ಆಗಿದೆ. ಅದರ ಸಂಪೂರ್ಣ ಹೋಗಿದೆಯಾ ಅಂದರೆ ಇಲ್ಲ, ಹೋಗಿಲ್ಲ. ಸಣ್ಣ ಸಣ್ಣ ಊರುಗಳನ್ನು ನೋಡಿದಾಗ ನನಗೆ ಕಾಡುತ್ತೆ ಇನ್ನೂ. ನಾನು ಅಷ್ಟರ ಮಟ್ಟಿನ ನಂಬಿಕೆ ರೀ, ಅಷ್ಟರ ಮಟ್ಟಿನ ನಂಬಿಕೆ. ಮನೆಗೆ ಬೆಳಗಿನ ಜಾವ ಎದ್ದು ಗಂಡ ಆಫೀಸಿಗೆ ಹೋದಾಗ ಸಂಜೆ ಬಂದೇ ಬರ್ತಾನೆ ಅನ್ನೋದು ಒಂದು ಅದ್ಭುತವಾದ ನಂಬಿಕೆ ಅಲ್ವಾ? ಅದೇ ಗಂಡನಿಗೂ ನಾನು ಮನೆಗೆ ಹೋದಾಗ ಹೆಂಡತಿ ಮನೆಯಲ್ಲಿ ಇದ್ದೇ ಇರ್ತಾಳೆ ಅನ್ನೋದು ಒಂದು ನಂಬಿಕೆ ಅಲ್ವಾ? ಶಾಲೆಗೆ ನಾನು ಹುಡುಗನ ಕಳಿಸಿದಾಗ ಸಂಜೆ ವಾಪಸ್ ಬರ್ತಾನೆ, ಅವನು ಶಾಲೆಯಲ್ಲೇ ಕೂತಿದ್ದಾನೆ ಅನ್ನೋದು ಒಂದು ನಂಬಿಕೆ ಅಲ್ವಾ? ಇವೆಲ್ಲ ಯಾಕೆ ಬರ್ತದೆ ಅಂದರೆ ಅವರು ಸಭ್ಯರು ಅನ್ನೋ ಕಾರಣಕ್ಕೆ, ಸಜ್ಜನರು ಅನ್ನೋ ಕಾರಣಕ್ಕೆ. ಸಭ್ಯ ಸಜ್ಜನ ಅನ್ನೋದು ಮೌಲ್ಯಗಳಲ್ವಾ? ಆ ಮೌಲ್ಯಗಳು ಇರೋದ್ರಿಂದ ಈ ನಂಬಿಕೆಗಳಿವೆ. ಈ ನಂಬಿಕೆಗಳು ಇರೋದ್ರಿಂದ ನಮ್ಮ ದೈನಂದಿನ ಕೆಲಸಗಳು ನೆಮ್ಮದಿಯಾಗಿವೆ ಅಲ್ವಾ? ನಂಬಿಕೆನೇ ಹೋದರೆ ಹಾಗೆ. ಪ್ರಾಯಶಃ ಇದನ್ನು ಸ್ವಲ್ಪ ಯೋಚನೆ ಮಾಡೋದು ವಾಸಿ. ಪ್ರಶ್ನೆಗಳು ಅಂತಂದರು. ಇವತ್ತಿನ ದಿವಸಕ್ಕೆ ಪ್ರಶ್ನೆಗಳಿಗೆ ಉತ್ತರ ಕೊಡುವಷ್ಟು ವ್ಯವಧಾನ ಕಾಣಲಿಲ್ಲ, ಯಾಕಂದರೆ ನಾನು ಓಡೋದ್ರಲ್ಲಿದ್ದೇನೆ. ದಯವಿಟ್ಟು ಜಾಸ್ತಿ ಏನು ಕೇಳಬೇಡಿ. ಅಕಸ್ಮಾತ್ ಕೇಳಿದ್ರೆ ಫೋನ್ ನಂಬರ್ ಕೊಟ್ಟಿದ್ದೀನಿ, ಬೈದು ಬಿಡಿ, ಕೇಳಿ ಸರ್. ಹಾಂ, ಡಿಫರೆನ್ಸ್ ಒಂದಿದೆ ಸರ್. ಪ್ರಾಣಿಗಳದ್ದು ಸಂಪೂರ್ಣ ಪ್ರಕೃತಿ ದತ್ತ, ಮನುಷ್ಯನದು ಹಾಗಲ್ಲ. ಮನುಷ್ಯ ತನ್ನದೇ ಆದ ಒಂದು ವ್ಯವಸ್ಥೆಯನ್ನು ಸೃಷ್ಟಿಸ್ಕೊಂಡಿದ್ದಾನೆ, ಪ್ರಕೃತಿಯನ್ನು ಮೀರಿದ ಒಂದು ವ್ಯವಸ್ಥೆ. ಈಗ ಒಂದು ಭಾಳ ಸಿಂಪಲ್ಲಾಗಿ ಹೇಳ್ತೀನಿ, ಮದುವೆಯಾಗಿ ಗಂಡ ಹೆಂಡತಿ ಒಟ್ಟಿಗೆ ಇರಬೇಕು ಅನ್ನೋದು ಮನುಷ್ಯ ಪ್ರಪಂಚದ್ದು. ಪ್ರಾಣಿಗಳಲ್ಲಿ ಇಲ್ವಾ? ಇಲ್ಲ. ಆದರೆ ಪ್ರಾಣಿಗಳಲ್ಲಿ ಒಂದಿದೆ, ಮಂಗಟ್ಟೆ ಅಂತ. ನಿನ್ನೆ ಒಂದು ಹಕ್ಕಿ ಬಗ್ಗೆ ಮಾತಾಡಿದೆ ನೋಡಿ, ಮಂಗಟ್ಟೆ ಅನ್ನೋ ಹಕ್ಕಿಗೆ ಅದಿದೆ. ಮತ್ತು ಈ ಮಂಗಟ್ಟೆ ಅನ್ನೋ ಹಕ್ಕಿದು ಅದ್ಭುತ, ಪ್ರಕೃತಿಯ ಅದ್ಭುತ ಅಂದರೆ ಒಂದೊಂದು ಬೆಲ್ಟಿನ ಮಂಗಟ್ಟೆ ಬೇರೆ ಬೇರೆ ಆಕಾರ. ನೀವು ನಾರ್ತ್ ಕೆನರಾದಲ್ಲಿ ನೋಡುವಂಥ ಮಂಗಟ್ಟೆ ಬೇರೆ, ಬಯಲುಸೀಮೆಯ ಮಂಗಟ್ಟೆ ಬೇರೆ, ಎಲ್ಲವೂ ಮಂಗಟ್ಟೆಗಳೇ. ಆದರೆ ಅದರ ಆಕಾರ ನೋಡಿದ್ರೆ ಬೇರೆ 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 ಬಣ್ಣಗಳಲ್ಲಿವೆ. ಆದರೆ ಎಲ್ಲ ಮಂಗಟ್ಟೆಗಳಿಗೂ ಒಂದೇ ಗುಣ ಏನು? ಒಮ್ಮೆ ಗಂಡು ಹೆಣ್ಣು ಜೊತೆಯಾದರೆ ಅದು ಜೀವನ ಪರ್ಯಂತ ಅವೇ ಜೊತೆಗೆ. ಎರಡನೇದೇನು ಗೊತ್ತಾ? ಹೆಣ್ಣು ಮಂಗಟ್ಟೆ ಬಸರಾದ ಕೂಡಲೇ ಗೂಡು ಸೇರಿ ಮೊಟ್ಟೆ ಇಡುತ್ತೆ. ಅದು ಮೊಟ್ಟೆ ಇಡ್ತಾ ಇರಬೇಕಾದ್ರೆ ರೆಕ್ಕೆ ಪುಕ್ಕ ಎಲ್ಲ ಉದುರಿಸ್ಕೊಂಡ್ಬಿಡುತ್ತೆ. ಏನು ಅಂದರೆ ಮೊಟ್ಟೆ ಮತ್ತು ಮರಿಗೆ ಮೆತ್ತೆ ಇರಬೇಕು ಅನ್ನೋ ಕಾರಣಕ್ಕೆ. ಹಾಗಾಗಿ ಅದು ಹಾರೋ ಚೈತನ್ಯ ಕಳೆದು ಹೋಗುತ್ತೆ. ಈ ಗಂಡು ಮಂಗಟ್ಟೆ ದಿನವೆಲ್ಲ ಓಡಾಡಿ ಊಟ ತಂದು ಹೆಣ್ಣು ಮಂಗಟ್ಟೆನ ಸಾಕತ್ತೆ. ಅಕಸ್ಮಾತ್ ಈ ಗಂಡು ಮಂಗಟ್ಟೆ ಸತ್ತೋದ್ರೆ ಆ ಹೆಣ್ಣು ಮಂಗಟ್ಟೆ ಊಟ ಇಲ್ಲ, ಮರಿಗಳು ಸಾಯೋದೆ. ಈ ಬದ್ಧತೆ ಎಲ್ಲಿಂದ ಬಂತು ಅಂತ? ಇದು ನೇಚರ್ನ ಬದ್ಧತೆ, ಪ್ರಕೃತಿಯ ಬದ್ಧತೆ ಇದು. ಹಾಗೆ ನನಗೆ ಶಿವಾನಂದ ಕಳವೆ ಅಂತ ಸಿರ್ಸಿಯಲ್ಲಿ ಒಬ್ಬರಿದ್ದಾರೆ, ಅವರು ಈ ಥರದ್ದು ಇದೆ. ಅವರು ಇನ್ನೊಂದನ್ನು ಹೇಳ್ತಾರೆ, ಗುಬ್ಬಿಗಳು ಒಂದು ಥರ ಗುಬ್ಬಿ ಇದೆಯಂತೆ. ಅದು ಒಮ್ಮೆ ಜೊತೆಯಾದರೆ
ಹೆಣ್ಣು ಮೊಟ್ಟೆ ಇಟ್ಟು ಹೋಗಿಬಿಡುತ್ತಂತೆ ಗಂಡನ್ನು ಕೂರಿಸಿ, ಗಂಡು ಮರಿ ಮಾಡಿ ಸಾಕೋದು. ಆ ಹೆಣ್ಣು ಇನ್ನೊಂದು ಗಂಡಿನ ಜೊತೆ ಇನ್ನೊಂದು ಮರದಲ್ಲಿ ಕೂತು ಇದನ್ನು ಗಮನಿಸ್ತಾ ಇರ್ತದಂತೆ, ಇದು ಸಾಕ್ತಾ ಇದೆಯಾ ಇಲ್ವಾ ಅಂತ. ಅಲ್ಲ, ಇದು ಪ್ರಕೃತಿಯ ವೈಚಿತ್ರ. ಇದು ಅರ್ಥವಾದ ನಾನು ನಿಮಗೆ ಹೇಳ್ತಾ ಇರೋದು. ಅಲ್ಲಿ ಕಾನ್ಸೆಪ್ಟ್ ಆಫ್ ನಂಬಿಕೆಗೆ ಅರ್ಥನೇ ಇಲ್ಲ. ಆದರೆ ಒಂದನ್ನು ಅರ್ಥ ಮಾಡ್ಕೊಳ್ಳಿ, ಗಂಡು ಮಂಗಟೆಗಳನ್ನ ನಾವು ಹಿಡಿದುಕೊಳ್ತೇವೆ, ಸುಲಭ ಹಿಡಿದುಕೊಳ್ಳೋದು. ಹೆಣ್ಣು ಮಂಗಟೆಗಳು ಸಾಯ್ತಾ ಬರುತ್ತವೆ. ಎವಲ್ಯೂಷನ್ ಅಂದರೆ ಏನು ಅಂದರೆ ನಿಧಾನವಾಗಿ ಹೆಣ್ಣು ಮಂಗಟಿಯ ಜೀನ್ಸಲ್ಲಿ ಒಂದು ಡೆವಲಪ್ ಆಗುತ್ತೆ. ಏನು, ಬಸರಾದ್ರೆ ಸತ್ತೋಗ್ತೀನಿ, ಬಸರಾಗಬಾರದು ಅಂತ. ಹಾಗಾಗಿ ಮಂಗಟಿಯಲ್ಲಿ ಬಂಜತನ ಶುರುವಾಗುತ್ತೆ. ಕಾನ್ಸೆಪ್ಟ್ ಆಫ್ ಎವಲ್ಯೂಷನ್ ಇಸ್ ಇನ್ಸ್ಟಿಗೇಟೆಡ್ ಬೈ ಹ್ಯೂಮನ್ ರಿಯಾಕ್ಷನ್ ಅಂತ. ಮನುಷ್ಯರು ಮಾಡಿದ ಅಪರಾಧದ ಮೇಲೆ ಮಂಗಟ್ಟೆಗಳ ಎವಲ್ಯೂಷನ್ ಬದಲಾಗುವ ಸಾಧ್ಯತೆ ಇರ್ತದೆ. ಪ್ರಾಣಿ ಪ್ರಪಂಚದಲ್ಲಿ ಇದು ನಂಬಿಕೆಯ ಅವಶ್ಯಕತೆ ಬರೋದಿಲ್ಲ. ಯಾಕೆಂದರೆ ದ ಕಾನ್ಸೆಪ್ಟ್ ಇಸ್ ನಾಟ್ ದೇರ್. ಅವು ಪ್ರಕೃತಿ ಹೇಗೆ ನಡೆಸುತ್ತೆ ಹಾಗೇ ಇರ್ತವೆ. ನೀವು ಒಂದು ನೋಡಿರ್ಬೋದು, ನೀವು ಬೀದಿ ನಾಯಿಗೂ ಮನೆ ನಾಯಿಗೂ ಡಿಫ್ರೆನ್ಸ್ ಇದೆ. ಬೀದಿ ನಾಯಿ ಇನ್ಸೆಕ್ಯೂರ್ ಆಗಿರ್ತದೆ, ಹಾಗಾಗಿ ಅದರ ಸೆನ್ಸಸ್ ಭಾಳ ಶಾರ್ಪ್ ಇರುತ್ತೆ. ಮನೆ ನಾಯಿ ಮಲಗಿರ್ತದೆ, ಗೊತ್ತು ಕಾಸು ಕೊಟ್ಟು ತಗೊಂಡ್ಬಂದಿದ್ದಾರೆ, ನಾನು ಈ ಮನೆಯ ಆಸ್ತಿ, ನನ್ನನ್ನು ಇವರು ಸಾಯೋದಕ್ಕೆ ಬಿಡುವುದಿಲ್ಲ ಅಲ್ವಾ, ಕಾಯ್ತಾರೆ. ಹಾಗಾಗಿ ನೇಚರ್ದು ಕಾನ್ಸೆಪ್ಟೇ ಬೇರೆ. ಮನುಷ್ಯರಾಗಿ ನಾವು ನಮ್ಮದೇ ಒಂದು ಸಿಸ್ಟಮ್ ಅಂತ. ಬಟ್ ಅಫ್ಕೋರ್ಸ್ ಇತ್ತೀಚೆಗೆ ಒಂದು ಪುಸ್ತಕ ಓದ್ತಿದ್ದೆ, ಸೇಪಿಯನ್ಸ್ ಅಂತ ಒಂದು ಪುಸ್ತಕ ಬಂದಿದೆ, ಯಾರೋ ವೆಸ್ಟರ್ನ್ ಬರೆದಿರೋದು. ವಿ ಡೊಮೆಸ್ಟಿಕೇಟೆಡ್ ವೀಟ್ ಅಂತ ನಾವು ಹೇಳ್ಕೊತೀವಿ. ಅಂದರೆ ನಾವು ನಾಗರಿಕರಾಗಿ ಗೋಧಿಯನ್ನು ಡೊಮೆಸ್ಟಿಕೇಟ್ ಮಾಡಿದ್ವಿ, ನಮಗೆ ಬೇಕಾದ ರೀತಿ ಬೆಳೆದ್ವಿ ಅಂತ. ಅವನು ಮುಂದಕ್ಕೆ ಹೋಗ್ತಾನೆ. ಡೋಮ್ ಅನ್ನೋ ಪದ, ಡೊಮೆಸ್ಟಿಕ್ ಅನ್ನೋ ಪದ ಬಂದದ್ದು ಡೋಮಿಂದ. ಡೋಮ್ ಅಂದರೆ ಮನೆ ಅಂತ. ಅಲ್ಲಿಗೆ ಡೊಮೆಸ್ಟಿಕೇಶನ್ ಅಂತಂದರೆ ಮನೆ ಕಟ್ಕೊಂಡು ಬದುಕಿದ್ವಿ ಅಂತ. ಅಲ್ಲಿಗೆ ಅವನು ಹೇಳ್ತಾನೆ, ವೀಟ್ ಡೊಮೆಸ್ಟಿಕೇಟೆಡ್ ಅಸ್ ಅಂತ. ನಾನು ಗೋಧಿಯನ್ನು ಡೊಮೆಸ್ಟಿಕೇಟ್ ಮಾಡಲಿಲ್ಲ, ಗೋಧಿ ರಾಗಿ ಇವು ನನ್ನನ್ನು ಡೊಮೆಸ್ಟಿಕೇಟ್ ಮಾಡಿವೆ. ನಾನು ಮನೆ ಕಟ್ಕೊಂಡಿದ್ದು, ನಾನು ಒಂದು ಸಂಸಾರ ಅಂತ ಮಾಡ್ಕೊಂಡಿದ್ದು, ನಾನು ಊರು ಅಂತ ಕಟ್ಕೊಂಡಿದ್ದು, ನಾನೊಂದು ಕಣಜ ಅಂತ ಮಾಡ್ಕೊಂಡಿದ್ದು, ನನಗೊಬ್ಬ ರಾಜನ್ನು ಕೂರಿಸ್ಕೊಂಡಿದ್ದು ನನ್ನ ಆಸ್ತಿ ಕಾಯೋದಕ್ಕೆ. ಇವೆಲ್ಲವೂ ನಾನು ಸೃಷ್ಟಿಸಿದ ಒಂದು ಕ್ರಿಯೆಗಳು. ಇದರಲ್ಲಿ ಪ್ರಕೃತಿಯ ವಿರುದ್ಧವಾದ ಕ್ರಿಯೆಗಳು. ಪ್ರಕೃತಿ ಹೇಳುತ್ತೆ ಊಟ ಇದ್ದಲ್ಲಿ ವಲಸೆ ಹೋಗು ಅಂತ. ಮನುಷ್ಯರು ಹಾಗೆ ಹೋಗ್ತಾ ಇದ್ರು. ನಾವು ಈಗೇನು ಮಾಡ್ತೀವಿ, ಮನುಷ್ಯ ಇದ್ದಲ್ಲಿ ಊಟ ಬರಬೇಕು ಅಂತ ನಾಗರಿಕತೆ. ಅಲ್ಲಿಗೆ ನಮ್ಮದೇ ಆದ ರೂಲ್ಸ್ ಬೇಕಲ್ವಾ. ಬಟ್ ಅಫ್ಕೋರ್ಸ್ ನಾವು ಒಂದು ಕಡೆ ಹೇಳೋದಿದೆ, ಹಳೆಯ ನಾಗರಿಕತೆಲ್ಲ ನದಿ ಪಕ್ಕ ಇತ್ತಂತೆ, ಹಾಗಾಗಿ ಭಾಳ ಸ್ವಚ್ಛವಾಗಿತ್ತು. ನದಿ ಪಕ್ಕ ಇದೆ, ನಮಗೆ ಹೇಳ್ತೀವಿ ನದಿ ನೀರು ಕುಡಿಯೋಕ್ಕಾಗತ್ತೆ. ಇಲ್ಲ, ನಾವು ಕುಡಿಯೋದಕ್ಕಿಂತ ಜಾಸ್ತಿ ಸ್ವಚ್ಛ ಆಗೋದಕ್ಕೆ ನೀರನ್ನು ಕಳಿತೀವಿ, ಕುಡಿದೋದು ಕಮ್ಮಿನೇ. ಪ್ರಾಯಶಃ 1 ಲೀಟ್ರ್ ಕುಡಿದ್ರೆ ನಾವು 8 ಲೀಟ್ರ್ ನಮಗೆ ಸ್ವಚ್ಛ ಆಗಲಿಕ್ಕೆ ಆಗ್ತದೆ ಅಂತ. ಅಲ್ಲಿ ನದಿ ಪಕ್ಕ ಇದ್ದ ನಾಗರಿಕತೆಗಳು ಸ್ವಚ್ಛವಾಗಿರ್ತವೆ. ಇದ್ದಲ್ಲೇ ನೀರು ತಂದುಕೊಂಡ್ರೆ ನಾವು ನಾಗರಿಕ ಅಂತ ಇದ್ದಲ್ಲೇ, ಬೆಂಗಳೂರಲ್ಲಿ ಏನೂ ನದಿ ಇಲ್ಲ, ನಾವು ಇದ್ದಲ್ಲಿಗೆ ನೀರು ತರಿಸ್ಕೋತೀವಿ. ಏನಾಯ್ತು ನಾಗರಿಕತೆ? 100 ಫ್ಲಾಟಿಗಿಂತ ಜಾಸ್ತಿ ಇದ್ದರೆ ಅದೇ ನೀರನ್ನು ಸ್ವಚ್ಛ ಮಾಡಿ ಟಾಯ್ಲೆಟಲ್ಲಿ ಯೂಸ್ ಮಾಡಿ ಅಂತ. ಅಂದರೆ ಹೊಲಸು ನೀರನ್ನು ಮತ್ತೆ ಸ್ವಚ್ಛ ಮಾಡಿ ಅಲ್ಲೇ ರೀಸೈಕಲ್ ಮಾಡ್ತೀವಿ. ಅಲ್ಲಿಗೆ ನಾವು ಸ್ವಚ್ಛನ, ನದಿ ಪಕ್ಕ ಇದ್ದವನು ಸ್ವಚ್ಛನ ಅಂತಂದರೆ ನದಿ ಪಕ್ಕ ಇದ್ದವನೇ ಸ್ವಚ್ಛ, ನಾವಲ್ಲ. ಬಟ್ ಅಫ್ಕೋರ್ಸ್ ನಮ್ಮ ಕಡೆ ಒಂದು ಜೋಕ್ ಹೇಳೋದಿದೆ, ಕುಡಿಯೋದಕ್ಕೆ ಬೋರ್ವೆಲ್ ವಾಟ್ರು ಸರ್ ಹಾರ್ಡ್ ವಾಟ್ರು, ಅದೇ ಟಾಯ್ಲೆಟಲ್ಲಿ ರೀಸೈಕಲ್ಡ್ ವಾಟರ್ ಇದೆ ನೋಡಿ, ಭಾಳ ಸಾಫ್ಟ್ ಇದೆ ಅಂತ. ಮುಖ ತೊಳೆದಾಗ ಸೋಪ್ ಚೆನ್ನಾಗಿ ಹಚ್ಕೋಬೋದು ಅಂತ ಹೇಳಿ ಅಂತ. ಅಂದರೆ ನಾವಾಗಿ ಸೃಷ್ಟಿಸಿದ ಒಂದು ಸೊಸೈಟಿ ಇರೋದರಿಂದ ವ್ಯಾಲ್ಯೂಗಳು ಮುಖ್ಯ ಆಗತ್ತೆ. ಯಾಕಂದರೆ ಇದು ನಮ್ಮ ವ್ಯಾಲ್ಯೂಗಳು, ನೇಚರ್ನ ವ್ಯಾಲ್ಯೂಗಳಲ್ಲ, ನೇಚರ್ದು ಕಾನೂನುಗಳಿವೆ ಅಷ್ಟೇನೆ ಅಂತ. ಎನಿವೆ, ಇಷ್ಟಕ್ಕೆ ಹೇಳ್ತೀನಿ, ಮಾತು ಮುಗಿಸೋಣ. ಅವಕಾಶಕ್ಕೆ ಧನ್ಯ, ಕೃತಜ್ಞತೆ. ಮಂಗಳೂರು ಬಗ್ಗೆ ಭಾಳ ಭಯ ಇತ್ತು. ಎಲ್ಲೋ ಒಂದು ಕಡೆ 2-3 ಕಡೆ ನಾವು ವೈದ್ಯರು ಉಲ್ಲೇಖ ಕೊಟ್ಟೆ ಅಂತ. ದಯವಿಟ್ಟು ವೈದ್ಯರ ಬಗ್ಗೆ ಏನು ಅಂದ್ಕೋಬೇಡಿ, ಬಹಳ ಒಳ್ಳೆ ವೈದ್ಯರು ಇದ್ದಾರೆ ಅಂತಲೇ ನಾನು ಇನ್ನೂ ಗಟ್ಟಿಯಾಗಿದ್ದೀನಿ, ಸ್ಪಷ್ಟವಾಗಿ ಹೇಳ್ತೀನಿ. ಇಲ್ಲದಿದ್ದರೆ ಭಾಳ ಕಷ್ಟ ಆಗೋದು. ನೋಡಿ, ನಂಬಿಕೆಗಳನ್ನು ಬೆಳೆಸ್ಕೊಂಡ್ರೆ ಸೈಕಿಯಾಟ್ರಿಸ್ಟ್ ಅವಶ್ಯಕತೆ ಕಮ್ಮಿ ಇರುತ್ತೆ ಬದುಕಲ್ಲಿ, ಕೌನ್ಸಿಲಿಂಗ್ನ ಅವಶ್ಯಕತೆ ಕಮ್ಮಿ ಇರುತ್ತೆ ಅಲ್ವಾ. ಮನುಷ್ಯರು ಹುಚ್ಚರಾಗೋದು ಕೇಳಿಸ್ಕೊಳ್ಳೋರು ಯಾರೂ ಇಲ್ಲ ಅಂತ. ಹೇಳಕ್ಕೆ ಬೇಕಾದಷ್ಟು ಇರುತ್ತೆ ಅವ್ರ ಹತ್ರ, ಕೇಳಿಸ್ಕೊಳ್ಳೋಕೆ ಯಾರೂ ಇಲ್ಲ ಅಂತ. ದಯವಿಟ್ಟು ನಾವು ಮಾತು ಕಮ್ಮಿ ಮಾಡೋಣ, ನನ್ನೂ ಸೇರಿ ಕೇಳಿಸ್ಕೊಳ್ಳೋದು ಕಲಿಯೋಣ. ಪ್ರಾಯಶಃ ಪ್ರಪಂಚ ಸುಖವಾಗಿರುತ್ತೆ. ಅಫ್ಕೋರ್ಸ್ ಇದರ ಬಗ್ಗೆ ಒಂದು ಜೋಕ್ ಇದೆ. ಅಲ್ಲಿ ಸಾಹಿತ್ಯ ಪರಿಷತ್ತಿಗೆ ಯಾವುದಕ್ಕೂ ಹೋಗಿದ್ದೆ, ಅಲ್ಲಿ ಯಾರೋ ಹೆಣ್ಣು ಮಗು ನನ್ನ ಪುಸ್ತಕವೆಲ್ಲ ಓದಿದ್ರು, ನಾನು ದೊಡ್ಡ ಸ್ತ್ರೀವಾದಿ, ಹಾಗಾಗಿ ಸಾರ್ ನಿಮ್ಮ ಜೊತೆ ಮಾತಾಡಬೇಕು ಅಂತ ಹೇಳಿದ್ರು. ಭಾಳ ಕಷ್ಟ ಇತ್ತು ಆಕೆಗೆ. ಆಯ್ತಮ್ಮ ಮಾತಾಡೋಣ, ಎಲ್ಲಿ ಕೂರೋಣ ಅಂತ.
ಪಾಪ ಗೃಹಿಣಿಯರಿ ಎಲ್ಲಿ ಕರ್ಕೊಂಡು ಹೋಗಿ ಪಾರ್ಕಿಗೆ ಹೋಗಿ ಕೂತ್ಕೊಂಡ್ರೆ ಅದು ಯಾವುದೋ ಧಾರವಾಡದಂಥ ಊರು, ಯಾರೋ ಗುರುತು ನೋಡಿದ್ರೆ ಯಾರ ಜೊತೆಯೋ ಪಾರ್ಕ್ನಲ್ಲಿ ಕೂತಿಯಾಳೆ ಅಂತ ಆಗ್ತದೆ. ಇನ್ನೆಲ್ಲಿ ಹೋಗಿ ಕೂರ್ಲಿಕ್ಕೆ ಆಗ್ತದೆ, ನನ್ನ ರೂಮ್ ಕರೀಲಿಕ್ಕೆ ಆಗ್ತದ? ಹಾಗಾಗಿ ಸಾಹಿತ್ಯ ಪರಿಷತ್ತು ನಡೀತಾ ಇದ್ದಿದ್ದು ಯಾವುದೋ ಆಡಿಟೋರಿಯಂ ಮೆಟ್ಲ ಮೇಲೆ ಕೂತೀವಿ. 1.5 ಗಂಟೆ ಕಾಲ ಮಹಾತಾಯಿ ನನ್ನ ಹತ್ರ ಮಾತಾಡಿದ್ರು, ಹೇಳಿದ್ರು ಹೇಳ್ತಾನೇ ಇದ್ರು ರೋದನ. 1.5 ಗಂಟೆ ಆದ ನಂತರ ಹೇಳಿದ್ರು, ಮಗು ಸ್ಕೂಲಿಂದ ಬರೋ ಟೈಮ್ ಆಯಿತು ಸರ್, ನಾನು ಪಿಕಪ್ ಮಾಡಬೇಕು, ಹೋಗಲ್ಲ ಅಂತ ಕೇಳಿದ್ರು. ನಾನು ಆಯ್ತಮ್ಮ ಹೋಗುವ ಅಂತಂದೆ. ಅಷ್ಟೊತ್ತು ಅವರು ಬೈಕೊಂಡಿದ್ದು ಅವರ ಸಂಸಾರದ ಕಷ್ಟ ಕೋಟಲೆಗಳನ್ನು ಹೇಳಿ ಬೈಕೋತಾ ಇದ್ರು. ಯಾರಿಗೆ ಬೇಕಿದೆ ಈ ಸಂಸಾರ, ಅವನು ಸರಿಯಿಲ್ಲ, ಇವನು ಸರಿಯಿಲ್ಲ, ಅತ್ತೆ ಸರಿಯಿಲ್ಲ, ಮಾವ ಸರಿಯಿಲ್ಲ, ಮಕ್ಕಳು ಹೇಳಿದ ಮಾತು ಕೇಳಿಲ್ಲ, ಎಲ್ಲ ಹೇಳ್ತಾ ಇದ್ದವರು. 3:30 ಆಗ್ತಾ ಇದ್ದಂಗೆ ಮಗು ಸ್ಕೂಲ್ ಬಿಡ್ತು ಸರ್, ಕರ್ಕೊಂಬರ್ಬೇಕು ಅಂದರು. ಸರಿನಮ್ಮ ಅಂದೆ. ಆಮೇಲೆ ಏನೋ ವಾಟ್ ಶಿ ಟೋಲ್ಡ್ ಮೀ, ಕೈ ಕುಲುಕಿ ಥ್ಯಾಂಕ್ಸ್ ಫಾರ್ ಎನ್ ಎಕ್ಸಲೆಂಟ್ ಕಾನ್ವರ್ಸೇಷನ್ ಅಂತಂದರು. 1.5 ಗಂಟೆ ಕಾಲ ನಾನು ಒಂದು ಪದ ಮಾತಾಡಿಲ್ಲ. ಶಿ ಸೆಡ್ ಇಟ್ ವಾಸ್ ಎನ್ ಎಕ್ಸಲೆಂಟ್ ಕಾನ್ವರ್ಸೇಷನ್. ನಾನು ಹೇಳ್ತೇನೆ, ಕೇಳಿಸ್ಕೊಳ್ಳೋಕ್ಕೆ ಕಿವಿ ಇಟ್ಕೊಳ್ಳಿ. ಒಂದು ಸತ್ಯ ಸ್ಪಷ್ಟವಾಗಿರಲಿ, ಯಾರು ದಡ್ರಲ್ಲ, ಹಾಗೇನೆ ಯಾರು ಅವಕಾಶ ಕೊಡದಿದ್ರೆ ಮೋಸ ಮಾಡಲ್ಲ. ಅವಕಾಶವಾದರೆ ಅದು ನಿಮ್ಮ ರಿಸ್ಕು. ಅವಕಾಶ ಕೊಡದಿದ್ರೆ ಎಲ್ಲೂ ಮೋಸವಾಗಲ್ಲ. ಹೆಚ್ಚು ಕಮ್ಮಿ ಆದರೆ ಜಾತಕ ತೋರಿಸಿ ಎಲ್ಲೋ ಒಂದು ಕಡೆ ಜಾತಕದಲ್ಲಿ ಪ್ರಾಬ್ಲಮ್ ಇತ್ತು, ಅದಕ್ಕೆ ಮೋಸ ಆಯಿತು ಅಂದ್ಕೊಳ್ಳಿ, ಮನುಷ್ಯರನ್ನು ಬೈಕೊಂಡು ತಿರುಗಬೇಡಿ. ಇಟ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಮಗದೊಮ್ಮೆ ಧನ್ಯವಾದಗಳು ಸರ್. ಹೊತ್ತು ಮೀರ್ತಾ ಇದೆ. ಕೊನೆಯದಾಗಿ ಒಂದು ಸಂತಸದ ಸುದ್ದಿ. ದಕ್ಷಿಣ ಕನ್ನಡ ಜಿಲ್ಲೆ ಕನ್ನಡ ಸಾಹಿತ್ಯ ಪರಿಷತ್ತು ಮಂಗಳೂರು ತಾಲೂಕಿಗೆ ನಮ್ಮ ಅಧ್ಯಕ್ಷರಾದ ಡಾಕ್ಟರ್ ಮಂಜುನಾಥ್ ಎಸ್ ರೇವಣ್ಕರ್ ಅವರ ಪ್ರಯತ್ನದಿಂದ 50 ಸೆನ್ಸ್, ಅರ್ಧ ಎಕರೆ ಜಾಗೆ ಮಂಜೂರಾತಾಗಿ ಆಗಿದೆ. ಇದು ನಮ್ಮ ಅಧ್ಯಕ್ಷರ ಒಂದು ಭಗೀರಥ ಪ್ರಯತ್ನ. 2 ನಿಮಿಷ ಅವರಿಗೊಂದು ಸಣ್ಣ ಒಂದು ಸನ್ಮಾನ ನಿಮ್ಮ ಮುಂದೆ ಮಾಡಿ ಮತ್ತೆ ಅಧ್ಯಕ್ಷರು 2 ನಿಮಿಷ ಮಾತಾಡ್ತಾರೆ. ನಂತರ ಕಾರ್ಯಕ್ರಮ ಮುಗಿಲಿಕ್ಕಿದೆ. ಅಧ್ಯಕ್ಷರೇ ದಯವಿಟ್ಟು ಬನ್ನಿ. ಒಂದು ಇಷ್ಟರವರೆಗೆ ಮಂಗಳೂರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಸ್ವಂತದಾದ ಸೂರು ಇರಲಿಲ್ಲ. ಸೊ ಈಗ ಒಂದು ನಮಗೆ ಅರ್ಧ ಎಕರೆ ಜಾಗ ಮಂಗಳೂರಿನಲ್ಲಿ ಮಂಜೂರಾತಿಯಾಗಿದೆ. ಡಾಕ್ಟರ್ ಮಂಜುನಾಥ್ ರೇವಣ್ಕರ್ ಅವರ ಭಗೀರಥ ಪ್ರಯತ್ನ. ಒಂದು ಬಾರಿ ಎಲ್ಲರೂ ಚಪ್ಪಾಳೆ ತಟ್ಟಿ ಅವರನ್ನು ಅಭಿನಂದಿಸೋಣ. ದಯಮಾಡಿ ಸಮಿತಿಯ ಸದಸ್ಯರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾರೆ. ನಮ್ಮ ಸಮಿತಿಯ ಸದಸ್ಯರು ಸ್ನಾತ್ ಕುಮಾರ್ ಜೈನ್, ರತ್ನಕ್ಕ, ಮೀನಾಕ್ಷಿ ಅಕ್ಕ, ಇವತ್ತಿನ ವಿಚಾರಗೋಷ್ಠಿಯಲ್ಲಿ ನನ್ನ ಆತ್ಮೀಯರಾದಂಥ ಶ್ರೀ ಸೇತುರಾಮ್ರವರಿಗೆ ನಾನು ಕನ್ನಡ ಸಾಹಿತ್ಯ ಪರಿಷತ್ತು ಮಂಗಳೂರು ತಾಲೂಕು ಘಟಕದ ವತಿಯಿಂದ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ತುಂಬು ಹೃದಯದ ಸೇತುರಾಮ್ರವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಇವತ್ತಿನ ನಂಬಿಕೆ ಮೌಲ್ಯಾಧಾರಿತ ಒಂದು ವಿಷಯದಲ್ಲಿ ಬಹಳ ಚರ್ಚೆಯಲ್ಲಿ ಭಾಳ ಒಳ್ಳೆಯ ರೀತಿಯಿಂದ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನಾನು ಈಗ ಕನ್ನಡ ಸಾಹಿತ್ಯ ಪರಿಷತ್ತಿನ ನಂಬಿಕೆಯಿಂದನೇ, ವಿಲ್ ಪವರಿಂದನೇ ನಾನು ಈ ಅರ್ಧ ಎಕರೆ ಜಾಗವನ್ನು ಸ್ಯಾಂಕ್ಷನ್ ಮಾಡಿಸ್ಲಿಕ್ಕೆ ನನಗೆ ಆಯಿತು. ಯಾಕಂದರೆ ವಿಲ್ ಪವರ್ ಇಲ್ದಿದ್ದರೆ, ನಂಬಿಕೆ ಇಲ್ದಿದ್ದರೆ ಮಾಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಯಾವುದೇ ಒಂದು ನಂಬಿಕೆಯಿಂದನೇ ಎಲ್ಲ ಕೆಲಸ ಆಗ್ತದೆ. ಯಾಕಂದರೆ ಈಗ 1 ಗಂಟೆ ಸೇತುರಾಮರವರು ಏನು ಹೇಳಿದರು, ನಂಬಿಕೆ ಬೇಕು, ಯಾರ ಮೇಲೆ ಅದು ನಂಬಿಕೆ ಬೇಕು. ನಾನು ಕೆಲಸ ಮಾಡೇ ಮಾಡ್ತೇನೆ ಅಂದರೆ 3 ವರ್ಷ ಸತತ ಪ್ರಯತ್ನದಿಂದ ಆ ನಂಬಿಕೆ ಇಟ್ಟು ಎಲ್ಲ ಆಫೀಸರ್ ಹತ್ರ ಹೋಗಿ ಆ ನಂಬಿಕೆ ಇಟ್ಕೊಂಡಿದ್ದಕ್ಕೆ ನನ್ನ ಕೆಲಸ ಆಗಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ನೀವೆಲ್ಲ ಬಂದು ನಮ್ಮನ್ನು ಆಶೀರ್ವದಿಸೋಕ್ಕೆ ನಿಮಗೆಲ್ಲರಿಗೂ ಕನ್ನಡ ಸಾಹಿತ್ಯ ಪರಿಷತ್ ಮಂಗಳೂರು ತಾಲೂಕು ಕೊಟ್ಟಿದ್ದ ತುಂಬುರದ ಅಭಿನಂದನೆ ಸಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವಂದನಾರ್ಪಣೆ ಸುಬ್ರಾಯಣ್ಣ ಅವರಿಂದ. ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮಂಗಳೂರು ತಾಲೂಕು ಘಟಕ ಈ ದಿವಸ ಮಂಗಳೂರು ಹವ್ಯಕ ಸಭಾ ಮತ್ತು ಚೂಂತಾರು ಸರೋಜಿನಿ ಭಟ್ ಪ್ರತಿಷ್ಠಾನ ಇವರ ಸಹಯೋಗದೊಂದಿಗೆ ಎನ್ ಸೇತುರಾಮ್ ಅವರ ಒಂದು ಅದ್ಭುತವಾದ ಉಪನ್ಯಾಸವನ್ನು ಏರ್ಪಡಿಸಿ, ಈಗ ಅವರ ಉಪನ್ಯಾಸವನ್ನು ನಾವು ಕೇಳಿ ತಮಗೆಲ್ಲರಿಗೂ ಅದು ಬಹಳ ಸಂತಸವನ್ನುಂಟು ಮಾಡಿದೆ ಅಂತ ನಾವು ತಿಳ್ಕೊಂಡಿದ್ದೇವೆ. ನನಗೆ ಹೀಗೆ ಹೇಳಬೇಕಂತ ಆಗಿದೆ. ಸೇತುರಾಮ್ ಸರ್ ಇಂದು ನಮ್ಮಲ್ಲಿ ಬಂದು ಮನಮುಟ್ಟೋ ರೀತಿಯಲ್ಲಿ ವಿಷಯ ಒಂದೊಂದು
ಮನಮುಟ್ಟೋ ರೀತಿಯಲ್ಲಿ ವಿಷಯ ಒಂದೊಂದು, ಪ್ರಾಮಾಣಿಕತೆಯ ಕತೆ, ಸತ್ಯ ಮಾರ್ಗದ ಕತೆ, ಪ್ರಾಮಾಣಿಕತೆಯ ಕತೆ, ಸತ್ಯ ಮಾರ್ಗದ ಕತೆ ತಿಳಿಸಿಕೊಡೆ ಸದ್ಭಾವ ಸಂತಸದ ಹೊರತೆ, ತಿಳಿಸಿಕೊಡೆ ಸದ್ಭಾವ ಸಂತಸದ ಹೊರತೆ. ಸೇತುರಾಮ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅನಂತ ಕೃತಜ್ಞತೆಗಳು. ಬಂಧುಗಳೇ, ಇವತ್ತು ನಮ್ಮೊಂದಿಗೆ ಬ್ಯಾಂಕ್ ಆಫ್ ಬರೋಡಾ ನಮಗೆ ವಿಶೇಷ ರೀತಿಯಲ್ಲಿ ಆರ್ಥಿಕ ಸಹಕಾರವನ್ನು ಕೊಟ್ಟ ಬ್ಯಾಂಕ್ ಆಫ್ ಬರೋಡಾದ ರಾಜೇಶ್ ಶರ್ಮಾ ಅವರಿದ್ದರು. ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆಯೇ ಇಲ್ಲಿ ಏನು ಕಾರ್ಯಕ್ರಮ ಬೇಕಿದ್ದರೂ ಧಾರಾಳವಾಗಿ ಮಾಡಿ, ಇದು ನಿಮ್ಮದೇ ಜಾಗ ಅಂತ ಹೇಳುವಂಥ ನಮ್ಮ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರಿಗೆ ವಿಶೇಷವಾದ ವಂದನೆಗಳು. ಇನ್ನು ನಮ್ಮ ಚಿರಯುವಕ ನಗುಮೊಗದ ಸರದಾರ ನಮ್ಮ ಅಧ್ಯಕ್ಷರು, ಅವರ ಭಗೀರಥ ಪ್ರಯತ್ನದಿಂದ ಇದೇ ಮೊದಲ ಬಾರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 50 ಸೆಂಟ್ಸ್ ಜಾಗ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಮಂಜೂರಾಗಿದೆ. ಅದರ ಬಗ್ಗೆ ಸನ್ಮಾನವನ್ನು ಕೂಡ ಸ್ವೀಕರಿಸಿದ್ರು, ಅಧ್ಯಕ್ಷತೆ ವಹಿಸಿದ್ರು. ಅವರಿಗೆ ನಮ್ಮೆಲ್ಲರ ಪ್ರೀತಿಯ ವಂದನೆಗಳು. ಆಗಲೇ ಜಿ ಅವರು ಹೇಳಿದ ಹಾಗೆ ಇಂದಿನ ಈ ಎಲ್ಲ ಕಾರ್ಯಕ್ರಮದ ಕಲ್ಪನೆ, ಅದರ ಆಯೋಜನೆ, ಸಂಪರ್ಕ, ನಿರೂಪಣೆ ಎಲ್ಲವೂ ನಮ್ಮ ಡಾಕ್ಟರ್ ಮುರಳಿ ಮೋಹನ್ ಚೋಂತಾರ್ ಅವರದ್ದು. ಅವರಿಗೆ ವಿಶೇಷವಾದ ವಂದನೆಗಳು. ಸ್ವಾಗತ ಭಾಷಣ ಮಾಡಿದಂಥ ಜಿ ಅವರಿಗೂ, ಪ್ರಾರ್ಥನೆ ಮತ್ತು ಹಾಡನ್ನು ಕೂಡ ಹಾಡಿ ಮನರಂಜಿಸಿದ ಇಂಚರ ತಂಡದವರಿಗೂ ಮತ್ತು ಈ ಕಾರ್ಯಕ್ರಮದ ಯಶಸ್ಸಿನಲ್ಲಿ ಪ್ರಮುಖ ಪಾತ್ರವಾದ ನಿಮಗೆ ಬಂದಂತಹ ಎಲ್ಲ ಬಂಧುಗಳಿಗೆ ನಾವು ತಲೆಬಾಗಿ ವಂದಿಸ್ತಾ ಇದ್ದೇವೆ. ಪತ್ರಿಕಾ ಮಾಧ್ಯಮದವರಿಗೆ, ದೃಶ್ಯ ಮಾಧ್ಯಮದವರಿಗೆ ನಮ್ಮ ವಿಶೇಷವಾದ ವಂದನೆಗಳು.